Hi Mandara sis, welcome. Hi Shanti sis, welcome. Chapariyare Mandara sis. Shanti sis Chapariyare. Hi Navin bro, welcome. Good morning ma terigla sis ma. Dadi. Mandara sis dada and Shanti sis Chapariyara. Mandara sis Chapariyara. Simple by Chapariyara. Baka Navin bro Chapariyara. Ma terla Chapariyara. ಬೇಗ ಬರಿಯರೆ ಆ ಪೂಜಾ ಇನ್ನು ಲೇಟಿ ಅಂತೆ ನವೀನ್ ಇತ್ತೆ ಕೊರ್ಪೆ ಬರೋದಿಲ್ಲ ಶಾಂತಿ ಅಕ್ಕ ಮಂದಾರ ಅಕ್ಕ ಬರೋದಿಲ್ಲ ಸಿಂಪಲ್ ಬಾಯ್ ಪಜೇಜಿ ಲಕ್ಕದು ಜೀಪ ಲಕ್ಕೊಂದು ಪಾರ್ವತಿ ಹಾಯ್ ಹೇಮಂತ್ ಬರೋದಿಲ್ಲೇರು ಹಾಯ್ ಸಿಂಪಲ್ ಬರೋದಿಲ್ಲೇರು ಅನಸೂಯ ಲಾಗ್ಸ್ ಅವ್ರು ಬಂದರು ಹಾಯ್ ಅನಸೂಯ ಅವರು ವೆಲ್ಕಮ್ ಸಿಂಪಲ್ ದಾನೆ ಬೇಲೆ ಜಾಕೆನೊಂದು ಅಯ್ಯೋ ದೇವ ಹಾಯ್ ಅನಸೂಯ ಸಿಸ್ ವೆಲ್ಕಮ್ ಅನಸೂಯ ಸಿಸ್ ನಿಮ್ಮದು ಕಾಫಿ ಆಯಿತಾ ತಿಂಡಿ ಆಯಿತಾ ಹಾಯ್ ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಹೇಮಂತ್ ಅವರೇ ಅಂತ ಹೇಳ್ತಾ ಇದ್ದಾರೆ ಓನ್ಲಿ ಹೇಮಂತ್ ಬೈದುನಾ ಹೇಮಂತ್ ಒಲ್ಲೇರು ಹೇಮಂತ್ ಹಾಯ್ ಗುಡ್ ಮಾರ್ನಿಂಗ್ ಬಕ ಮಾತೇರ ಓಯ್ ಪನೊಂದುಲ್ಲೇರು ದಾದಾಂಡಿಯೇ ಮಂದರ ಸಿಸ್ ಮಾ ದಾದಾಂಡು ನೆತ್ತಿರು ಪತ್ತಿರು ಸೊಟ್ಟು ಸ್ಕಿಪ್ ಅಯ್ಯೋ ಸಿಂಪಲ್ ಬಾಯ್ ನವೀನ್ ಬ್ರೋ ಬರೋದಿಲ್ಲ ಬೈಜ್ಜ ಬರೋದಿಲ್ಲ ದಾದ ಬೈಜ್ಜಿ ಲೈಕ್ ನಾನು ಬರೋದಿಲ್ಲ ಥ್ಯಾಂಕ್ ಯು ಅಯ್ಯೋ ಈ ಸಿಂಪಲ್ ಬಾಯ್ನ ತೂಲೆಗೆ ಮೆಸೇಜ್ తెలియపునే ఈ హేమంత్ ధ్యాన్ తెలిపుననే ప్రాబ్లం అది హేమంత్ ఉండతే ವರದಲ್ಲಿ ದಾದಿ ಏಸ ಮಾಡ್ರಡ ಉಂಡು ಮಹೇಂದ್ರ ಅವ್ರು ಬಂದರು ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ ಹಾಯ್ ಮಹೇಂದ್ರ ಅವರೇ ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ನಿಮ್ಮದು ಯಾರು ಹೇಳಿಲ್ಲ ತಿಂಡಿ ಅಂತ ಗುಡ್ ಮಾರ್ನಿಂಗ್ ಮಹೇಂದ್ರ ಅವರೇ ತಿಂಡಿ ತಿಂದ್ರಾ ಕಾಫಿ ಕುಡಿದ್ರಾ ವೆಲ್ಕಮ್ ನಿಮಗೆ ಲೈವ್ಗೆ ಬರ್ಪಾರ ಓಡಿ ಏಸ ಮಾತಾಡಿ ಬಿಲ್ಕುಲ್ ಇದ್ದು ಯಾರು ಬರ್ಪುಜಪ್ಪ ಈರೇ ಮಾಡ್ಲಿ ಕಾಣೆ ನಿಕ್ಕು ಲೈವ್ ಮಾಡ್ತಂಡ ಎರೆಗೂ ಬೇಲೆ ಉಪಾಯಾರ ಮನಸ್ಸು ಬರ್ಬಿಡ್ಗೆ ಅಯ್ಯೋ ಸಿಂಪಲ್ ಬಾಯ್ ದಾದಿ ಕರ್ಮ ಇಲ್ಲ ಸಂಪತ್ ಬರ್ತೀರಾ ಹಾಯ್ ಸಂಪತ್ ವೆಲ್ಕಮ್ ಹ್ಯಾಪಿ ಬರ್ಡೇ ಸಂಪತ್ ಇನಿ ಸಂಪತ್ನ ಹ್ಯಾಪಿ ಬರ್ಡೇ ಮಾತೆಲ್ಲ ವಿಶ್ ಮಾಡ್ಪ್ಲೆ ಸಂಪತ್ ಗವೆ ಹ್ಯಾಪಿ ಬರ್ಡೇ ಸಂಪತ್ ನವೀನ್ ಬ್ರೋ ಪೋಸ್ಟ್ ಮಾಡಿದೆ ರೀ ಲೈಕ್ ಡನ್ ಬರೋದು ಥ್ಯಾಂಕ್ ಯು ನವೀನ್ ಬ್ರೋ ಜನ ಬೋಡು ನ್ಯಾಮರ್ ಪೂಜೆ ಬರ್ರೆ ಎಂಚಿದೆ ಎಂಗ್ ಪೂರಿಸಿ ಸಿರೆಗೆ ದಾದೆ ಎಂಗ್ ದೋಸೆ ಶಾಂತ ಸಿಸ್ ಸಂಪು ಹ್ಯಾಪಿ ಬರ್ತ್ಡೇ ಪನಂದಲ್ಲೇರು ಟಿಫಿನ್ ಮಾಡಬೇಕು ನೀವು ಮಾಡಿದ್ರಾ ನಂದಾಗಿದೆಯಾ ಮಹೇಂದ್ರ ಅವರೇ ನಿಮ್ದೆಂತ ಇನ್ನು ಮಾಡಬೇಕಾ ಓಕೆ ಒಬ್ಬ ದಾದಿ ಸಂಪತ್ತು ಮಂಡೆ ಇಲ್ಲ ಶಾಂತಕ್ಕ ಬರ್ಪೇರು ಬರೋದಿಲ್ಲ ಶಾಂತಕ್ಕ ಪೋಪರೇ ಇರಿ ಏಸ ಮಾಡ್ರೆ ಅಲ್ಲೇ ಸಿಂಪ್ ಮೇರು ಹೇಮಂತ್ ಬಂದು ನೀರು ಪೋಪರ್ಗೆ ಏಸ ಮಾಡ್ರೆ ದಾದ ಕಜಿಪು ಮಲ್ತಾರೆ ಕಿರೊಂದಲೇರು ದೂರ ಹೇಮಂತ್ ಕಿರೊಂದ್ರೆ ಏಸ ಮಾಡ್ರಿ ಹಾಯ್ ಗುಡ್ ಮಾರ್ನಿಂಗ್ ಮಾರೆ ರವಿ ಅವರೇ ವೆಲ್ಕಮ್ ಹಾಯ್ ಗುಡ್ ಮಾರ್ನಿಂಗ್ ರವಿ ಅವರೇ ಕಾಫಿ ಆಯ್ತಾ ತಿಂಡಿ ಆಯ್ತಾ ಪಾಡಿದೇರಿ ನವೀನ್ ಚಾನಲ್ ಅಂದೆ ತೂಪೆ ಬಕ್ಕ ತೂಪೆ ಅವೆ ಇತ್ತೆ ಜಸ್ಟ್ ಇತ್ತೆ ಬರ್ತೀರಾ ಹತ್ರ ಮೊಬೈಲ್ ಬತ್ತೊಂದು ಲೈಕ್ ನನ್ನ ಬರೋದಿಲ್ಲ ಸಿಂಪಲ್ ಮಂಡೆಗೆ ದೀಪೆ ತೂಲೆ ಬರೋದಿಲ್ಲೇರು ನವೀನ್ ಕೊರಿಯ ಆಂಡ ವೀಡಿಯೋ ಒಂಜಿ ಬರೋದಿಲ್ಲ ನನ್ನದು ಒಂಜಿ ವೀಡಿಯೋ ಐಟ್ ಒಂಜಿ ವೀಡಿಯೋ ಮಂದಾರ ಹಾಯ್ ಬರೋದಿಲ್ಲೇರು ಹೇಮಂತ್ ಗೌಡ ಬಾಯ್ ಹೇಮಂತ್ ಒಂಜಿ ಬರ್ಪಿನಿ ಬಾಯಿ ಪನ್ಪಿನಿ ಪೋಪಿನಿ ಮಾರ್ರೆ ದಾಯಿ ಅಂಚೆ ಹೇಮಂತೀರು ದಾಯಿ ಬಾಯಿ ನಾನು ಟ್ರೈನಲ್ಲಿ ಇದ್ದೇನೆ ಮಾರೆ ಹೌದಾ JCB ಬಿಟ್ರಾ ಟ್ರೈನಲ್ಲಿ ಇದ್ದೀರಾ ಕಾರ್ಟೂನ್ ವಿಡಿಯೋಸ್ ಅವ್ರು ಬಂದರು ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಚಾನಲ್ ಇದೆಯಾ ಕಾರ್ಟೂನ್ ವಿಡಿಯೋಸ್ ಅವರೇ ಚಾನಲ್ ಇದೆಯಾ ನಿಮ್ಮದು ವೆಲ್ಕಮ್ ನಿಮಗೆ ಕಾರ್ಟೂನ್ ವಿಡಿಯೋಸ್ ಅವರೇ ಒಂದು ಲೈಕ್ ಕೊಡ್ತಿದ್ರೆ ಲೈಕ್ ಕೊಡಿ ಆಯ್ತಾ ಯಾರೆಲ್ಲ ಲೈಕ್ ಕೊಡಿ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನಿಮಗೆ ಕೂಡ ಗುಡ್ ಮಾರ್ನಿಂಗ್ ವೆಲ್ಕಮ್ ಲೆಕ್ಕದ ಪಾತೆಯನ್ನು ದಾನೆ ಲೆಕ್ಕದ ಪಾತೆಯನ್ನು ಪಂತೆರೆ ಏರ್ಲ ಲೆಕ್ಕದ ಪಾತೆರೊಂದು ಸಂಪು ಕೋಡೆ ಪುಟ್ಟದೀನಿ ಎನ್ನ ಡ್ರೆಸ್ ಎಡ್ಡೆ ಇಜ್ಜಿ ಪಂದ ಲೈವ್ದು ಸೀದಾ ಪೋತೇರು ಎಡ್ಡೆತ್ತು ನೀರ ಡ್ರೆಸ್ ಏರ್ ಪಣ್ಣಿ ಎಡ್ಡೆ ಇಜ್ಜಿಂದು ಎಂಕಿರಿ ಓವು ಡ್ರೆಸ್ ಪಣ್ಣಲ್ಲ ಎಂಕಿ ಶೋಕೆ ಇರ ಡ್ರೆಸ್ ಉಂಡದೆ ಭಾರಿ ಶೋಕ್ದ ಡ್ರೆಸ್ ಇರ್ನ ಎಂಕ್ಲೇ ಪೂರ ಉಂಡದೆ ಅಂಚಿದ ಡ್ರೆಸ್ ತಿಕ್ಕುಜಿ ದಾಯಪಣ ಎಂಗ್ಲೊಂದು ತೋರತೆ ಎಂಗ್ಲ ಸೈಜ್ ಪುರ ಮಲ್ಲ ಡಬಲ್ ಎಕ್ಸೆಲ್ ಬರೋ ಬೋರ್ಡ್ ಎಂಗ್ಲೆ ಇರೆ ಕಾಂಡಲ ಎಕ್ಸೆಲ್ ಪ್ರಾಪ್ ಇರೆಗ ಸೋಕ್ದ ಡ್ರೆಸ್ ತಿಕ್ಕುನೆ ಎಂಗ್ಲೆಗ್ ಅಂಚಿದ ಪುರ ತಿಕ್ಕುಜಿ
ಕಾಫಿ ಸಂಪು ಮಂದಾರ ಸಿಸಿ ಶೋಕ್ ಶೋಕ್ ಡ್ರೆಸ್ ಪಾಡುವರು ಗೊತ್ತುಂಡೆ. ಕಾಫಿ ಆಯ್ತಾ ಮಾರೆ? ಆಗಿದೆ ಕಾಫಿ ಆಗಿದೆ. ನಿಮ್ದಾಯ್ತಾ? ನೀವು ಟ್ರೈನಲ್ಲಿ ಕಾಫಿ ಕುಡಿಯೋದಾ? ಅಲ್ಲಿ ಬರ್ತದಲ್ಲ ಟ್ರೈನಲ್ಲಿ ಚಾಯ್ 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 ಅಂತ ಹೇಳ್ಕೊಂಡು ಬರ್ತದಲ್ಲ, ಖುಷಿ ಆಗ್ತದೆ ಅದು ಕೇಳಲಿಕ್ಕೆ. ಏಮಂತ ಮಂಡೆಗೆ ದೀವೋಡು ಬರೋದಿಲ್ಲ ಅಂದಿ ಎಕ್ಕು ಜಿಜಿನ ಒಂಜಿ ಟಕ್ಕದು ಕುಟ್ಟಿಬಾರ್ದು ಏಮಂತ ಮಂಡೆಗೆ. ಯಾನು ತಿಂದೆ ಮಾರ್ರೆ. ತಿಂಡಿ ಏನು ತಿಂಡಿ ಮಾರೆ? ತಿಂಡಿಯ ದೋಸೆ ದಸರಾಗ ಭೀಮ್ಗ್ ರಜೆ ಮಲ್ಪಲೆ ಅತ್ತ ಬದಲು ಈರು ಪೋಪರ ಅಂಬರು ತುಂಬರು ಸೊಂಟರು ತಿಂಡಾಂಡು ನೀರಿಂದ ಕೊಡಪುರ ಎಂಚಿನ ಪಾತೇರು ನೀ ಸಿಂಪಲ್ ಬಾಯ್ ಅಂಚಪುರ ಪಂಡ್ರೆ ಬಲ್ಲಿ ಸಿಂಪಲ್ ಬಾಯ್ ಅಂಚಪುರ ಪಂಡ್ರೆಯಲ್ಲಿ ಅವು ಹೇಮಂತ್ ಮಂಗಲ ಕಮನ್ಪುರ ಅಂದು ಹೇಮಂತ್ ಮಂಗಲ ಕಮಂತ್ ಮಾಮಾತ ಜನ ಒಳ್ಳೆರಿಗೆ ಚಾವರಿಯರ ಪರಿಯೆ ಚಾ ಪರಿಯೆ ಊರಿಗೆ ಹೊರಟಿದ್ದೇನೆ ಮಾರೆ. ಎಲ್ಲಿ ಊರು ನಿಮ್ದು? ಇನ್ನೊಂದು ಊರುಂಟಾ? ಎರಡೆರಡು ಊರುಂಟಾ ನಿಮ್ಗೆ? ರವಿಯವರೇ JCBಯಲ್ಲಿ ಹೋಗ್ಬೋದಿತ್ತಲ್ಲ ರವಿಯವರೇ, ಸುಮ್ಮನೆ ರೈಲಿಗೆ ಸುಮ್ಮನೆ ಹಣ ಕೊಟ್ಟದಲ್ಲ, ನೀವು JCBಯಲ್ಲಿ ಹೋಗ್ಬೋದಿತ್ತು. ಪಾಡಿನಿ ಕೋಡ ಅಂದ ನವಲೆ ಎಡ್ಡೆತ್ತುಂಡು ಪಾಡು ಜೀರ ಮಾತೆರ್ನ ಪಾಡುವೇರಿಯೇ ಮಂದರ್ಸಿಸ್ ಶೋಕ್ ತೋಜುವರಿ ರೋವು ಡ್ರೆಸ್ ಉಳ್ಳೆ ಇರ್ ಪೊರ್ಲಿ ಸಾರಿ ಚೂಡಿದಾರ ಟೀ ಶರ್ಟ್ ಜೀನ್ಸ್ ಒಯ್ಟ್ಲ ಸಿಂಪಲ್ ಮತ್ತೆ ಅಂದಿ ಎಸ್ ಬರ್ತೀರಾ? IAS ವೆಲ್ಕಮ್. ಕಾರ್ಟೂನ್ ಚಾನಲ್ ಅವ್ರು ಹೋದ್ರಾ? ಕಾರ್ಟೂನ್ ಚಾನಲ್ ಅವ್ರು ಇದ್ದೀರಾ? ಉಡುಪಿ ವೆಲ್ಕಮ್. ಕೋಡೆ ವೈರಲ ಏತು ವೈರಲ್ಯೇ ಏತು ಸಾತನ್ ಥ್ಯಾಂಕ್ ಯು ಸಿಸ್ ಮಾಪನದಲ್ಲಿ ಮಂದಾರ ಸಿಸ್ ಮಾತಾಡಲ್ಲ. ಒಂದು ಸ್ಪೆಷಲ್ ರಿಕ್ವೆಸ್ಟ್, ನಮ್ಮ ಸಪೋರ್ಟ್ ಬೋತ್ ಸಂಪತ್ ಪೂಜಾರಿ ಅವರ ಬರ್ತ್ಡೇ ಇವತ್ತು, ಅವರಿಗೆ ಒಂದು ಪೋಸ್ಟ್ ಮಾಡಿದ್ದೇನೆ, ಅದಕ್ಕೆ ಎಲ್ಲರೂ ಹೋಗಿ ಲೈಕ್ ಮತ್ತೆ ಕಮೆಂಟ್ ಹಾಕಿ. ಯಾವುದೌದು ನೋಡಿ, ನವೀನ್ ತುಳು ಲಾಗ್ಸ್ನಲ್ಲಿ ನವೀನ್ ಬ್ರೋ ಪೋಸ್ಟ್ ಹಾಕಿದ್ದಾರೆ ಸಂಪತ್ ಪೂಜಾರಿ ಅವರದ್ದು. ಅವರ ಒಂದು ಪೋಸ್ಟ್ಗೆ ಎಲ್ಲರೂ ಲೈಕ್ ಕೊಡಿ ಮತ್ತೆ ಒಂದು ಕಮೆಂಟ್ ಮಾಡಿ ಆಯ್ತಾ. ಹುಟ್ಟುಹಬ್ಬದ ಶುಭಾಶಯಗಳು ಶಾಂತಿ ಅಕ್ಕ, ಮಂದಾರಕ್ಕ, ಸಂಗೀತ, ಸಂಪತ್, ಹೇಮಂತ್ ಮಾತಿರ್ಗಳ ಹೊರನೆ ಹುಟ್ಟುಹಬ್ಬ ಮಲ್ತಿರುವಾರ್ರೆ. ಸಾಮೂಹಿಕ ಹುಟ್ಟುಹಬ್ಬ ಮಲ್ತು ಬುಡ್ನಿ ಸಿಂಪಲ್ ನಾನು ಎಲ್ಲ ಏರ್ಲಕ್ಕೆ ಏನ್ರಲ್ಲಿ ವಿಶ್ ಮಲ್ದಿಜಿ ಬಂದು ಐಕ್ ಹೊರನೆ ಮಲ್ತು ಬುಡ್ನಿ ಹುಟ್ಟುಹಬ್ಬ. ಸುರತ್ ಕಾಲ ದಾಯಿಯೇ ತೆಲಿಪುನು ಉಡುಪಿ ದಾಯಿ ತೆಲಿಪುನು ತೂತೆ ಕೋಡೆ ಟೀ ಶರ್ಟ್ ಪಾಡ್ದೇರು ಅಂದು ಟೀ ಶರ್ಟ್ ಪಾಡ್ದೆ ದಾಯಿ ಶೋಕ್ ತೋಜ್ಜಿರ ಯಾರು ಪೊರ್ಲಿ ಮಂದರ್ಸಿ ಸೇಪಲ ಮಂದಾರ ಪುಷ್ಪವು ನೀವು ಅವು ಅರಿನ್ ತೂದೆ ಪಂತಿನ್ ಪದ್ಯ ಮಂದಾರ ಸಿಸ್ಸಿನ ತೂದೆ ಅವು ಪದ್ಯ ಬಂತೀನಿ. ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಕಂದರುವದಾರಣಿ ರಣಿ 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 ಅವು ಮಂದಾರ ಸಿಸ್ಸು ಪಂತಿನ್ ಪದ್ಯ ಡೆಡಿಕೇಟ್ ಮಾಡ್ತದಲ್ಲ ಮಂದಾರ ಸಿಸ್ಸುಗವು. ಮಂದಾರ ಹಾಯ್ ಪನದಲ್ಲಿ ಉಡುಪಿ ಸೇ ಎಂತದ ಕೇಕಿ ಟಿಫಿನ್ ರೆಡಿ ಆಗಿದೆ. ವೆಜ್ ಪುಲಾವ್ ಹೌದೌದು ನಾನು ಬರ್ತೀನಿ ಮಾರ ವೆಜ್ ಪುಲಾವ್ ತಿನ್ಲಿಕ್ಕೆ. ಮಂದರಕ್ಕ ಎನ್ನ ಹೊಸ ಸ್ಟಾರ್ಟ್ ಆಯ್ನೇತ್ರ ಸೊ ನನ್ನ ಫುಲ್ ಮಲ್ಪೆರೆ ಉಂಡು ವೀಡಿಯೋಡು. ಮಂದಾರಕ್ಕ ಎನ್ನ ಹೊಸ ಅನಾಡಿ ಸ್ಟಾರ್ಟ್ ದಾದೇ ಅನಾಡಿ ಸ್ಟಾರ್ಟ್ ಆಯ್ನೇತ್ರ ಸೊ ನನ್ನ ಅಗರ್ದು ಫುಲ್ ಮಲ್ಪೆರೆ ಉಂಡು ಎನ್ಮ ವಿಡಿಯೋ ಉಂಡಾ? ಓಕೆ. ಬೆಂಡೆಕಾಯಿ ಉಳ್ಳೇರುಳ್ಳೇರು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಅವು ಹೆಂಗಲ್ಲ ಮಂದಾರ ಸಿಸ್ನ ಪದ್ಯ ಈರ್ ಪಂಡ್ರೆ ಬಲ್ಲಿ ಉಡುಪಿ ಈರ್ ಪಂಡ್ರಲ್ಲಿ ಅವು ಪದ್ಯ ಮಂದಾರ ಸಿಸ್ನ ಪದ್ಯಗಲ್ಲ ಸಂಪತ್ತಲ ಮಂಗಲ ಕಮಲ್ಪುರಿಗೆ ಬೆಂಡೆಕಾಯಿ ಉಳ್ಳೇರು ಸಿಂಪಲ್ಗೆ ದಾನೆ ಆಂಡ್ ಕೇಂಡೆನೆ ಇಜ್ಜಿಯೇ ಸಿಂಪಲ್ ದಾತ್ರ ಗೊತ್ತಾವ ದುರ್ಗ ಸಿಸ್ ಅಂಚ ಪನಿಯರ ಬಲ್ಲಿ ಪಂದು ತೆಲಿಪುಲು ದಾಯೆ ಅವೆ ಅಂಚೆ ಈಣಿಗೆ ಬಂದ್ಬಿನಿ ಅವ್ರು ಜನ ಉಳ್ಳೇರು ಅಂಬಾರಿ ತುಂಬೇರೆ ದುರ್ಗ ಈರ್ಲ ಪಾಡೋಡು ಬರೋಡು ಬತ್ತಿರಗೆ ಆನಿ ಪಾಡು ನೆಂಚಾವಿ ಅಲ್ಲೇ ಅವು ಐಕು ಕೂಡ ಒಂದು ಇಮೇಜ್ ಕಡೆ ಪಡೆದಿತ್ತು ಆನೆದ ಮಂಗ ಹೇಮಂತ್ ರವಿ ಅವರು ನಗರ್ತಾ ಇದ್ದಾರೆ. ಮಂದಾರ ಏಪಲ ಪೊರ್ಲೆ ಅತ್ತೆ ಪನೊಂದುಲ್ಲೇರು ಎಂಕ್ ಶೋಕ್ ಇಜ್ಜಿ ಮಂದಾರ ಟೀ ಶರ್ಟ್ ಮೆರೆಗೆ ಶೋಕ ಇಜ್ಜಿಗೆ
ಇರಿಗು ಶೋಕಾಜಿ ಬಣ್ಣ ಆರು ಪಾಡ್ರೆಜ್ಜ ಮಾರೆ ಸಂಪತ್ ಸಂಪುಗು ನಂಜಿ ಪಣದುಲ್ಲೇರು ಸಂಪತ್ ದಾದಾಂಡಿಯೇ ಏಮಂತ ತೆಲಿಪುಡು ಉಡುಪಿ ಉಲ್ಲೇ ಅನ್ ಪಣದುಲ್ಲೇರು ಮಂದಾರಗ ಪೊರ್ಲು ಪನ್ಪೇರತ ಅಕ್ಲೆಗ್ ಮರ್ಲು ದಾಯಿ ಅಂಚ ಆ ಪಾರ್ ಪೊರ್ಲು ಲೇರು ಪೊರ್ಲುಗು ಪೊರ್ಲೆ ಪನೋಡು ನಮ್ಮಂಡತ್ತೆ ಓಲ ಮುಚಿದಿಯರ ವಲ್ಲಿ ನಮಕ್ ಓ ಮನಸ್ಸಡಿ ತಕ್ಲೆನ್ ತೂನಗ ದಾದ ತೋಜಿ ನಾವು ಪಂದು ಬಿಡೋಡು ಕೋಡೆ ಮಸ್ತ್ ಜನ ಇತ್ತೇರ ಅಂದ್ ಗೊತ್ತಾಂಡ್ ಏಸನ್ ತೂವರೆ ಏತು ಜನ ಬರ್ಪಿಡ್ ಮಾರ್ರೆ ನಾನು ಗೊಂಬೆ ಹೌದೌದು ನೀವು ದಂತದ ಗೊಂಬೆ ಒಂದರ ಸಿಸ್ ಅಯ್ಯೋ ದೇವರ ಬಂದಾರ ಲೈವ್ ಎಂಚಿನ ಪೊರ್ಲು ಮಾರ್ರೆ ಅಂದ ಸತ್ಯ ಯಾರು ಪೊರ್ಲು ರೈಕು ನಮ್ಮ ಪೊರ್ಲು ಪನ್ಪಿನಿ ಅತ್ತೆ ಪೊರ್ಲು ಇತ್ತಿನಕ್ಕೆ ಪೊರ್ಲು ಪನ್ಪಿನಿ ಸಿಂಪಲ್ ಗಿಫ್ಟ್ ಕೊರ್ಲೆ ಎನ್ನ ಬರ್ತ್ಡೇಗೆ ಪನೊಂದುಲ್ಲೇರ ಅಂದ್ ಗಿಫ್ಟ್ ಕೊರ್ಲಿ ಗಿಫ್ಟ್ ಏಮಂತ ದಾಯಗ ಅಂಚ ಪನ್ಪುನು ದೀಪೆ ಮುಸುಂಟು ಅಂದಿ ದಿನ ಏತ್ ಡ್ರೆಸ್ ಕಡಪಿನಿ ಮಾರ್ರೆ ಅಂದ ಅರಿ ಡ್ರೆಸ್ ಕತ್ ಸಾಕ ಯಾರಿಗೆ ಆಡಿದಾರೆ ಇದು ಸಾಂಗ್ ಅದುವಾ ಯಾವುದು ಮಂದಾರ ಪುಷ್ಪವನಿನಾ ನಾನು ಮಂದಾರ ಸಿಸಿಗೆ ಹಾಡಿದೆ ಈ ಸಾಂಗನ್ನು ಸರಿಯತ್ತೆ ಉಡುಪಿ ನಮ್ಮದು ಹಾಸನ ಮಾರೆ ಓ ನೀವು ಹಾಸನದವರಾ ಓಕೆ ಶಾಂತಕ್ಕ ಚಾಂಡೆ ಮತ್ತು ಇಲ್ಲಿ ಬೆಂಗಳೂರಲ್ಲಿರುದಾ ಮಂದಾರ ಸಿಸ್ತ ಮೆಸೇಜ್ ತೋಜುಜಿ ಇರೇ ತೋಜ್ಜ ದಾದಾತನ್ ಮಾರ್ರೆ ಇವು ನಾಯ್ಕೇರು ಓಲ್ಲೇರು ಆರು ಇಜ್ಜಿರಿ ಯಾರು ಓಲ್ಲೇರು ಜಗ್ಗಣ್ಣೆ ಬತ್ತೇರು ಸಂಪತ್ ಜಗ್ಗಣ್ಣೆ ಬತ್ತೇರು ದುರ್ಗಾರಾಣಿ ಪಣದುಲ್ಲೇರು ಹಾಯ್ ಜಗ್ಗಣ್ಣ ವೆಲ್ಕಮ್ ಜಗಣ ಚಾಪರಿಯರ ತಿಂಡರ ದಾದ ತಿಂಡಿ ಸೂಪರ್ ಸಾಂಗ್ ಆಂಡ ಅಟ್ಟಳದಿ వచ్చి ಎದುರು ತುಂಡ ಬಲಿಪುರವು ಲೈಟ್ ಫುಲ್ ವೈಟ್ ತೋಚು ಅಯ್ಯೋ ದೇವಾ ಇಜ್ಜಿ ಈರ್ ವೈಟೇ ಉಲ್ಲಾರು ಸಂಪತ್ತಿ ಸಂಪತ್ತಿ ಈರ್ನ ಆಂಡೆ ದಾದೆ ತಿಂಡಿ ಪ್ರಸದನ್ನೇ ಬತ್ತೇರು ಮೈಕ ಕೊರೊಂದುಲ್ಲೇರು ಅಂದಿ ನೀ ಚೂರು ಕಿಚ್ ಜಾಸ್ತಿ ಉಂಡು ಮೈಕ ಕೊರೊಂದು ಮೈಕ ಇತ್ತೆ ಬೊರ್ಚಿ ಮಾರ್ರೆ ಪೂರ ಇಡೀ ಊರ್ದಕ್ಕುಲ್ ಬರ್ವೇರು ಕೋಡೆ என்ன லைவ் இப்போ நான் மந்தாரன் லைவுக்கு ரெண்டு கமெண்ட் பாடியார் ரெண்டு கமெண்ட் பாடிருக்கு మళ్ళీ జాతాడల వల్లేరు జగ్గు బాబా పరందులేరు తొండకాయ బాయిಗೆ తల్వే పరందులేరు ఎరిగియే ಬೇಗ ಓದುಲೆ పోయారే ఉండు ಒಡೆ పోయారండి సంపు టెంపుల్కి పోయారు అంది టెంపుల్ పోయారా పోదువలే ఏరియా బెండే పన్ని అవు మీరు జగ్గండి ఏమంత తెలుతుందిలే జీపే ಬೈದೇರಾ ಉಡುಪಿ ಜಿಪೇ ಎನ್ನಡೆ ಬರ್ಪುಜಿ ಎನ್ನಡೆ ಜಿಪೇ ಗೂಗಲ್ ಪೇ ಪೂರ ಏರ್ಲ ಬರ್ಪುಜಿರು ಬರ್ರೆ ಹಾಯ್ ಜಗಣ್ಣ ಪವಿ ಬಂಗಾರ ಟೀ ಪರಿಯರ ಹಾಯ್ ಶಾಂತಕ ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ದಂಡೆದ ಸುದ್ದಿ ಬರ್ರೆ ಬಲ್ಲೆ ಅಂದಂದು ಏರು ಅವೆಡ್ಡತು ಬೆಚ್ಚ ನೀರು ಪರ್ಲೆ ಅಂದಿ ಅವು ನೀರು ಪರ್ಪಿನ ಗೊತ್ತಿಲ್ಲ ಗಡಿ ನೀರು ಪರ್ಪಿನ ಅಭ್ಯಾಸ ಹೆಜ್ಜಿ ಅಲ್ಲ ಇತ್ತೆ ನೀರು ಬೊಡ್ಚಿಂಕ್ ಯಾನ್ ಪರ್ದು ಬತ್ತೀನಿ ನೀರಿಲ್ಲ ಮಾತ್ರ ಎಲ್ಲ ಪರ್ದು ಬತ್ತೀನಿ ಶೀತದ ಪ್ರಸಾದ್ ಬ್ರೋ ಪರಂದಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಜಗ್ಗು ಅಣ್ಣಗೆ ಜೈ ಪರಂದಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ ರವಿ ಅವರು ಥ್ಯಾಂಕ್ ಯು ಕಾಂಡೆ ಹತ್ತು ಮಾರ ಕಾಂಡೆ ಬರಿತೀನಿ ಆರು ಸರಿ ಓದುಲೆ ಕೇಂಡೆ ಹತ್ತು ಕಾಂಡೆ ಬರಿತೀನಿ ಓ ಸಂಗೀತಕ್ಕ ಇಂಗ್ಲೀಷ್ ಓದರೆ ಬರಂದಿನ ಪೊಂಜೋಲು ಲೈವ್ಗೂ ಬರ್ತೀನಿ ಅಂದಿ ಇಂಗ್ಲೀಷ್ ಬರ್ಪುಜಿ ಸಿಂಪಲ್ ಇಂಗ್ಲೀಷ್ ಕಲ್ದು ಸಿಂಪಲು ಎಂಕುಲು ಕನ್ನಡ ಮೀಡಿಯಂ ಕಲ್ದೀನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಹಾಯ್ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಸಂತೋಷ್ ಅವ್ರು ಬಂದರು ಹಾಯ್ ಸಂತೋಷ್ ಅವರು ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡಿ ಜಿಪೇ ಬೈದೇರ ಉಡುಪಿ ಶಾಂತ ಸಿಸ್ ಪಂದು ಲೇರ್ ಪ್ರಸಾದನ್ನೇ ಎಂಕುಲು ಪಂಡ್ರೆ ಪೋಂಡ ಪೆಟ್ಟು ತಿನ್ನೋದ ದಾದಿ ಪಂಡ್ರೆ ಪೋಂಡ ನಮ್ಮ ಅಲ್ಲಿ ಸೂಪರ್ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅಯ್ಯೋ ದೇವ ಅಲ್ಲಿ ಎಲ್ಲರಿಗೂ ನನ್ನ ಹಲ್ಲಿನ ಮೇಲೆ ಕಣ್ಣು ಮಾರ್ರೆ ಎಂಥದ್ದು ಗೊತ್ತಿಲ್ಲ ಅಕ್ಕನ ಮೆಸೇಜ್ ಪನ್ಪುನ ಲೇಟ್ ಅಂದೇಮಂತ ಅಕ್ಕ ಚೂರು ಲೇಟ್ ಪನ್ಪೇರವೆ ಚೂರು ಅಕ್ಕಗ ದೊಂಡೆಯಲ್ಲಿ ಕಿಚ್ ಸಿಂಪಲ್ ಅಂತ ಕರಿತಾ ಇದ್ದಾರೆ ಬಾಯ್ ಪನ್ನದಲ್ಲಿ ಶಾಂತಕ್ಕ ಉಂಡರ ಸಿಂಪಲ್ ಮುಖ್ಯರ ಸಂತೋಷ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸಂತೋಷ್ ಚಾಪರಿಯರೇ ಸಿಂಪಲ್ ಬೊಕ್ಕ ಈ ಐಡಿ ದಾದಿಕ್ ಬೈದೀನಿ ಯಾರೋ ಒಂಜಿ ಚಾನಲ್ ಪೋತುನ್ಗೆತೆ ಶಾಂತಿ ಅಕ್ಕ ಯಾನು ಜೆಪ್ಪು ಎನ್ನ ಮೆಸೇಜ್ ಓದಿನಾಗ ಲಕ್ಕಲೆ ಏನನ್ನು ಎದುರು ತೂತಿಲಕ್ಕ ಪಂಡ ಜಿಪೇ ಮಾತ್ರ ಅಂದಿ ಸಿಂಪಲ್ ಬಕ್ಕ ಜಿಪೇನು ಕೋಡೆ ಹೈಡ್ ಮಲ್ದಾರು ಲೈವ್ ಲೈಕ್ ಸಂಜೀವ್ ಬ್ರೋ ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಕಾಫಿ ಕುಡ್ದಾಯ್ತು ಸಂಜೀವ್ ಬ್ರೋ ಪವಿ ಬಾಬಾ ಉಂಡರೆ ಸಂಜೀವ್ ಸರ್ ಹಾಯ್ ಗುಡ್ಡು ಅನೀಶ್ ಬಂದ್ರು ಹಾಯ್ ಅನೀಶ್ ವೆಲ್ಕಮ್ ಉಲ್ಲೆ ಯಾನು ಉಲ್ಲೆ ಅನೀಶ್ ಉಲ್ಲೆ ಅನೀಶ್ ಚಾಪರಿಯಾರ ಕಾಂಡೆನೆ ಒಡೆಗು ವನಸು ಜಗ್ಗಣ್ಣ ಅಂದು ಕಾಂಡೆನೆ ಒಡೆಗು ವನಸು ಕಜಿಪಲ್ ಪೊಚ್ಚ ಸಿಂಪಲ್ ಐಡಿಯಾ ಲೈವ್ ಬರಂದೆ ದುರ್ಗಾಂಬ ಬಸ್ಟು ಬರೋಡ ಮಂದಾರಕ್ಕ ಪನೊಂದುಲ್ಲೇರ ಬಲೆ
ಇತ್ತೆ ಉಗ್ಗ ಇಜ್ಜಿ ಜಗ್ಗು ನೆನ್ನೆ ಮಾತ್ರ ಅಂದ್ ನನ ಆವುಡು ಶಾಂತಕ ಹೋಟೆಲು ಪೋಡ ಇನಿ ನಾವಿಂದೋಡ ಸಜ್ಜಿಗೆ ರೊಟ್ಟಿಲೆಜ್ಜಿ ಬನಲಿ ದೆಕ್ಕೆರ್ಲೆಜ್ಜಿ ಇನಿ ಹೋಟೆಲಿಗು ಹುಷಾರುಲ್ಲಾರ ಉಲ್ಲಿ ಹುಷಾರುಲ್ಲೆ ಸಾಧಾರಣ ಹುಷಾರುಲ್ಲೆ ಶೀತ ಒಂತೆ ಕಮ್ಮಿ ಆತಂಡು ಏ ಸ್ಕಿಪ್ಪ ನನ ಆವಡತೆ ಓಯೆ ಸ್ಕಿಪ್ಪ ಓದು ಜನೇ ಓ ದೇವರೇ ಸ್ಕಿಪ್ಪನ ನಾಡು ನೋಲಿ ನಾಡು ಸಾಕಾಂಡು పండ్రే పోండ పెట్టు తినడు అవు అండు అవు పని బక్కీని హోటెల్కి పోడు అవు పనియే ನಾನು ಆವಡು ಶಾಂತಕ ಹೋಟೆಲ್ಗೆ పోడు ಅವು ಅಂಡು ಬೇತೆ ಮೆಸೇಜ್ ಇಜ್ಜಿ ಹೌದಾ ಕೆಲವು ಮೆಸೇಜ್ ಶೋ ಅಪ್ಪುಜಿ ಎಂಕ್ ಪೋರ್ಚುಗೀಸ್ ಭಾಷೆ ಬರ್ಪುಡು ಪನಂದು ರೆಂಚವುಲರು ಹುಷಾರುಲೆ ಪವಿತ್ತೆ ಉಗ್ಗ ಉಲ್ಲೆ ಬಾಬಾ ಪನಂದುಲ್ಲೇರು ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜು ಅವರು ಥ್ಯಾಂಕ್ ಯು ಕೋಸ್ಟಲ್ ಸ್ಪೈಸಸ್ ಬರ್ತೀರಿ ಸಂಗೀತಕ್ಕ ಪನಂದುಲ್ಲೇರು ಹಾಯ್ ಕೋಸ್ಟಲ್ ಸ್ಪೈಸಸ್ ಸರಿತ ಸಿಕ್ಸ್ ವೆಲ್ಕಮ್ ಅವೇ ಚಾಪರಿಯರೇ ಸಂಜೀವ್ ಸರ್ ಎಂತ ತಿಂಡಿ ಆಂಡೆ ಚಾ ಹಾಕಿರೊಂದುಲ್ಲೇರು ಹಾಯ್ ಕೋಸ್ಟಲ್ ಚಾ ಅಂಡೆ ಅದೇ ತಿಂಡಿ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್ పొన్నులేని పొర్లు ఉల్లారు పండ అవే పొన్నులేని పొర్లు ఉల్లారు పండే అని పొన్నులు పొర్లేది ಅಯ್ಯೋ ದೇವ ನಿಕ್ಕುಲು ಇಂಗ್ಲೀಷ್ ಕಲ್ತಿದ್ದಾರೆ ಮಂಡೆ ಕುಟ್ಟಿ ಪಾಡ್ಯ ರೆಡ್ಡೆ ಕಲ್ತಿದ್ದಾರೆ ಅಂದಂದು ಸರಿತಾ ಸಿಸ್ ವಿಡಿಯೋ ನೋಡಿ ಬತ್ತೆ ಮನದಲ್ಲಿ ಕೂಲಿ ಶೋಕುಂಡು ದಾನಿಗೆ ಕೂಲಿ ಶೋಕುಂಡು ಅಂದಿನಿ ಹೌದಾ ದಾದಾಡು ಮಾತೇರಿ ಪವಿ ಬಾಬಾ ದುರ್ಗ ಕೂಲಿ ಏತು ಪೊರ್ಲತೆ ಬಾಬಾ ಶ್ರೀ ನಾನು ಮಕ್ಕಳು ಮಲ್ಲ ಮಲ್ಲ ಕೂಲಿ ತೋಜೋಡು ಮಂಗನ ಕ್ಲೇಬುರ ಐಕು ಮಾತ ಕೂಲಿ ಅಂಟು ಬಂದ್ವಿ ತೂಲಿ ಸರಿತ ನವೀನ್ ಪೊಣ್ಣುಲೇನ ಪೊರ್ಲು ಬರ್ತಿ వేరు పొక్కడు అట్లేదు గలట వాళ్ళు పోయిరాంది కోస్టల్గిలిస్తే నవీన్ ಗೈಡ್ಗಳ ಗಲಾಟೆ ಅಪ್ಪನ ಅಂದಿತ್ತು ಎನ್ನ ಅವಸ್ಥೆ ಯಾರು ಒಂಜಿ ಕಂಪನಿ ಪೋದಿತ್ತೆ ಅವು ಸರಿ ಆಯ್ಜಿ ಇರ್ ಕಂಪನಿ ಎದೆ ತೊಂದೋಡು ಸರಿದಾಯ ಅಪ್ಪುಜಿರೆಗು ಇರ್ ಕಂಪನಿ ಪೋದಂತ ಕಂಪನಿ ಎದೆ ತೊಂದೋಡಿ ಹರೀಶ್ ಸಿಸ್ಟರ್ ಟಿಫಿನ್ ಒಪ್ಪಿಟ್ರಿ ನಿಮ್ಮಂದು ಟಿಫಿನ್ ಆಯ್ತಾಯ್ತು ನನಗೆ ದೋಸೆ ಸಂಜೀವ್ ಅವರೇ ಜಗ್ಗಣ್ಣ ಅಂತ ಚಾ ಆಂಡಿ ಬೊಕ್ಕ ಬರೋದಿಲ್ಲ ಅಂದೆ ತೂಪೆ ಮೆಸೇಜ್ ಮಂದಾರಕ್ಕ ಪನದುಲೆ ಶಾಂತಕ್ಕ ಕೂಲಿತೋಲೆ ಬೆಲೆ ತರಿದಲಕ್ಕ ಉಂಡು ಅಂದಂದು ಅವು ಪೂರ ಜಗ್ಗಣೆಗೆ ಎಡ್ಡೆ ಗೊತ್ತುಂಡು ಎಂಕ ಊರ್ದಕ್ಕಲು ಪರಿಚಯದಕ್ಕಲು ಲೈವ್ ಬರ್ಪಿನ ಇಷ್ಟ ಇದ್ದಿದ್ದವ್ರಿಗೆ ಅಂಚನೆ ಎಂಕುಲು ಬರ್ಪಿನ ಬೊರ್ಚ ಈ ಜಗ್ಗಣ್ಣ ನಮ್ಮ ಲೈವ್ಗೆ ಬರ್ಪಿನ ಬೊರ್ಚಿಗೆ ಮಂದಾರ ಸಿಸ್ನ ನಮ್ಮ ಪರಿಚಯದಕ್ಕುಲತ್ತ ಊರ್ದಕ್ಕುಲತ್ತ ದಾನೆ ಜಗ್ಗಣ್ಣ ಹಾ ಮಂದಾರಕ್ಕ ಫಾಸ್ಟ್ ಓದ್ಲೆ ಮಾರಿ ಇಜ್ಜಿ ಫಾಸ್ಟ್ ಓದರಿ ನ್ಯಾಪುಜಿ ಮೆಲ್ಲ ಓದುವೆ ನಾವು ನಿಕುಲು ಪಾಡ್ಲಿ ನಿಕುಲು ಏತ್ ಮೆಸೇಜ್ ಬರ್ತಾನೆ ಆತ್ ಪಾಡ್ಲಿ 1 ಗಂಟೆ ಉಳ್ಳೆ ನನ್ನದು ಟೀ ಆಗಿದೆ ನಿಮ್ಮದು ಕಾಫಿ ಟೀ ಆಯ್ತಾ ಆಗಿದೆ ಸಂಜೀವ್ ಅವರೇ ನಂದು ಕಾಫಿ ಟೀ ಎಲ್ಲ ಆಗಿ ಬಂದು ಕೂತ್ಕೊಳ್ಳೋದು ನಾನು ಕೂಲಿ ಫಲಫಲ ರೈಸೋದು ನಾವು ಶಾಂಪು ಪಾಡೆ ಅಂದು ಶಾಂಪು ಪಾಡ ತಿಕ್ಕಿ ತೊಳೆದ ಹಲ್ಲುಗಳೇ ಚಂದ ನಾವು ಪದ್ಯ ಪನ್ನೊಂದು ದೆಕ್ಕುನು ನಿಕುಲ್ ಅಂಚಿರಿ ದೆಕ್ಕಲೆ ಯಾನ್ ಮಸ್ತ್ ಮೆಸೇಜ್ ಮಲ್ತೆ ಅಂದೆ ನಾನಿ ಅವ್ರು ಬಂದರು ಹಾಯ್ ನಾನಿ ಅವರೇ ವೆಲ್ಕಮ್ ನಾನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ ಒಂದು ಲೈಕ್ ಕೊಟ್ಟರೆ ಥ್ಯಾಂಕ್ ಯು ನಾನಿ ಅವರೇ ಕಾಫಿ ಆಯ್ತಾ ನಿಮ್ಮದು ಪಿನ್ನು ಕೊರ್ಲೆ ತುಕ್ಕ ಪಿನ್ನು ಡೌಟ್ ಎಂಕ ಆಪಣ ತೂಪೆ ಅಂತಲೇ ಪಿನ್ನು ಪಣ್ಣ ಓಡೆಲ್ಲ ಪೋಯಡೆ ಮೀನು ಪಿನ್ನುಡೆ ಕಂತವೆ ಯಾನ್ ಒಳ್ಳೆ ಪಣದೊಲ್ಲೇರು ಸೂಪರ್ ಸಪೋರ್ಟಲ್ಲಿದ್ದಾರೆ ಕೂಲಿಗೆ ಶಾರ್ಪ್ ಪಾಡು ದೆಕ್ಕುವಿರು ಸರ್ಪು ಪಾಡು ಏನು ಸರ್ಪೆ ಕಂತೀಪಿನಿ ಮಂದಾರ ಕೋಪನಕ್ಕಿನೋದಿಲ್ಲ ಯಾನ್ ಪರಿಚಯದ ಮಂದಾರ ಯಾನ್ ಬರ್ಪುನ್ ಬೊರ್ಚ ಅಂದ್ ಎಂಕುಲ್ಪುರ ಪರಿಚಯತಿ ಎಂಕುಲ್ಪುರ ಬರ್ಪಿನ ಬೊರ್ಚ ಕೆಲವು ಒಲ್ತು ಬರ್ಪನ ಕಾಣೆನೆ ಬಜೆಟ್ಲ ಕೂತು ಶಾಂತ ಸಿಸ್ ಕೂಲಿ ನಾಡಿಗೆ ನಾನೇ ಬಲ್ಪುಗು ತೆಲ್ಪುನು ಜೋರುಡು ಮಕ್ಕ ನಿಕಲ ಮೆಸೇಜ್ ತುಡ ದಾದಾರ್ ಮನೆ ಯಾರು ಪಲ್ಲೆ ಕೂಲಿ ಹತ್ತವು ಪೆರದೋಗಿ ಅನ್ನೊಂದು ಲೈಕ್ ನನ್ನ ದುರ್ಗ ಪೊಂಡಿ ಈ ಹೆಸರಸಲದ ಚಾಕ ದಾದಕ್ಕೆ ನಾನು ಫಸ್ಟ್ ಬಂದ್ಬಿನಿ ಶಾಂತ ಸಿಂಪಲ್ ಪನ್ಲೆ ಎತ್ತೊಂದುಲ್ಲೇರು ಪುಂಡಿ ಬರೋದುಲ್ಲೇರು ಇಲ್ಲವ ಉಡುಪಿ ಕೋಪ ಇಲ್ಲ ನಾನು ರಾಜಿ ನೀವು ರಾಜ್ಯ ಅಂತ ಕೇಳಿದೆ ಮೆಸೇಜ್ ನಾಡೊಂದುಲ್ಲೆ ಮಂದಾರಕ್ಕ ಬೊಕ್ಕಲ್ಲ ಅಡೈ ಬಲ್ಪುಗ ಅವೇ ಫಾಸ್ಟ್ ಓದಲೆ ವಾರ ಅರೆ ಕೇಂಡಿ ಸರಿತ ಸಿಸ್ ಕೇಂಡು ಉಡುಪಿ ತೆಲ್ತೋದಿಲ್ಲ ಅನೀಶ್ ಮಾರೇ ಬರೋದಿಲ್ಲ 1 ಗ್ರಾಮ್ ಕೂಲಿ ಆದ ಉಪ್ಪಾತೆ ಅಂದಂದು 1 ಗ್ರಾಮ್ ಕೂಲಿ ಎಂಚಿನಿ 1 ಗ್ರಾಮ್ ಕೂಲಿ ಒಂದು ನಿಜ ಕೂಲಿ ಎನ್ನ 1 ಗ್ರಾಮ್ ಕೂಲಿ ಹತ್ತು ಯಾನ್ ಆಯ್ತು
ಪೋಪಿ ಇಜ್ಜಿ ಒಡೆಯೇ ಒಯ್ಕು ಪೋಪು ಜಾರು ಲೈಕ್ ಬರೋದಲ್ಲೇರು ದೃಷ್ಟಿ ದೆಪ್ಪಲೆ ದುರ್ಗಸಿ ಸ್ಕೂಲ್ ಅಂದಿ ಎಂಕು ಎನ್ನ ಕೂಲಿ ಬೇರೆ ಪುರ ಜಾಸ್ತಿ ಆಪಿಡು ಮೊಬೈಲ್ ಕಣ್ಣು ಪಾಡ್ದೆ ನಂದು ಅಂಚ ಹತ್ತು ಎರಡು ತೂತಿನ ಹಾಕೊಳ್ ಮಾರ ಮೇರೆಡು ತೂತಿನ ಹಾಕೊಳ್ ಎಂಕುಲ್ ಹತ್ತತೆ ಮಂದಾರ ಸಿಸ್ಟರ್ ಟಿಫಿನ್ ರೀ ಅಂತ ಕೇಳಿ ಸೂಪರ್ ಲೈವ್ ಅಂತ ಹೇಳ್ತಾರೆ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ SRS. ಥ್ಯಾಂಕ್ ಯು SRS. ದಾನೆ ಆಪುಜಿ ಯಾನು ಪೋಪುಜಿ ಮಾರ ಅಂದ ತೂಕ ಇರು ತೂಪೆತ್ತಲ್ಲ ಗಡಿ ಗಡಿ ಅಜಿರ್ಲೆತ್ತಿಲಕ್ಕಲ್ಲ ಎಪ್ಪು ಇರಿ ಅನಿಶ್ ಅನಿಶಿ ಬಂದು ನನಗೆ ಜೋಳ ರೊಟ್ಟಿ ಮೇರು ಮುರಾಡಿ ಜೋಳ ರೊಟ್ಟಿ ಕಣ್ತುದಿತ್ತಿರ ನಲ್ಲ ಖಾಲಿ ಆತಿಜಿ ಮೇರೆಗೆ ಜೋಳ ರೊಟ್ಟಿ ಆರು ಉತ್ತರ ಕನ್ನಡದಕ್ಕಲ್ಲ ಆದಿತ್ತು ನಾಲ ಹೊಂಡ್ರೆ ಅಜ್ಜಿ ಜೋಳನೇ ತಿಂದಿನಾರು ತಿಕ್ಕಿ ತಿಕ್ಕಿ ತೊಳೆದ ಎಂಕಲೇ ಸಿಂಪಲ್ ಮೆಸೇಜ್ ತುಲೆಗೆ ಪವಿ ಜೆಪ್ಪುಲೆ ಬಾಬಾ ಇನಿ ಕೂಲಿದಾನೆ ಜೋರಾಡು ವಿಷಯ ಅಂದಂದು ಜೋಳದ ರೊಟ್ಟಿ ಸೂಪರ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಜೋಳ ರೊಟ್ಟಿ ಸೂಪರ್. ನಾನು ತಿನ್ನಲಿಲ್ಲವ ಸಂಜೀವ್ ಬ್ರೋ. ನಾನು ಕೂಡ ಮಂದಾರ ಸಿಸ್ಟಾಗಿ ಒಂದು ಪ್ಯಾಕೆಟ್ ತಂದು ಇಡ್ತೇನೆ ಜೋಳ ರೊಟ್ಟಿ. ವೈಟಿದ ಪರಿಚಯ ನೆರೆಕರೆ ಅತ್ತ ಎಗಳು ವೈಟಿದ ಬೋಡತೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪವಿ ಬಾಬಾ ಸಜ್ಜಿಗೆ ಹೇಗೆ ದಾದಿ ಸಜ್ಜಿಗೆ ಹೇಗೆ ತೆಗೆದ ದಾದಿಗೆ ಶಿವೋ ದೇವರ ಹೆಚ್ಚು ನನಗೆ ಗೊತ್ತಾಗೋದು ಹೆಂಗೆ. ಸಂಜೀವ್ ಅವರೇ ಮಳೆ ಇದೆಯಾ ಅಂತ ಕೇಳಿದೆ. ಬೊಕ್ಕ ಸಮಾಚಾರ ಲೆಪ್ಪುಲೆ ಒಡೆಲೆಪ್ಪುನು ಮಂದಾರಕ್ಕ ಹಾಯ್ ಗುಡ್ ಮಾರ್ನಿಂಗ್ ಪರೊಂದುಲ್ಲೆ SRS ತುಕ ಲೆಪ್ಪುಲೆ ಇಪ್ಪುವೆ ಮಾರ ಲೆಪ್ಪೆ 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 ನೆರೆಕರೆ ಆಂಡ ಇರೇನ ಚಾನಲ್ಗೆ ಏರ್ ಗಿಫ್ಟ್ ಕೊರ್ಪೇರು ಮಂದಾರ ಅಡೆಗೆ ಬ್ಲಾಕ್ ಮಲ್ಪುಜ ಅಂದಿ ನೆರೆಕರೆ ಆಂಡ ಏರ್ ಗಿಫ್ಟ್ ಕೊರ್ಪೇರು ಯಾನು ಜೆಪ್ಪುಜೆ ಆರು ಜೆಪ್ಪುಜಿಗೆ ಜೋಳ ರೊಟ್ಟಿ ದಾದ ಜೋಳ ರೊಟ್ಟಿ ಗೊತ್ತುಜಿ ಜೋಳ ರೊಟ್ಟಿ ಪಂಡ ಜೋಳನ ಪೀಸ್ ಪಂಡ ಒಂದು ಮಲ್ತದೆ ಪೊಡಿ ಮಲ್ತದೆ ರೊಟ್ಟಿ ಮಲ್ಪು ಜೋಳ ರೊಟ್ಟಿ. ಬಾಯ್ ಬಾಯ್ ಯಪ್ಪ ದೇವರು ಕೂಲಿ ಹೋದರು ಬಾಯ್. SRS ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ತೀನಿ ಲೈಕ್ ಕೊನೆಗೆ ಥ್ಯಾಂಕ್ ಯು. ಮಂದಾರ ಸಿಸ್ಟರ್ ನಿನ್ನೆಯಿಂದ ಸ್ವಲ್ಪ ಮಳೆ ಇದೆ ಸಜ್ಜಿಗೆ ಇಷ್ಟ ಇಜ್ಜಿ ಮಾರ ಮೇರೆ ಸಜ್ಜಿಗೆ ಇಷ್ಟ ಇಜ್ಜಿ ಫಾಸ್ಟ್ ಓದಲೆ ಉಲ್ಲೆ ಇನಿ ಲೈವ್ ಕೂಲಿಗೆ ಬಾಯಿ ಪನೋಡು ಅಂದು ಗೊತ್ತಾಡು ಜೋಳ ರೊಟ್ಟಿ ಪನೋದುಲ್ಲೇರು ಬೊಕ್ಕ ಕೋಸ್ಟ್ ಅನೀಶ್ ಬ್ರೋ ಗಿಫ್ಟ್ ನಾನು ಪೂರ ಮೆಸೇಜ್ ಖಾಲಿ ಸಪೋರ್ಟ್ ಲೇರು ಚಾಕ್ ದಾದ ಚಾಕ್ ದೋಸೆ ಎಂಕಲ ದಂತ ಕಾಂತಿ ಅತೆ ಅಂಚ ಕೂಲಿ ರೈಸ್ ದಂತ ಕಾಂತಿದ ಪತಾಂಜಲಿದ ಕಲ್ಲ ಖಾಲಿ ಆಂಡೆ ಗುಡ್ ಅಂದಿ ಬಾಯ್ ಸಂಗೀತಕ್ಕ ಬಾಯ್ ಸಿಂಪಲ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಶಾಂತಸಿ ಸೂಪರ್ ಪರದಿಲ್ಲ ಕೋಸ್ಟಲ್ ಆಯ್ ಪನೊಂದುಲ್ಲೇರು ಅನೀಶ್ ಕೋಸ್ಟಲ್ ಸ್ಪೈಸಸ್ ಗೊಂಜಿ ಗಿಫ್ಟ್ ಕೊರ್ಲೆ ಆನ ಹೊಸ ಚಾನಲ್ ಕೋಸ್ಟಲ್ ಸ್ಪೈಸಸ್ ಪಿನ್ ಐಡಿ ಗೊಂಜಿ ಗಿಫ್ಟ್ ಕೊರ್ಲೆ ಯಾರನ್ನ ಒಂದಕ್ಕೆ ಮೆಸೇಜ್ ಮಲ್ಪಲೆ ಅವೇ ಕಮೆಂಟ್ ಮಲ್ಪಲೆ ಅನೀಶ್ ಪತಾಂಜಲಿ ಡ್ಯಾನ್ ಪತಾಂಜಲಿ ಉಲ್ಲೆ ಸಿಂಪಲ್ ಪನ ಅನೀಶ್ಗೆ ಪನೊಂದುಲ್ಲೇರು ಶಾಂತ ಸಿಸ್ ಬೆಸ್ಟ್ ಪನೊಂದುಲ್ಲೇರು ಚೈತ್ರ ಬತ್ತಿರ ಹಾಯ್ ಚೈತ್ರ ವೆಲ್ಕಮ್ ಚೈತ್ರ ಒಂಜಿ ಲೈಕ್ ಕೊಡ್ತಿದ್ರಿ ಲೈಕ್ ಕೊರ್ಲೆ ಚಾಪರಿಯರ ತಿಂಡಾರ ಚೈತ್ರ ದಾದ ತಿಂಡಿ ಬೇಳೆಗೆ ರಜೆ ನಾಯಿನಿ ಆವು ಪನೊಂದುಲ್ಲೇರು ಶಾಂತ ಸಿಸ್ ಸಪೋರ್ಟಿಂಗ್ ಅವು ಕಮೆಂಟ್ ಮಲ್ಪೆ ಕಮೆಂಟ್ ಮಲ್ಪಲೆ ಥ್ಯಾಂಕ್ಸ್ ಗೋಡೆಗೆ ಹಾಕ್ಲೆ ಎಂಕ್ಲಿಗೆ ರೀಚಾರ್ಜ್ ಮಲ್ಪಲೆ ಅಯ್ಯೋ ರೀಚಾರ್ಜ್ ಮಲ್ಪಲೆ ಬಂದು ಯಾನು ಪರಕೆ ಬರ್ತೀನಿ ಯಾನ್ ರೀಚಾರ್ಜ್ ಒಲ್ತು ಮಲ್ಪನೆ ಎನ್ನ ಮಲ್ಲ ಕಂಪನಿ ಉಂಡ ಜಿಯೋತ ಕಂಪನಿ ನಿಕ್ಲೆ ಫ್ರೀ ರೀಚಾರ್ಜ್ ಮಲ್ದುವೆ ಕಂಪನಿ ಇಜ್ಜಿ ರೀಚಾರ್ಜ್ದ ಯಾನೇ ಬಾರಿ ಬಂಗೋಡು ರೀಚಾರ್ಜ್ ಮಲ್ಪುನು ಸಿಂಪಲ್ ಪನೊಂದುಲ್ಲೇರು ಡನ್ ಅನೀಶ್ ಬ್ರೋ ಅಲ್ಲೇ ಅನೀಶ್ ಬ್ರೋ ಇದೇ ಕೊರಿಯರ್ಗೆ ರಿಟರ್ನ್ ಮಲ್ಪಲೇವೆ ವೀಡಿಯೋ ತೂದು ರಿಟರ್ನ್ ಮಲ್ಪಲೇವೆ ಅನ್ನ ಒಂತ ಎಲ್ಲೆಲ್ಲೇ ವೀಡಿಯೋ ಅವೇ ತೂದು ರಿಟರ್ನ್ ಮಲ್ಪಲೇವೆ ಕುಲ್ಲೆ ಬತ್ತೆ ವಾ ನವೀನ್ ಬ್ರೋ ಕುಲ್ವೆ ನಾವು ಕೋಸ್ಟಲ್ ಓಕೆ ಕೊರ್ಪೇರ್ಗೆ ಯಾರ ವಾರ್ಲ ಅವ್ರ ಅಲ್ಲಿ ಕಣ್ಣಲ್ಲಿ ಹೊಡೆದು ಮಕ್ಕಳೆಲ್ಲ ಇವ್ಡು ಬಂದು ಬಂದೆಂಗ್ಲಿಗೆ ಅವೇ ಅಭ್ಯಾಸ ಆಗ್ತದೆ ಆರ್ಲ ಬಂದು ಬೇರೆ ಸಾರಿತ ಸಿಚ್ಚಲ ಅಯ್ಯೋ ದೇವ ದುರ್ಗಾ ಸಿಚ್ಚ ಶಾಂತ ತಿಳ್ಕೋದಲ್ಲೇ ನಿಖಿಲ್ ಬ್ರೋ ಬರ್ತೀರಾ ಹಾಯ್ ನಿಖಿಲ್ ವೆಲ್ಕಮ್ ನಿಖಿಲ್ ಚಾ ಪರಿಯಾರ ತಿಂಡರ ದಾದ ತಿಂಡರ ಒಂಜಿ ಲೈಕ್ ಕೊರ್ಲೆ ಚಾ ಆಂಡಿ ಎಂಕ ದೋಸೆ ಬರೋದಿಲ್ಲ ಎಂಕ ಲವ್ ಸೂಪರ್ ಸಪೋರ್ಟ್ ಉಡುಲೇರು ಸಂಜೀವ್ ಬ್ರೋ ಥ್ಯಾಂಕ್ ಯು ಸಂಜೀವ್ ಬ್ರೋ ಥ್ಯಾಂಕ್ ಯು ಶಾಂತ ಸಿಸ್ ಅಜೀವ್ ಪಿ ಓಕೆ ಸಂಜೀವ್ ಅವರೇ ನೋಡಿ ಅನೀಶ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ ಇನ್ನ ಆಡಿ ಅಕ್ಕ ದಾದ ತಿಂಡಿ ಎಂಕ ದೋಸೆ
ಸಂಜೀವ್ ಅವ್ರು ಸಪೋರ್ಟಿಂಗ್ ಶಾಂತಿ ಸಪೋರ್ಟಿಂಗ್ ಕೋಸ್ಟಲ್ ಓಕೆ ಡನ್ ఏ పనందులేరు సింపుల్ బాయ్ జియో ఈయన కంపెనీ ఆడ లైవ్ నేలొంದು ಉಪ್ಪು ಜರ ವಿಮಾನದ ಲೈವ್ ಮಲ್ತ ಅಂದಿ ಅವನ್ ಜಡ್ಡೆ ಪಂಡಾರ ನಮ್ಮ ಕಂಪನಿ ಹತ್ತತ ಜಿಯೋ ನಮ್ಮ ಜಿಯೋನ್ ಪಾಡ್ನು ಮಾತ್ರ ಯಾನೆ ವಿಮಾನಡೆ ಲೈವ್ ಮಲ್ದ್ವೆ ಮಾರ್ರೆ ಇಜಿಂದಲ್ಲ ಎಡ್ಡೆ ಪಂಡರಿ ದೋಸೆನ ಅಂದಂದಿ ದೋಸೆ ದೋಸೆ ಶಾಂತಿ ಸಪೋರ್ಟಿಂಗ್ ರುಲ್ಲೇರು ಥ್ಯಾಂಕ್ ಯು ಓ ಆಂಡೆ ಅಕ್ಕ ಅಂದಂದ ಆಂಡ ಆಂಡೆ ಎನ್ನಾಂಡಿ ಯಾನ್ ಬೇಗ ಮಲ್ದೆ ಚಾ ತಿಂಡಿ ಲಕ್ಷ್ಮೀ ಬಾರಮ್ಮ ಸಾಂಗ್ ಪಲ್ಲೆ ಲಿರಿಕ್ಸ್ ಗೊತ್ತುಜ್ಜಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಕುಳಂಜುಂಡತೆ ಅವು ಪದ್ಯ ಅವು ರಾಗೊಂಡತೆ ಅವು ಸರಿ ಗೊತ್ತಪ್ಪು ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನವ ಸಿದ್ಧಿಯ ತೋರೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಅವೇ ಬರ್ತೀನಿ ಕುಡಂಜುಂಡಿಯ ಪನ್ ಪೆನ್ ನೆನಪಾನ ಶಾಂತದಿಸ್ ಗಿಫ್ಟ್ ಪನೊಡ್ಚಿ ಬೆಂಬಲ ಪಲ್ಲೆ ಅಂದೆ ಅವು ಬೆಂಬಲ ಅರ್ಥ ಒಂದ ಅಂದಿ ಅಕ್ಲಿಗೆ ಶಾಂತ ಸಿಸ್ ಸಪೋರ್ಟಿಂಗ್ ಉಳ್ಳೇರು ಅಂದ ಪರಂದುಳ್ಳೇರು ದಾನೆ ಬೇಗ ಪರಂದುಳ್ಳೇರು ಕಾಲೇಜಿ ಹಸ್ಬೆಂಡ್ಗೆ ಒಂದಕ್ಕೆ ಪಾರಿತಾನೆ ಡ್ಯೂಟಿ ಪಾರಿತಾನೆ ಅಂಚೆ ಬೇಗ ಮಲ್ದೆ ಪದ ಪಲ್ಲೆ ಭಕ್ತಿಗೀತೆ ಅವ ಸ್ವರ ಇಜ್ಜಿ ವಾವ್ ನೈಸ್ ವಾಯ್ಸ್ ಅಕ್ಕ ಸ್ವರನೇ ಇಜ್ಜಿ ಚೈತ್ರ ಸ್ವರ ಪುರ ಪೋತುನು ಕಮಲದ ಅವು ಪನೋಡ ಹಾಯ್ ಚೈತ್ರ ಸಿಸ್ ಬೆಂಬಲ ಕೊಡಿ ಚೈತ್ರ ಸಿಸ್ ಮೂಲ ಕೋಸ್ಟಲ್ ಸ್ಪೈಸಸ್ ಇರತ್ತೆ ಯಾರಪ್ಪ ಸರಿತ ಸಿಸ್ ಬಂದ ಅರೆ ಗೊಂಜಿ ಗಿಫ್ಟ್ ಕೊರ್ಲಿ ಗಿಫ್ಟ್ ಪಟ್ಟ ಗೊತ್ತಾಡತ್ತೆ ಸರಿತ ಸಿಸ್ ಚೈತ್ರ ಸಿಸ್ ಅರೆ ಗೊಂಜಿ ಒಂದು ಮಲ್ಪ್ಲೆ ಸಬ್ ಮಲ್ಪ್ಲೆ ಅವೆ ಸಿಂಪಲ್ ಕೊಡ್ತಾರೆ ಕೋಸ್ಟಲ್ ಸ್ಪೈಸಸ್ಗೆ ಒಂಜಿ ಕೊರ್ಲಿ ತುಕ ಅನೀಶ್ ಕೊಡ್ತಾರತ್ತ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲೆಯಲ್ಲಿ ನಿಂದೋಳೆ ಕಮಲೆನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಕಣ್ಣೋಳೆ ಕಮಲದ ಮುಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ದಿನಮ್ಮ ತಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲ ನೀ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಮನೆಗೆ ಬಾ ತಾಯಿ ಆತೆ ಬರ್ಪಿನಿಂಕ್ ಸರಿ ಎಂದು ಬರ್ಪುಜಿ ಈರು ವಿಮಾನದ ಲೈವ್ ಮಲ್ತೊಂದಿತ್ತಂಡ ಸುರತ್ ಕಳ್ಳೆ ಪುಂಡಿ ತಿಂದು ಕೈದೆಕ್ಕೆರೆ ಉಡುಪಿಗೆ ಪೋಡ್ದುಲ್ಲೆ ಪಂದು ಲೈವ್ ಮಲ್ತದ್ವಾರ್ ಅಂದಿಯೇ ಏತಿ ಸರಿ ಪಂಡರು ನಮಕ್ ಅವಳಿ ತಿಂದು ಚಾ ಐಟೆ ವಿಮಾನಡೆ ಚಾ ಪೂರ ಪರೋಲಿ ಅತೆ ಶಾಂತಿ ಸಿಸ್ ಸಪೋರ್ಟ್ ದುಲ್ಲೇರು ಥ್ಯಾಂಕ್ ಯು ಓಕೆ ಅಕ್ಕಪ್ಪ ನಂದು ಅಂದ ಸ್ವರದಾನೆ ಇಜ್ಜಿ ಶೀತಾತನಿಗೆ ಮಸ್ತ್ ದಿನಾಂಡು ತೆಮ್ಮ ದೊಂಡೆಬೇನೆ ಸ್ವರ ಇಜ್ಜಿ ಸ್ವರ ಬರ್ಪುಜಿ ಇನಿ ಫುಲ್ಲು ಪೋತುಂಡು ಸ್ವರ ನಾನು ಸರಿ ಅವ್ರ ಏತು ದಿನ ಬೋಡ ದೇವ್ರಿಗೆ ಕೊರತೆ ಮನದಿಲ್ಲ ಅಲಯ ಕೂಡ ಪಂಡಿನಿ ಎಡ್ಡೆ ದಾದಿ ಆ ಬೆಂಬಲ ಪನೋಡತೆ ಬೆಂಬಲ ಕೊರ್ಲೆ ಅನೀಶ್ ಬೆಂಬಲ ಕೊರ್ಲೆ ಚೈತ್ರ ಸಿಸ್ ಬೆಂಬಲ ಕೊರ್ಲೆ ಸಿಂಪಲ್ ಬಲಿಪುನ್ ಮಾರೆ ಸಿಂಪಲ್ ಬಲಿಪೊಚ್ಚಿ ಶಾಂತ ಸಿಸ್ ಸೂಪರ್ ಪಣದುಲ್ಲೇರು ನವೀನ್ ಬ್ರೋ ಶಾಂತ ಸಿಸ್ ಸಪೋರ್ಟಿಂಗ್ ಉಲ್ಲೇರು ಥ್ಯಾಂಕ್ ಯು ಸಾಹಿತ್ಯ ದಾನೆ ಇಂಚ ಸಾಹಿತ್ಯ ಪಂಡಿತ ದೊಡ್ಡ ಸಭೆಜಿ ಸಾಹಿತ್ಯ ಒಡೆ ಪೋತುಡು ದಾಲ ಒಳ್ಪೆರ ಪೂಜಿತ್ತೆ ಐಕ್ಯಾನ್ ಪದ್ಯ ಪಂಡ್ರೆ ಪೋಪುಜಿ ಎಡ್ಡೆ ಪದ ಅಂದು ಅವು ಪದ್ಯ ಉಳಿದೆ ಭಾರಿ ಶೋಕದ ಪದ್ಯ ಎಂಕ್ಲೆ ಇಷ್ಟನೇ ಕಮಲದ ಕಣ್ಣೋಳೆ ಕಮಲದ ಮುಗದೋಳೆ ಮಸ್ತ್ ಇಷ್ಟ ಎಂಕ್ ಪದ್ಯ ಆಂಡಾಯ್ತಾ ಸಾಹಿತ್ಯ ಒಡೆ ಪೋಂಡು ಸ್ವಲ್ಪ ಪೋಂಡು ಅವು ತೂದು ಪನೋಡತ್ತೆ ನಮ್ಮ ಬಾಯಿಪಡ ಮಲ್ದುಪ್ಪು ಜತೆ ಓ ಅಮ್ಮ ಪರದಲ್ಲಿ ದಾದಿ ಬೂರಿಯರ ಶಾಂತಿ ಸಪಡಿಗೆ ಕಕ್ಕೆ ಬತ್ತನು ಕಕ್ಕೆ ಅವು ಹೆಂಗಲ್ಲ ಒಂದೇ ಬರೊಂದು ಎಪ್ಪುಡು ಅವು ಏಪಂದಿಜ್ಜಿ ಕಕ್ಕೆ ಬರೊಂದು ಎಪ್ಪುಡು ಅವು ಏನ ಕೈ ತಲ್ಪತ್ತು ಗರ ಕಾ ಪಂದು ಪೋಪುಂಡು ಅಲ್ಪೈತೆ ಅಂದ ಅಲ್ಲ ಪಾರ್ದು ಇಕ್ಕು
ಸಿಂಪಲ್ ದಾನೆ ಆತಂಡು ಕಾಂಡೆನ ಬೂರಿ ಏರ್ತು ಜೋಡಿ ಏರು ಕಾಣೆ ಮರಲಸುರು ಆತನ ಶಾಂತಿ ಅಕ್ಕ ಪನದುಲ್ಲೇರು ಅಂಚನ ಪನದುಲ್ಲೇರು ಅಂದಿ ಸಿಂಪಲ್ ಪನ ಬೂರಿ ಏರ ಅಂದಿ ಐಕ ಹ್ಞೂ ಓ ಪನದುಂಡು ಎಂಕ್ ಡೌಟ್ ಬಲ್ತದ ಪೋಯ್ನೆ ಅವು ಪದ ಪನೊಚ್ಚ ಪೈನಿ ಅಂದಿ ಅಜ್ಜಿ ಯಾನೆಕ್ ಪದ್ಯ ಪನ್ಪುಜಿನಿ ಬಾರಿ ಕಮ್ಮಿ ತಿನಿಯರೆ ಪಾಡ್ಲೆ ಕಿತ್ತಲಕ್ಕದು ಪೋಯರ ಆಪುಜಿ ತಿಂದ್ರೆ ಪಾಡ್ಲೆ ಬಕ್ಕ ಪಾಡ್ವೆ ಅವ್ರು ಪಾಡ್ದಿನ ಉಂಡು ತಿಂದಾದ ಪೋಣಿತ್ತೆ ಪೋಣು ಅವು ಬಕ್ಕ ಬರ್ಪುಣ್ಣನ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸಂಜೀವ್ ಬ್ರೋ. ಥ್ಯಾಂಕ್ ಯು ಸಂಜೀವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಂದಾಲ ಸ್ವರ ಇಜ್ಜಿ ಕರ್ಮ ಕೊರಿ ಅಕ್ಕ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸೋ ಮಚ್ ಅವೇ, ಥ್ಯಾಂಕ್ ಯು. ಅಜ್ಜರಾದ ಉಪ್ಪು ಕಕ್ಕದ ರೂಪಡು ಬೈದಿನಿ ಗಂಗಸರದಿಲಿ. ಆ ಅಜ್ಜರಾದ ಉಪ್ಪು ಏಜಿನಲ್ಲ ಗಂಗಸರ ಓಲುಂಡು ಕಾಂಡೆ ಕಾಂಡೆ ಓಡೆ ಪೋಪಿನ್ ಗಂಗಸರ. ಅನೀಶ್ ಏ ಮನದಲ್ಲಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಂಜೀವ್ ಬ್ರೋ. ಥ್ಯಾಂಕ್ ಯು ಸಂಜೀವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಂದರ ಸಿಸ್ಪೋಯರಾ ಸಿಂಪಲ್ ಪನದುಲ್ಲೇರು ಅಂದಿ ಸಿಂಪಲ್ ಬೇತೆ ಪೂರ ಹೆಣ್ಣು ಅಜ್ಜೇರ್ನ ಕಲ ಪಿಜ್ಜೇರ್ನ ಕಲ ಪೂರ ಹೆಣ್ಣು ಕುಲೋಂದು ಸಿಂಪಲ್. ಬರ್ಲಿ ಜೋರು ಉಂಡು ಸಿಂಪಲ್ ಅಂದು ಲೈಕ್ ಕೊಡ್ಲೇವೆ ಮಾತೆಲ್ಲ ಒಂಜಿ ಲೈಕ್ ಕೊಡ್ಲೆ ನಾಲ್ ಲೈಕ್ ಕೊಡ್ಲಿ. ಏರ್ ಮಾತ ಉಳ್ಳೇರು ಕಮೆಂಟ್ ಮನ್ಪ್ಲೆ ತುಕ್ಕ ಒಂಜಿ ರಡ್ಡು ಕಮೆಂಟ್ ಮನ್ಪ್ಲೆ ಎನ್ನ ಪೂರ ಖಾಲಿ ಅಂಡ್ ಕಮೆಂಟ್. ಅನೀಶ್ ದಾದಾ ಅಂಡ್ ದಾಲೆಜ್ಜಿ ಕಮೆಂಟ್ ಖಾಲಿ ಕಲಿ ತಿಕ್ಕುಡು ಹೌದೀನಿ ಸುರತ್ ಕಡ್ಕ ಅಂದ ಅಡೆ ಮುಟ ಪೋಡತ್ತೆ ಮಾರೆ ಕಲಿತಂಗಡಿ ಮುಟ ಕಲಿತಂಗಡಿ ಮುಟ ಪೋಚ ಐಕ್ಲ ರೇಟ್ ಜಾಸ್ತಿ ಆಗ್ತಂತ ತೋಜುಡತ್ತೆ ಓದುಲೆ ಸೂಪರ್ ಓದಿಯೇ ಸೂಪರ್ ಸಪೋರ್ಟಲ್ಲಿ. ಮಧ್ಯಾಹ್ನ ದಾದೆ ಕಜಿಪು ಸಿಸ್ ಇನಿ ಮಧ್ಯಾಹ್ನ ಶುಕ್ರವಾರತೆ ಇನಿ ವೆಜ್ ಇನಿ ದಾಲ್ ರೈಸ್ ಬಕ್ಕ ಹಸ್ಬೆಂಡ್ಗೆ ಮೀನು ಫ್ರೈ ಮಲ್ಪೆ ಆತೆ ಎಂಕ್ ದಾಲ್ ರೈಸ್ ನಮಕವೇ ಎಡ್ಡೆ ಹಾಕೊಂಡು ಬಕ್ಕ ಅಮ್ಮದೆಲ್ಲ ಮಲ್ತೆಡೆ ಕೊರ್ಪೇರು ವೆಜ್ ಅಮ್ಮದೆಲ್ಲ ಮಲ್ಪೇರು ಬೀನ್ಸ್ ಬೆಂಡೆಕಾಯಿ ದಾಲ ಮಲ್ಪೇರು ಕೊರ್ಪೇರು ದಿನ ಒಂದು ಮಲ್ಪೇರು ಕೊದ್ದೆಲು ಅವು ಪುರ ಏನಾಡಲು ಒಂಜಿ ಮಲ್ಪೇರು ಅಲ್ತು ಕನ್ಪಿನಿ ಮಲ್ಲ ನಿಕುಲು ಕಟ್ಟುನಿ ಕಾಂಡೆ ಕಾಂಡೆ ಕಕ್ಕೆ ಕರೆ ಹೊಂದುಂಡು ದುಂಬು ನಿಕುಲು ಕರೆ ಅಯ್ಯೋ ಸಿಂಪಲ್ ಅವು ಅಂದು ಸಿಸ್ ಪನದುಲೆ ಸೂಪರ್ ಸಪೋರ್ಟ್ ಉಳ್ಳೇರು ಎಂಕಲ ದಾಲ್ ಸೋಕಪ್ಪಡು ಅಂದಿಯೇ ನವೀನ್ ಬ್ರೋ ದಾಲ್ ವೈಟ್ ರೈಸ್ನ ಸೋಕಪ್ಪುಂಡು ಮಸ್ತ್ ಲಾಯ್ಕ್ ಹಾಕೊಂಡು ಅವು ದಾಲ್ ಓದಿ ನಮಗೆ ಬೊಡಿ ಉಜ್ಜವು ದಿನೋಲ ಮಲ್ತುಂಡಲ್ಲ ದಾಲ್ ರೈಸ್ಲ ಬೊಡಿ ಹೆಂಗೆ ಕಬ್ಬೆಸ ಆತನು ದಾಲ್ ರೈಸ್ದ ಹೆಂಗೆ ನಾನು ಶುಕ್ರವಾರ ಫಸ್ಟ್ ಮೇಯ್ನ್ ದೀಪಿನೇ ವೈಟ್ ರೈಸ್ಲ ದಾಲ್ಲ ಬೇಗ ಲಾಪುಂಡು ಸುಲಭ ಲಾಪುಂಡು ಮಲ್ಪೆರೆ ತಿಂಡ್ರಲ್ಲ ಎಡ್ಡೆ ಹಾಕೊಂಡು ಅಂಚ ಸಿಂಪಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜೀವ್ ಅವರು. ಎಂಕಲ ಇಷ್ಟ ಸಿಸ್ ಅಂದು ಅದಕ್ಕೆ ದಾಲ್ಲ ರೈಸ್ ಎನ್ನ ಎಲ್ಲಿಯ ಮಗಕ್ಕೆ ಅವೇ ಇಷ್ಟ ಹಾಕೊಂಡು ಮಲ್ಲ ಮಗ ಕೊಂಚೂರು ದಾಲ್ ಇಷ್ಟ ಇಜ್ಜಿ ಹಾಗೆ ತೂ ಹೊಡ್ದು ಅದನ್ನು ಹಾಗೆ ಚೂರು ಪೋಡದ ಬಿರಿಯಾನಿ ಉಂಡು ಅವೇ ಕೊಡ್ತೀನಿ. ಶಾಂತಿ ಅಕ್ಕ ಎನ್ನ ಮೆಸೇಜ್ ಮಂಗೆ ನಲಿಪುಂಡ ತೆಲಿಪುಂಡ ದಾಯೆಗ್ ತೆಲಿಪುಂದಾಯೆ ಅಂಚನೆ ಆಪುಂಡರೆಗ್ ಎಂಕಲ ಇಷ್ಟ ಸಂದಿ ದಾಲ್ ರೈಸ್ ಎಡ್ಡೆ ಹಾಪುಂಡು ಬಕ್ಕ ವೈಟ್ ರೈಸ್ ಕೊದ್ದೆಲ್ಲ ಎಡ್ಡೆ ಹಾಪುಂಡು ಅಮ್ಮ ಮಲ್ಪೇರು ಕೊದ್ದೆಲ್ಲ ಆಯ್ಕೆ ಹಾಪುಂಡು ಎಂಕಿ ಆ ಮಲ್ತಿನ ಎಡ್ಡೆ ಹಾಪುಜಿ ಕೊದ್ದೆಲು ಅಮ್ಮ ಮಲ್ಪೆ ಶೋಕ್ ಹಾಪುಂಡು ಮೊಕ್ಕುನ ಪಂಡ ಅಂಡ್ ರಡ್ಡು ಪೊಂಜು ಅತ್ತಿ ಮಧ್ಯಾಹ್ನ ದಾದ ಗೊತ್ತರೆ ಸಿಂಪಲು ಎಂಗ್ಲಿಗೆ ಅವೇ ಟೆನ್ಷನ್ ಕಾಂಡೆ ಅನಾಗ ದಾದ ಚಾಕ ತಿಂದ್ರೆ ಮಲ್ಪುಂಡು ಮಧ್ಯಾಹ್ನ ಅನಾಗ ಓದ ಅದಕ್ಕೆ ಜಿಕ್ ಮಲ್ಪುಂಡು ಮಾರ್ರೆ ಅಂತ ಅವೇ ಬಯ್ಯ ಅನಾಗ ಕೂಡ ದಾದ ಚಾ ಮಲ್ಪ ಅದಕ್ಕೆ ಬಯ್ಯಾಗ 7 ಗಂಟೆನ ಕೂಡ ಟೆನ್ಷನ್ ದಾದ ಕಜಿಪ್ ಮಲ್ಪುಂಡು ಒಂದು ಅಂಚೆಂಗುಲು ಒರಿಯೋದರಿ ಕಷ್ಟ ಸುಖ ಪಾತೇನು ಆಯ್ತಾನೆ ಬಾಕಿಂಗುಲು ದಾದ ಪಾತೇನು ಪಲ್ಲೆ ಈರಾಣಲ್ಲಿ ಒಂಜಿ 2 ಕಿಲೋ ಕೋರಿಗೆ ಅಂತ ಅಪ್ಪ ಮಲ್ತು ಪಾಡುವಾರು ಐಕ್ ಕೂಡ ಒಗ್ಗರ್ನೆಲ್ಲ ಪಾಡುವಾರು ಕೋರಿಗೆ ಸಿಂಪಲ್. ಪ್ರಮೋದ್ ಕುಲಾಲ್ ಬರ್ತೀರಿ. ಹಾಯ್ ಪ್ರಮೋದ್ ಕುಲಾಲ್ ವೆಲ್ಕಮ್. ಹಾಯ್ ಸಂಗೀತ ಅಕ್ಕ ಬರೋದಿಲ್ಲ ನಮಸ್ತೆ ಬರೋದಿಲ್ಲ ನಮಸ್ತೆ ಫಸ್ಟ್ ಬರೋದಿಲ್ಲರು ಥ್ಯಾಂಕ್ ಯು ಸೋ ಮಚ್. ಒಂಜಿ ಲೈಕ್ ಕೊರ್ಲೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಲ್ಪಲೆ. ಪ್ರಮೋದ್ ಕುಲಾಲ್ ಅವರೇ ನಿಮ್ದು ಚಾ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ? ಹಿಂಗ ಬೊಕ್ಕ ಶುಂಠಿ ಜಾಸ್ತಿ ಪಾಡೋಡು ಈಜಿಂದ ಬೊಕ್ಕ ಡಿಜೆ ಶುರು ಹಾಪುಣ ಅವು ಪಾಡುವ ಹಿಂಗ ಪಾಡ್ದೆ ಮಲ್ಪುಣಿ ನವೀನ್ರು ಹಿಂಗ ಪಾಡ್ಜಿದ ಆಪುಜಿ. ನವೀನ್ ತುಳುಲಾಗರ್ದು ಬತ್ತಿನಿ ಅಕ್ಕ ಅಂದೆ ಥ್ಯಾಂಕ್ ಯು ಸೋ ಮಚ್ ಅವೇ ನವೀನ್ ಬ್ರೋನೆ ಟಿತ್ತರತ್ತೇರು
ಅಂದಂದು ಥ್ಯಾಂಕ್ ಯು ಪ್ರಮೋದ್ ಅವರೇ ಥ್ಯಾಂಕ್ ಯು. ದುಬೈದಾರ తెలుస్తుందిలే ದೇವರೇ ನಾಯಿಗೂ ವೈಟಿ ಬತ್ತು ಬುಕ್ಲೇನ ಅಡಿಪಿಲ್ಲಡು ಬುಡ್ತು ಆತ ಅಡಿಪಿಲ್ಲಾಗ ಪೋದೆ ಇಂಗುಲು ವೈಟಿಗೆ ಬರ್ಪಿನಿ ಫಸ್ಟ್ ಅಡಿಪಿಲ್ಲ ಪೋಪಿನಿ ಬಕ್ಕ ವೈಟಿಗೆ ಬರ್ಪಿನಿ ಇಂಗು ನವೀನ್ ಬ್ರೋ ಬರೋದಲ್ಲೇರು ಲೈಕ್ ಡನ್ ಮಾಡೋದು ಆಂಡ ಚಾ ಡ್ಯೂಟಿಗೆ ಪೋಪಿನಿ ಅಂದೆ ಆಂಡ ಚಾ ಡ್ಯೂಟಿ ಪೋಪಿನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಡ್ಯೂಟಿ ಪೋಪಿನಿ ಎಡಿಟ್ ಎಂಕ್ಲೆ ಬರ್ತದ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ತಂದಲ್ಲಾರ ಥ್ಯಾಂಕ್ ಯು. ಕೋಸ್ಟಲ್ ಸ್ಪೈಸಸ್ ಅಕ್ಕ ಲಕ್ಕಿ ಕೊರಿ ಅಕ್ಕ ಪನೊಂದುಲ್ಲೇರು ಓಕೆ ಚೈತ್ರ ಓಕೆ ಥ್ಯಾಂಕ್ ಯು ಅವೇ. ಅನೀಶ್ ಅಜಿರ್ಲೆ ಎತ್ತೊಂದುಲ್ಲ ಅನೀಶ್ ಇಜ್ಜೆ ನಾನು ಪಿನ್ನಿತ ದೆಪ್ಪೆ ಅನೀಶ್ನ ಪಿನ್ನ ದೆಪ್ಪತ್ತೆ ಅನೀಶ್ ಇಜ್ಜೆ ಅನೀಶ್ ಬಂತೆ ಗಾಡಿ ಲೆಪ್ಪುಲೆ ನಾನು ಅನೀಶ್ ಬಾಬಾ ಉಲ್ಲರ ಥ್ಯಾಂಕ್ ಯು ಚೈತ್ರಕ್ಕ ಬಂದರೆ ಪಿನ್ ಮಲ್ತಿನ ಅಂಜೋವು ಐಕ್ಲು ಎಪ್ಪುರು ಅನೀಶ್ ಅಂದು ಯಾನು ಪೋಪೆ ಮಾರಿ ನಿಕ್ಕಲೊಟ್ಟಿಗೆ ಇತ್ತುಂಡಲ್ಲ ಬೆಲೆ ಅಪ್ಪುಜಿ ಮನಸುರು ಅಪ್ಪು ಇಜ್ಜಿಯೇ ಸಿಂಪಲ್ ದಾದಿ ಬೆಲೆ ಉಂಡು ಇನ್ನು ಬಿಸಿಯಾ ಸಿಂಪಲ್ ಬಿಸಿ ವೆಲ್ಕಮ್ ಅಕ್ಕ ಪನಂದುಲ್ಲೇರು ಓಕೆ ಚೈತ್ರ ಥ್ಯಾಂಕ್ ಯು ಅವಿರು ಗಿಫ್ಟ್ ಕೊರ್ನೆಕ್ ఈయన ఛానల్ ఆతండి ఛానల్ మీ ఉండా షార్ట్ వీడియో మీ పాడతారా చైత్ర వెల్కమ్ అక్క మన థ్యాంక్ యూ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಶಾಂತಿಸ್ ದಾದು ನೆಂಗೆ ಕೊಂಜಿ ದತ್ತ ಕಾರ್ ಬಲತ ಕಾತ ಎಡತ್ತ ಕಾರ್ ಒಂಜಿ ಬೇನೆ ದಾದಂದೆ ಗೊತ್ತುಜಿ ಸಡನ್ನೆ ಬೇನೆ ಲಕ್ಕದನ್ ಮಾರೆ ಗಂಟದಲ್ಪ ಪಿರ ಗಂಟು ಬೇನೆ ಮಾರೆ ಸಡನ್ನೆ ದಾಲ ಬೂರ್ದಿನ ಇಜ್ಜಿ ಉಂದುಲ ಇಜ್ಜಿ ದಾಲ ಆತಜಿ ಪೆದಂಕೆಲ್ಲ ಬೂರ್ದುಜಿ ಪುರ ನಿಂಚ ಬಾರಿ ಬೇನೆ ಮಾರ್ರೆ ಕುಲ್ಲೇರೆ ಆಪುಜಿ ಇಂಚ ತಿರ್ತು ಕುಲ್ಲೇರಿನೇ ಆಪುಜಿ ದಾದ ಬೇರೆ ಮಲ್ಪುವಾರು ಸಿಂಪಲ್ ಇರು ಆರು ಕಬಟ್ಟಿಗೆ ಪೇಂಟ್ ಹಾಕುವೇರು ಆರ ಡಿ ಪಿ ತುಳಿಗೆ ಆರು ಪೇಂಟರ್ ಆಲ್ರೌಂಡರ್ ಆರು ಓವು ಬೇಲೆಲ್ಲ ಮಲ್ಪೇರಾರು ಶಾಂತಿ ಅಕ್ಕಗೆ ದಾನೆ ಈರು ಇಂಡಿಯಾ ಗೇಟ್ ದಲ್ಪ ಚರ್ಮದ ಅಂಗಡಿ ಇತ್ತಾರೆ ಅಟಿಲ್ದ ಕಿರಿಕಿರಿ ಇಜ್ಜಿ ಬರೋದಲ್ಲೇರು ಅಂದೇ ಸಿಂಪಲ್ ಬರೋದಿಲ್ಲ ಸಿಂಪಲ್ ಬಾಯ್ ನವೀನ್ ತುಳು ಲಾಕ್ಸ್ಗೆ ಬೆಂಬಲ ಕೊರ್ಲೆ ಯಾನು ಎನ್ನ ನವೀನ್ ತುಳು ಗೈಡ್ಗಳ ಬೆಂಬಲ ಕೊರ್ಲೆ ಸಿಂಪಲ್ ಬಾಯ್ ಅಲ್ಲಿ ನವೀನ್ ಬ್ರೋ ಪಾತಿರೊಂದುಲ್ಲೆ ದುಬೈ 2004 ಬರೀತಿರತ್ತೆ ಆರು ಪಾತಿರೊಂದುಲ್ಲೆ ಆ ನವೀನ್ ಬ್ರೋ ಅರೆಗೆ ಬೆಂಬಲ ಕೊರ್ಲೆ ಅವೇ ಇರು ಸಪೋರ್ಟ್ ಮಲ್ಪಲೆ ಅಲೆ ಅರೆಗೆ ಸಿಂಪಲ್ ಪನ್ನದೆ ನೀರು ಜಾಸ್ತಿ ಪರ್ಲೆ ನೀರು ಕಮ್ಮಿ ಆಡ ಅಂಚ ಬೇನೆ ಹಾಪುನು ಓ ಖಾರ ನೀರು ಜಾಸ್ತಿ ಪರೋಡ ನೀರು ಕಮ್ಮಿ ಆಡ ಬೇನೆ ಹಾಪುನ ಓಕೆ ಸಿಂಪಲ್ ಬಾಯ್ ಬೆಂಬಲ ಕೊರಿಯೆ ಪನ್ನೊಂದುಲ್ಲೇರು ಸಿಂಪಲ್ ಬಾಯ್ ಇರಿಗೂ ಕೋಸ್ಟಲ್ ಸ್ಪೈಸಸ್ ಬೆಂಬಲ ಕೊರಿಯರ್ಗೆ ಈರರೆಗೆ ಒಂಜಿ ಪಿರ ಬೆಂಬಲ ಕೊರ್ಲೆ ಅವೇ ಬೆಂಬಲ ಪಂಡ ಗೊತ್ತುಂಡತೆ ಸಪೋರ್ಟ್ ಮಲ್ಪಲೆ ಅನೀಶ್ ಉಲ್ಲಾರೆ ಅನೀಶ್ ಬಲೆವರ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು. ಪ್ರಮೋದ್ ಕುಲಾಲ್ ಅವರು ಸೂಪರ್ ಲೈವ್ ಪನ್ನೋದಿಲ್ಲ ಥ್ಯಾಂಕ್ ಯು ಸೂಪರ್ ಸಾಂಗ್ ನೈಸ್ ಗುಡ್ ಅಂದೆ ಗಳಿಗೊಂಜಿ ಸಾಂಗ್ ನೆನಪಮ್ಮ ಎಂಕಲ ಮಸ್ತ್ ಇಷ್ಟವು ಅನಿಸುತ್ತಿದೆ ಮುಂಗಾರು ಮಳೆತ ಪೂರ ಸಾಂಗ್ಲ ಶೋಕತೆ ಕುಣಿದು ಬಾರೆ ಅನಿಸುತ್ತಿದೆ ಯಾಕೋ ಇಂದು ಬಕ್ಕ ಕುಳಂಜಿ ಸುವಿ ಸುವಾಲಿ ಅವು ಪದ್ಯ ಮಸ್ತ್ ಸಾಂಗ್ ಉಂಡು ಮಾತು ಸಾಂಗ್ಲ ಎಡ್ಡೆನೆ ಹಾಕೊಂಡು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅವಳ ಶೋಕ ಹಾಕೊಂಡು ಮಾತ ಪದ್ಯಲ ಪೂರ ಪದ್ಯಲ ಶೋಕೆ ಪಿಕ್ಚರ್ಲ ಶೋಕೆ ಅದೇ ಕಾಂತಾರ ಫಿಲ್ಮು ಅಕ್ಟೋಬರ್ 2 ರಿಲೀಸ್ ಅಂದೆ ಅಕ್ಟೋಬರ್ 2 ಕಾಂತಾರ ಫಿಲ್ಮು ಯಾನ್ ನೋಡಿದೆ ಯಾನ್ ಕಾಂತಾರ ಫಸ್ಟ್ ಬನ್ನಗಳ ಪೋತಿಜಿತ್ತು ಬೇರೆ
ಅಮ್ಮನ ಕುಲುಬ ಕತ್ತಿಗೆ ಅಣ್ಣೆ ಪುರ ಪೋದಿತ್ತೇರು ಮೆಗ್ಗೆ ಪುರ ಪೋದಿತ್ತೇರು ಯಾನ್ ಪೋತುಜಿ ಯಾನ್ಲ ಮೇರೆ ಪೋತಿ ಮೇರೆಗ್ಲ ಇಷ್ಟೇಜಿ ಒಂದು ಅದಕ್ಕೆ ಪೋಪಿನ ಎಂಕಲ ಆತೊಂದು ಇಜ್ಜಿ ಎಂಕುಲ್ ಬಕ್ಕ ಹಿಂದಿ ಡಬ್ಬಿಂಗ್ ಬೈದ್ರತೆ ಐಟು ತುದಿತ್ತ ಕುಡಿದು ಕುಡಿದು ಬಾರೆ ಕ್ವಾಟ್ರ್ ಕುಡಿದು ತೋಡಿಗೆ ಈ ಸಿಂಪಲ್ನ ಬೇರೆ ಆಯ್ಜಿ ಕುಡಿದು ಕುಡಿದು ಬಾರೆ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ಜೀವಕ್ಕೆ ಜೀವ ತಂದವನೇ ಬಾನಿಗೇರಿ ಹಾರುವ ಬಾರೆ ಬಲವೇ ವಿಸ್ಮಯ ಅಂದು ಸಿಸ್ಪನದೊಲ್ಲೇರು ದೋಸೆ ಬತ್ತನ ತಿನ್ನೆ ದೋಸೆ ಬತ್ತನಿಗೆ ಸರಿತಕ್ಕ ಯಾಲ್ಲ ಸರಿಟು ಬೆಂಬಲ ಕೊರಿಯೇ ಪನದಲ್ಲಿ ಸರಿತ ಸುಲ್ಲಾರ ಬೆಂಬಲ ಕೊಡ್ತೇರಾವೇ ಆರೆ ಏರಪ್ಪ ಸಿಂಪಲ್ ಬಾಯ್ ದಾದೆ ದೋಸೆ ನವೀನ್ ಬ್ರೋ ಕೇನೊಂದುಲ್ಲೆ ಲಚ್ಚು ಬ್ರೋ ಬರ್ತೀರ ಹಾಯ್ ಲಚ್ಚು ಬ್ರೋ ನಮಸ್ತೆ ಬಕ್ಕ ಚಾಪರಿಯರ ಲಚ್ಚು ಬ್ರೋ ತಿಂಡರಾ ದುಬೈದಾರ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಸಿಂಪಲ್ ಪನ್ ತೆಲ್ತೊಂದುಲ್ಲೇರು ಲೈಕ್ ಕೊಟ್ಟೆ ಪನೊಂದುಲ್ಲೇರು ಥ್ಯಾಂಕ್ ಯು ರಕ್ಷಸಿಸ್ ಥ್ಯಾಂಕ್ ಯು ಸೋ ಮಚ್ ಲಚ್ಚುನ ನಮಸ್ತೆ ಪನೊಂದುಲ್ಲೇರು ಹಾಯ್ ಹಾಲ್ ಪನೊಂದುಲ್ಲೇರು ರಕ್ಷಸಿಸ್ ಡ್ರಮ್ ಬರೋದುಲ್ಲೇರು ಈ ಡ್ರಮ್ ಡಾಯ್ಜಿ ಹಾಯ್ ರಕ್ಷಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಶಾಂತ ಸಿಸ್ ಪ್ಲೈನ್ ರೋಸ್ಟು ಕಡಲೆಗೆ ಪ್ಲೈನ್ ರೋಸ್ಟುಗೆ ಜನರೇ ಲೈಕ್ ಕೊಡಿ ಹೌದೌದು ಸಿಂಪಲ್ ಬರ್ತೀರಿ ಎನ್ನ ಮೆಸೇಜ್ ಡಿಸ್ಪ್ಲೇ ಆಪುಜಿ ಅವು ಮುರಣಿ ಉಂಡತೆ ಲಚ್ಚು ಬ್ರೋ ಮುರಣಿ ಆನ ಒಂಜಿ ವಾರ ಲೈವ್ ಮಲ್ದ ಜತೆ ಐಡ್ ದುಮ್ನಾನಿ ಒಂಜಿ ಗಲಾಟೆ ಆಯ್ನಿ ಲೈವ್ಡು ಗಲಾಟೆ ಆಯ್ನಿಕ್ ದಾದ ಮಲ್ತ ಗೊತ್ತಾನೆ ಪೂರೆಲ್ಲ ಬಂಡೇರು ಪೂರ ಬ್ಲೂ ದೆಪ್ಪುಲೆ ಬಂಡೇರು ಐಕ್ ಪೂರ ದೆತ್ತೇನು ಮಾತೇನ ಬ್ಲೂ ದೆತ್ತ ಐಕ್ ಮಾತೇನೆಲ್ಲ ಪೋತು ಅಂಚಾಪಿ ನಾನೇ ಅಪ್ಪುದಾರ್ನೆಲ್ಲ ಪೋತು ಅಪ್ಪು ತೊಳಲು ಸಾಯ ಅಕ್ಕ ಮಾಡಿದ್ರೆ ಹಾಯ್ ಅಪ್ಪು ಎಂಚೊಲ್ಲರಿ ಅಪ್ಪು ಸಿಸ್ ಇನ್ನು ಪುದಾರಿ ಎಂಕ್ ಬರ್ಪುಜಿ ಮಾರ್ರೆ ದಾದಂದು ಹಾಯ್ ಲಚ್ಚಣ್ಣ ಪನೊಂದುಲ್ಲೇರು ನವೀನ್ ಬ್ರೋ ಲಚ್ಚು ಡಿಸ್ಪ್ಲೇ ಆಪುಂಡು ಪನೊಂದುಲ್ಲ ಇತ್ತೆ ತೋಜುಂದುಂಡು ಲೈಕ್ ಡನ್ ಪನೊಂದುಲ್ಲೇರು ನಿಂಬಳ ಸೌಭಾಗ್ಯದಿ ಲಾಸ್ಟ್ ಬರ್ತದೆ ಮಲ್ಲ ಜನ ಆಪಿ ಲೈಕ್ ಕೊಡಿ ಪಾಡಿ ರಾಯಿ ಅಂಚ ಪನ್ಪಿ ಸಿಂಪಲ್ ಹಾಯ್ ಎವ್ರಿ ಒನ್ ಪನೊಂದುಲ್ಲೇರು ಹ್ಯಾವ್ ಎ ನೈಸ್ ಡೇ ಪನೊಂದುಲ್ಲೇರು ದಾದಿ ತಿಂಡಿ ರಕ್ಷಸಿಸ್ ಭವ್ಯ ಪನ ಯಾಲ್ನ ಒಟ್ಟು ಕುಂತುದೆ ಎಂಕಲ್ನ ಬೆಂಬಲ ಅಂದ ನೀ ಲಚ್ಚು ಬ್ರೋ ಓಟು ಗೊತ್ತಿದ್ದೀರಿಗೆ ಅರೆಗ್ಲೊಂಜಿ ಬೆಂಬಲ ಕೊರ್ಲೆ ಮಾತೆಲ್ಲ ಅವು ಹೆಂಗೆ ನೆನೆ ಮಾಡೋದು ಓಟು ದಿಕ್ಕು ಮಾಡ್ಬಿಡೋದು ಬೆಂಬಲ ಕೊರ್ರೆ ನವೀನ್ ಬ್ರೋನ ಹೊಸತ್ತು ಪ್ರಯೋಗ ಅವು ಬೆಂಬಲ ಅಂಚ ಲಚ್ಚು ಬ್ರೋಲ ಓಟು ಗೊತ್ತಿದ್ದೀರಿಗೆ ಬೆಂಬಲ ಕೊರ್ಲೆ ಮಾತೆಲ್ಲ ಸಿಂಪಲ್ ಬ್ರದರ್ ಎನ್ನ ಪರವಾದ ಈ ರೀತರತೆ ಸಪೋರ್ಟ್ ಯಾನೇ ಪಂತೀನಿ ಇರೇಗೆ ಸಪೋರ್ಟ್ ಮಾಡ್ತಾರೆ ಅಂದ ರಾಕ್ಷಸಿಸ್ ಲಚ್ಚು ಬ್ರೋ ಒಂದು ಹೇಳ್ತೋದಲ್ಲ ನನ್ನದು ಬೆಂಬಲ ಕೊಡಿ ಎಲ್ಲರೂ ಬೆಂಬಲ ಕೊಡಿ ಆಯಿತಾ ನಮ್ಮ ಲಚ್ಚು ಬ್ರೋ ಓಟಿಗೆ ನಿಂತಿದ್ದಾರೆ ಎಲ್ಲರೂ ಬೆಂಬಲ ಕೊಡಿ ಮತ್ತೆ ಎಲ್ಲ ರಸ್ತೆಗಳು ಸರಿ ಮಾಡ್ತಾರೆ ಅವರು ಫಾರಿನ್ ರಸ್ತೆ ಸರಿ ಉಂಡತಿ ಮುಲ್ಪದೇನೆ ನಮ್ಮ ರಸ್ತೆ ಪೂರ ಸರಿ ಇಜ್ಜಿ ಮಾರೆ ಗುಂಡಿ ಪೂರ ಬೂರ್ದು ಕರ್ಮ ಏಪ ಸರಿ ಮಲ್ಪುವೆರ ಅಲ್ಪೊಂಜಿ ಕುಲಾಯಿಗುಡ್ಡೆದ ಅಲ್ಪೊಂಜಿ ಒಂದು ಟ್ರೈನ್ದ ಒಂದು ಬ್ರಿಡ್ಜ್ ಉಂಡತೆ ಅವು ಒಂಜಿ ಎಂಚಿನಿ ಪೋರೆ ಆಪುಜಿ ಅಲ್ಪ ನಮ್ಮ ಮಲ್ಲ ಗಾಡಿ ದಕ್ಕುಲನೆಲ್ಲ ಪೋಪ ಎಲ್ಲಿಯ ಗಾಡಿ ದಕ್ಲಿ ಕೊಡದೆ ಟೂ ವೀಲರ್ ದಕ್ಲಿ ಪೋರೆ ಏತು ಬಂಗ ಆಪುಡು ಗೊತ್ತಿಲ್ಲ ಅಕ್ಕಳು ಒಂಜಿ ಗಂಟೆ ಯೋಚನೆ ಮಲ್ಪೇರು ಅಲ್ಪ ಒಂತೊಂದು ಎಂಚ ಪೋಪಿನ ಎಟ್ಟಿಂದು ಲಚ್ಚು ಬ್ರೋ ಬಂದರೆ ನಮ್ಮ ಓಟು ಯಾರಿಗೆ ಲಚ್ಚು ಬ್ರೋ ಅವರಿಗೆ ಹೌದೌದು ಇಟ್ಸ್ ಮೀ ಬಂದರು ಇದು ಯಾರಪ್ಪ ಇಟ್ಸ್ ಮೀ ಹೊಸಬರಲ್ಲ ಒಂದು ಲೈಕ್ ಕೊಡಿ ಇಟ್ಸ್ ಮೀ ಕಾಫಿ ಆಯ್ತಾ ನಿಮ್ಮದು ಟೀ ಆಯ್ತಾ ನಿಮಗೆ ಲೈವ್ಗೆ ವೆಲ್ಕಮ್ ಯಾಕೆ ಮಂಡೆಗೆ ಕೈ ಇಟ್ಕೊಂಡಿದ್ದೀರಾ ಇಟ್ಸ್ ಮೀ ಏನಾಯಿತು ಅಪ್ಪ ಅಕ್ಕನ ಲೈವ್ಡು ಕಪ್ಪೆದ ಸೌಂಡು ಜಾಸ್ತಿ ಹೌದಾ ಅಯ್ಯೇ ಅಂಚ ಅಪ್ಪ ಸಿಸ್ ಪೋಯರೇ ಅಪ್ಪ ಸಿಸ್ ಉಳ್ಳಾರ ಇಟ್ಸ್ ಮೀ ಏನಾಯಿತು ಮಂಡೆಗೆ ತಲೆಗೆ ಕೈಯನ್ನು ಇಟ್ಕೊಂಡು ಕೂತ್ಕೊಂಡಿದ್ದೀರಾ ವಾಟ್ ಹ್ಯಾಪನ್ ಹಾಯ್ ಸಿಂಪಲ್ ಬಾಯ್ ಪನದುಲ್ಲೇರು ಅಪ್ಪು ಸಿಸ್ ಚಾ ಪರಿಯರೇ ದಾದ ತಿಂಡಿ ಬಾಲೆ ದಾದ ಮಲ್ತೊಂದುಲ್ಲೆ ಸ್ಕಿಪ್ಪ ನಮ್ಮ ಓಟು ಯಾರಿಗೆ ಲಚ್ಚು ಬ್ರೋ ಅವರಿಗೆ ಅವತ್ತೆ ಲಚ್ಚು ಬ್ರೋ ಅಂತ ಹೇಳ್ಪುನ ಆತೆ ಮೆಸೇಜಿಯೇ ಆತೆ ಎಪ್ಪುನು ಲಚ್ಚು ಬ್ರೋ ಓಟು ಕುಂತದ್ದು ಓಟಿಗೆ ಎಂದು ಪೋಯರ ಅನ್ಸಿದ ಆತೆ ಮೆಸೇಜ್ ಶೋ ಆಪಿನಿ ಹೌದಾ ಅಂಚ ಒಂದು ನಿಮಿಷ ಆಲ್ ಕಮೆಂಟ್ಸ್ ಕೊರ್ಪೆ ಆಲ್ ಮೆಸೇಜ್ ಕೊರ್ಪೆ ಚಾಪರಿಯ ಬಾಲೆ ಗೊಬ್ಬೊಂದುಲ್ಲೆ ಪನೊಂದುಲ್ಲೇರು ಅಂದೆ
ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಇಟ್ಸ್ ಮೀ ಬುಲಿ ಪುಂದಾಯಿ ಏನಾಯ್ತು ಇಟ್ಸ್ ಮೀ ಏನಾಯ್ತು ಯಾನು ಪೋಪೆ ಪನ್ನೊಂದಿಲ್ಲ. ಓಕೆ ಬಾಯ್ ಸಿಂಪಲ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಈದ್ ಕೊಡ್ತಿರ್ತದೆ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ರಕ್ಷಸಿಸ್ ಶಾಂತ ಸಿಸ್ ಪನ್ನೊಂದಿಲ್ಲೇರು ದುಬೈ ಅವ್ವೇ ಪನ್ನೊಂದಿಲ್ಲ ಅವ್ವೇನಾ ಓಕೆ ಓದ್ಯಾ ನಾನು ಪನ್ನೊಂದಿಲ್ಲೇರು ಅಂದ ಲಚ್ಚಬ್ರೋ ಓಟಿಗೆ ಅಂತ ಪೋಯೇರಿಯೇ ಸೀದಾ ಲಚ್ಚಬ್ರೋಡ ಪತ್ತ ಇಜ್ಜಿ ಮ್ಯಾಚಿಂಗ್ ಲಿಪ್ಸ್ಟಿಕ್ ಅಂದೆ. ಥ್ಯಾಂಕ್ ಯು ಅಪ್ಪು ಸೂಪರ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಇಟ್ಸ್ ಮೀ. ನೀವು ಯಾರು ನಿಮ್ಮ ಹೆಸರು ಹೇಳಿ. ಐ ಲವ್ ಲಿಪ್ಸ್ಟಿಕ್ ಅಂದೆ. ಎಂಕಲ ಮಸ್ತ್ ಇಷ್ಟ. ಎಂಕ್ ಮಸ್ತ್ ಡಾರ್ಕ್ ಕಲರ್ ಇಷ್ಟ. ಡಾರ್ಕ್ ಕಲರ್ ಬರ್ಪಡದೆ ಒಂದಂತೆ ಲೈಟ್ ಆಡು ಕುಡಂಜುಂಡ ಡಾರ್ಕ್ ಕಲರ್ ಓಡೆನ ಫೋನ್ ಪಾಡುವೆ ಒಂದು ಜಸ್ಟ್ ಇಂಚೆ ಲೈವ್ ಪಾಡ್ನು ಕುಡಂಜು ಡಾರ್ಕ್ ಕಲರ್ ನಾವು ಮಸ್ತ್ ಇಷ್ಟ ಎಂಕ್. ಇಟ್ಸ್ ಮೀ ನಿಮ್ಮ ಹೆಸರು ಹೇಳಿ. ದಾದೆ ತಿಂಡಿ ರಕ್ಷಸಿಸ್ ಪನ್ನೊಂದಿಲ್ಲೇರು ರಕ್ಷಸಿಸ್ ದಾದ ತಿಂಡಿ ಮಲ್ತಾರಿಯೇ ಇನಿ ನಾನು ಎಲ್ಲ 14 ತಾರೀಕಿಗೆ ಅಷ್ಟೇ ಮೇತೆ ರಕ್ಷಸಿಸ್ ಐತಾರ ಮೂಡೆ ಮಲ್ಪರಿಜ್ಜ ಶಾಂತ ಸಿಸ್ ಪಲಾವ್ ಮಲ್ದೆ ಇನಿ ಚಾ ಮಲ್ತೊಂದುಲ್ಲೆ ಪನದುಲ್ಲೇರು ಪಲಾವ್ಗೆನಿ ಪಲಾವ್ ರಕ್ಷಸಿಸ್ನ ಸ್ಪೆಷಲ್ ಪಲಾವ್ ಇನಿ ಈರ್ನ ಮೋನ ಆಂಡ್ ಇಜ್ಜಿ ಸಿಸ್ ಎನ್ನ ಮೋನ ಎನ್ನ ಅರ್ಧಲ ಆತಜ್ಜಿ ವಾಚವರ್ ಅರ್ಧಲ ಆತಜ್ಜಿ. ನಾನು ಚುಮ್ಮಿ ಅಂತ ಹೇಳ್ತಾ ಇದ್ದೆ. ಸಹನನಾ ಇಟ್ಸ್ ಮೀ ಸಹನವ ನೀವು ಚುಮ್ಮಿ ಅಂತ ನಮ್ಮದ್ರಲ್ಲಿ ಸಹನನನ್ನು ಕರಿತೇವೆ ನಾವು ಚುಮ್ಮಿ ಅಂತ. ಮತ್ತೆ ನನಗೆ ಬೇರೆ ಗೊತ್ತಿಲ್ಲ. ಇಜ್ಜಿ ಸಿಸ್ ಅಪ್ಪು ಸಿಸ್ ಮೋನ ಆತುಜಿ ನಾನು ಅರ್ಧಲ ಆತುಜೆನ್ನ ರಡ್ಡಲ ಮುಟಬ ಇಜ್ಜೆನ್ನ ಮ್ಯಾಚಿಂಗ್ ಕಲರ್ ಸಿಸ್ ಅಂದಂದ್ ರಕ್ಷಾ ಆಯ್ ಪನಂದಿರ ಲಚ್ಚು ಬ್ರೋ ಯಾನು ಓಟಿಗೆ ಎಂದು ಸೀದಾ ಪೋಯರ್ ಅಂದೇನಿ ಲಚ್ಚು ಬ್ರೋ ಪೂರಿ ರಕ್ಷಸಿಸ್ ಪನಂದಿಲ್ಲ ಅಲ್ತಾಫ್ ಆಯ್ ಪನಂದುಲ್ಲೇರ ಆರ್ ಪೋಯಿರ ಅಂದಿಯೇ ಸಿಂಪಲ್ ಬಾಯ್ ಪೋಯಿರ್ ತೋಜೋಡು. ಶಾನ್ಸಿಸ್ ವಾ ಎನ್ನ ಫೇವ್ರೆಟ್ ಪೂರಿ ಪೊಟೆಟೊ ಬಾಜಿ. ಓ ಪೊಟೆಟೊ ಬಾಜಿ ಎನ್ನ ಫೇವ್ರೆಟಾ ವಾವ್. ಪೂರಿಗೆ ಬಟಾಟೆ ಬಾಜಿ ಅಡ್ಡೆ ಹಾಕೊಂಡು ಬಕ್ಕ ಮಸಾಲೆ ದೋಸೆಗೆ ಅಡ್ಡೆ ಹಾಕೊಂಡು. ಇಟ್ಸ್ ಮೀ ಎಂತಾಯ್ತಾ ತಿಂದಿನ ಪ್ಲೇಟ್ ಏರ್ದೆಕ್ಕು ನೀ ಕೋಡೆ ಬಾಲಲ್ಲ ದೀತೆ ಸಜ್ಜಿಗೆ ತಿಂದಿದ್ದು ಲಚ್ಚಿ ಬ್ರೋ ಕೋಡೆ ನವೀನ್ ಬ್ರೋ ಸಜ್ಜಿಗೆ ಬಾಲ್ ತೀತೇರ ಲಾಸ್ಟಿಗೆ ಆನೆ ತಿನ್ನಿ ಬಲ್ಲ ದೀತೆ ಮಾರ್ರೆ ಇನಿ ಪ್ಲೇಟ್ ಯಾನ್ ತಿಂತುಜಿ ಯಾನ್ ದೆಕ್ಕುಜಿ ಅಂಚ ಪೋಯಿನಿ ಓ ಅಂಚನ ಈರ ಅಂಚ ಪೋಯಿನ ಓಕೆ ಆಡೆ ರಕ್ಷಸಿಸ್ ಬಲೆ ತಿನ್ಕ ಬನ್ನದುಲ್ಲೇರು. ಇಟ್ಸ್ ಮೀ ಖುಷಿಯಾಗಿದ್ದಾರೆ ಈಗ. ಇಟ್ಸ್ ಮೀ ಹೇಳಿ ಅಂತೆ ನೀವು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾರ್ರೆ ಹೆಸರು ಹೇಳಿ ಅಂತೆ. ಸಾನವ ಶಾಂತಸಿಸ್ ಯಾನ್ಲ ವರ ಪೂರಿ ಮಲ್ಪೆ ಮಲ್ಪ್ಲೆ ಪೂರಿ ಸಜ್ಜಿಗೆ ಒಲ್ಪ ಮಲ್ತೀನಿ ಆರು ನವಿಲ್ ಮಲ್ತಿತ್ತೇರು ಕೋಡೆ ಕಾಡೆ ಮಾತಿರಲ್ಲ ಕೊರಿಯರು ಒದೇನು ಚಮಚ ತಿನ್ನೀರು ಮಾತೆಲ್ಲ ಓಲ್ ಮಲ್ದಿರ ಗೊತ್ತು ಲೈವ್ ಡೇ ಮಲ್ದಿನಾರು. ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ಬರೋದಿಲ್ಲ ಹರೀಶ್ ಬ್ರೋ ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ ಮತ್ತೆ ನಿಮಗೆ ವೆಲ್ಕಮ್. ಮತ್ತೆ ಚಾ ಕುಡಿದ್ರಾ ತಿಂಡಿ ತಿಂದ್ರಾ ಕಾಫಿ ಕುಡಿದ್ರಾ ಹೇಳಿ. ಸೂಪರ್ ಲೈವ್ ಅಂತ ಹೇಳ್ತಾರೆ. ಮಲ್ಪುಲೆ ರಕ್ಷಸಿಸ್ ಮಾಡೋದು ಅಂದ್ ಮಲ್ಪ್ಲೆ ಎಂತ ಚಂದವಾ ದಾದಿ ಇಟ್ಸ್ ಮೀ ಎಂತ ಚಂದವ ಬರ್ತದೆ ನಿಮಗೆ ಕನ್ನಡ ಬರ್ತದಾ ಲೈಕ್ ನನ್ನ ಅಂತ ಹೇಳ್ತಾರೆ. ಹಾಯ್ ಲಚ್ಚಣ್ಣ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್ ಯಾನು ಮನಸ್ ಮಲ್ಪುನು ಅವೇ ಎಂಕಲ್ ಎತ್ತಿರ ಸಾಕಾಣು ಮನಸ್ ಮಲ್ಪುನಾರೇನು ಪಿನ್ನದ ಅನಿಶ್ ಇಜ್ಜೇರು ಇತ್ತ ಡೈಲಿ ಯಾನ್ ಮಲ್ಪುನು ಬ್ರೇಕ್ಫಾಸ್ಟ್ ಶಾಂತ ಸಿಸ್ ಇತ್ತ ರಕ್ಷಸಿಸ್ಸೆ ಮಲ್ಪುನ್ಗೆ ಅಂಚೆ ಎಲ್ಲ ಪೂರಿ ಉಂಡು. ಅನೀಶ್ ಮಾರ್ರೆ ಬಂದ್ರೆ ಆಯ್ ರಕ್ಷಸಿಸ್ ಚಾಪರಿಯ ಪನೊಂದುಲ್ಲೇರು ದಾದ ತಿಂಡಿ ಹರೀಶ್ ಬ್ರೋ. ಶಾಂತ ಸಿಸ್ ಕೋಡೆ ಅವಲಕ್ಕಿ ಮಲ್ತೆ ಗುಡ್ಡು ರಕ್ಷಸಿಸ್ ಇರ್ ಗುಡ್ಡು ದಿನೋಲ ಒಂಜಿ ತಿಂದ್ರೆ ಮಲ್ಪುಲಿ ಕಲ್ತಿಲ್ಲ ಕಲಾಪುಡು ಅವಲಕ್ಕಿ ಬರ್ತಾರೆ. ಪ್ರೀತಿ ಸಿಸ್ನ ಲೈವ್ ಪ್ರೀತಿ ಸಿಸ್ನ ವೀಡಿಯೋ ಒಂಜಿ ಅವಲಕ್ಕಿ ಮಲ್ದಿರಾರು ಬಜಿಲಿ ಎಂಚ ಮೊರೆಪುನು ಒಗ್ಗರಣೆ ಪಾಡು ನಾವು ಪೂರ ಮಲ್ದೇರಿ ಶೋಕಾತನ್ ತೂಲೇರು ಐಟಿರೆ ಕಲ್ಪೊಲಿ ಮಲ್ತದೆ. ಪರಿಚಯ ಇಲ್ಲ ಸಿಸ್ ಪರಿಚಯ ಇಲ್ವಾ? ಓಕೆ ಪರಿಚಯ ಮಾಡುವ ನಾವು. ನಿಮ್ದು ಚಾನಲ್ ಉಂಟಾ? ಲೈವ್ ಮಲ್ತಿನ ಅಂಚಂಡ ಉಮಿಲು ಚುಚ್ಚಿದ್ರು ಅಯ್ಯೋ ದೇವ ಯಾರು ತಿಂತ ಮಾಡು ಸಜ್ಜಿಗೆನು ಅವೇ ಇಂಕಿನ ಕಾರ್ ಬೇರೆ ನಾನು ಕಾರ್ ಬೇರೆ ದುಂಬೆ ಇತ್ತನು ಮಾರೆ ಕೋಡೆ
ಅಯ್ಯೋ ಈ ಲಚ್ಚು ಬ್ರೋ ತೂಲೆಗೆ ತಿಂದಾಕ ಬಂದು ನನ್ನ ಕಕ್ಕೆರ ಪುಜಿ ನನ್ನ ಗಿರಿಜಾ ಸಿಸ್ ಬಂದರು. ಹಾಯ್ ಗಿರಿಜಾ ಸಿಸ್ ವೆಲ್ಕಮ್. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ನಿಜೆ ಯಾರು ಸಜ್ಜಿಗೆ ಮಲ್ತೀನಿ ಬಾಜಿ ಹತ್ತು ಲಚ್ಚು ಆರು ಬಾಜಿ ಮಲ್ದಿನ ಸಜ್ಜಿಗೆ ಮಲ್ತೀನಿ ಅಲ್ಲಿ ಲಚ್ಚು ಆರು ಉಳ್ಳೇರು. ಕೋಸ್ಟಲ್ ಸಿಸ್ಟರ್ ನಮಸ್ತೆ ಬರೋದಿಲ್ಲ ಲಚ್ಚು ಬ್ರೋ. ಹಾಯ್ ಗಿರಿಜಾ ಸಿಸ್ ಅಂತ ಹೇಳಿದ್ರೆ ಶಾಂತ ಸಿಸ್ ಟಿಫಿನ್ ಆಯಿತು ಆಗಿದೆ ನನಗೆ ದೋಸೆ. ನಿಮ್ಮನ್ನು ಯಾರು ನೋಡಬಾರದು. ನನ್ನ ಲೈವಲ್ಲಿ ಬಂದವರು ನೋಡ್ತಾರೆ ಮಾರ್ರೆ, ಯಾಕೆ ನನ್ನನ್ನು ಯಾರು ನೋಡಬಾರ್ದು? ಅದು ಏಕೆ ಹಾಗೆ? ಏನು ಟಿಫಿನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನನಗೆ ದೋಸೆ. ಕೋಸ್ಟಲ್ ಸ್ಪೈಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಹಾಯ್ ಶಾಂತ ಸಿಸ್ ಪನ್ನೊಂದುಲ್ಲೇರು. ಅನೀಶ್ ಬೊಕ್ಕ ಪನೋಡು ಅನೀಶ್ ದಾದೆ ಒನಸಿಗೆ ದಾದೆ ಇತ್ತೇನೆ ಕಜಿಪ್ಪು. ಹಾಯ್ ಗಿರಿಜಾ ಸಿಸ್ ಕಾಫಿ ಆಯ್ತಾ ಅಂತ ಕೇಳಿದೆ. ಕಾಫಿ ಆಗಿದೆ ಸಿಸ್, ನಿಮ್ದಾಯ್ತಾ? ಎಂತ ತಿಂಡಿ ಮಾಡಿದ್ದೀರಿ ಗಿರಿಜಾ ಸಿಸ್? ಸೌಂಡ್ ಕೊಡಿ ದಾದಿ, ವಾಯ್ಸ್ ಬರ್ಪುಜನ್ನ ಫುಲ್ ಉಂಡು ವಾಲ್ಯೂಮು. ಹಾಯ್ ಕೋಸ್ಟಲ್ ಸಿಸ್ ಪನದೊಲ್ಲೆಗ ಫ್ಯಾಂಟಾಸ್ಟಿಕ್ ಲೈವ್. ಅವಲಕ್ಕಿಗೆ ತುಳುದು ದಾದ ಪನ್ಪೇರು ಬಜಿಲ್ ಪನ್ಪೇರತ್ತೆ. ಅವಲಕ್ಕಿಗೆ ತುಳುಟು ಎಂಕುಲ್ ಬಜಿಲ್ ಪನ್ಪೇನಿ ಬಕ್ಕ ಬೇತದಾದ ಪುದರ್ ಉಂಡ ಗೊತ್ತುಜ್ಜಿಯ ಪಲ್ನೆಗೆ ಬೇತೊಂಡ ಪುದರ್. ಇಟ್ಸ್ ಮೀ ದೃಷ್ಟಿ ಆಗುತ್ತೆ ನಿಮ್ಗೆ. ಒಪ್ಪ ದೇವರೇ ವಾ ದೃಷ್ಟಿ, ನನ್ನ ದೃಷ್ಟಿ ಹೆಂಚಿನ ಕಾರು. ಅಯ್ಯೋ ಇಟ್ಸ್ ಮೀ, ನನಗೆ ದೃಷ್ಟಿ ಆಗುದಿಲ್ಲ ಮಾರಾಯರೆ. ಇಲ್ಲಿ ವಾ ದೃಷ್ಟಿ, ಎಲ್ಲಿ ದೃಷ್ಟಿ ಬೀಳ್ಲಿಕ್ಕೆ ಇದು ಮುಖಕ್ಕೆಯ? ಅವಲಕ್ಕಿ ಸಿಸೋ ನಿಮ್ಗೆ ಕೂಡ ಅವಲಕ್ಕಿಯಾ? ಅವಲಕ್ಕಿ ಆದರೆ ಬೇಗ ಆಗುವ ತಿಂಡಿ ಅಂದರೆ ಅವಲಕ್ಕಿ ಅಲ್ವಾ ಗಿರಿಜಾ ಸಿಸ್? ಬೇಗ ಆಗ್ತದೆ ಅವಲಕ್ಕಿ. ಏರು ಮಲ್ತೀನಿ ನವೀನ್ ಬ್ರೋನಾ? ನವೀನ್ ಬ್ರೋ ಅವಂದು ಬಜ್ಜಿಲಿ ಏರು ಮಲ್ತೀನಿ ಗೊತ್ತುಜ್ಜಿ. ಬಜ್ಜಿಲಿ ರಕ್ಷಸಿಸ್ ಮಲ್ತೇರು ಬಕ್ಕ ಸಜ್ಜಿಗೆ ನವೀನ್ ಬ್ರೋ ಮಲ್ತೀನಿ. 6 ಸಜ್ಜಿಗೆ ರೊಟ್ಟಿ ಮಲ್ಪೇರು ಬಕ್ಕ ಒಂದು ಸಜ್ಜಿಗೆ ಮಲ್ಪೇರು, ಕೆಲವು ಐಟಮ್ ಮಲ್ಪೇರು ನವೀನ್ದು. ಬಜಿಲ್ ಸೂಪರ್ ಪಣ್ಣೊಂದುಲ್ಲೇರು. ಬಜಿಲ್ ಅಂದ್ರೆ ಎಂತ? ಬಜಿಲ್ ಅಂದ್ರೆ ಅವಲಕ್ಕಿಯಾ? ಇಟ್ಸ್ ಮೀ ಬಜಿಲ್ ಅಂದ್ರೆ ಅವಲಕ್ಕಿ. ಬಾಬಾ ಚಾ ಪರಿಯನಾ ಪರಿಯಾ? ಪೋವ ಮಾಡಿಯಾ? ಪೋವಲ ಮಲ್ಪೊಯ್ ಪೋವ ಒಂದು ಮಲ್ಪೊಡು ಗೊತ್ತಿಲ್ಲ. ಬಟಾಟೆ ಪೋವ, ಕಾಂದ ಪೋವ ಅವು ಶೋಕ ಹಾಕೊಂಡು ಮಾರ್ನಿಂಗ್ ಗೆಟಪ್ ಲೇಟ್ ಸಿಸ್ ಅದಕ್ಕೆ ಅವಲಕ್ಕಿ. ಹೌದೌದು, ಅದು ಅವಲಕ್ಕಿ ಒಂದು ತಂದಿಡಬೇಕು. ನಾವು ಮಲಗಿದಲ್ಲಿಂದ ಹೇಳ್ಬೇಕಲ್ಲ, ಲೇಟ್ ಆದರೆ ಅವಲಕ್ಕಿ ತಿಂಡಿ ಅವತ್ತು ಸುಲಭ ಆಗ್ತದೆ. ಅವಲಕ್ಕಿ ಅಂದರೆ ಎಂತ ಹಾಗಾದರೆ? ಅವಲಕ್ಕಿ ಅಂದರೆ ಬಜಿಲ್ ಅಂದರೆ ಅವಲಕ್ಕಿ, ಪೋವ ಅಂದರೆ ಕೂಡ ಅವಲಕ್ಕಿ, ಬಜಿಲ್ ಅಂದರೆ ಕೂಡ ಅವಲಕ್ಕಿ. 3 ಹೆಸರುಂಟು. ಹೆಲೋ ಮೇಡಮ್, ಯಶು ಬಂದರು. ಹಾಯ್ ಯಶು ವೆಲ್ಕಮ್. ಗುಡ್ ಮಾರ್ನಿಂಗ್ ಯಶು, ಗುಡ್ ಮಾರ್ನಿಂಗ್. ಅದು ಸಹ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಆರು ಪೂರ ಮಲ್ಪೀರಿ ಅರೆ ಮಾತು ಅಡಿಗೆ ಗೊತ್ತು. ನಾನು ಓಲ್ ಕಲ್ದೀನಿಯೇ ನವೀನ್ ಬ್ರೋ ಅಡಿಗೆ ಮಲ್ಪರೆ. ನಾನು ಗಿಫ್ಟ್ ಕೊಟ್ರ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇಟ್ಸ್ ಮೀ. ನಿಮ್ಮದು ಚಾನಲ್ ಇದೆ ಹೇಳಿ ಫಸ್ಟ್. ಚಾನಲ್ ಇದೆಯಾ? ಟೀ ನಾಷ್ಟ ಆಂಡಿ ಹೆಂಗೊಂದು ದೋಸೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹೌದು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಅವಲಕ್ಕಿ ಬೇಗ ಆಗ್ತದೆ, ಆದರೆ ಯಾರು ಕೂಡ ತಿನ್ನೋದಿಲ್ಲವಾ. ಏನು ಗೊತ್ತಾ, ಅವಲಕ್ಕಿ ಯಾರು ಕೂಡ ತಿನ್ನೋದಿಲ್ಲ, ಅದುವೇ ಕಷ್ಟ ಆಗೋದು. ನನ್ನ ಮಕ್ಕಳು ತಿನ್ನೋದಿಲ್ಲ, ಅವರು ಬಿಸ್ಕಿಟೇ ತಿನ್ನೋದು ಬೆಳಿಗ್ಗೆ. ಮತ್ತೆ 10 ಗಂಟೆಗೆ ತಿಂತಾರೆ, ದೋಸೆ ಏನಾದರೂ ಮಾಡಿದರೆ ತಿಂತಾರೆ. ಚಾನಲ್ ಇಲ್ಲವಾ? ಓಕೆ ಚಾನಲ್ ಇಲ್ವಾ? ಓಕೆ ಇಟ್ಸ್ ಮೀ. ಓಕೆ ಒಂದು ಕಮೆಂಟ್ ಹಾಕಿ ಇಟ್ಸ್ ಮೀ. ನನ್ನ ಒಂದು ವಿಡಿಯೋಗೆ ಹೋಗುದಾದ್ರೆ ನೋಡಿ, ನಮ್ಮ ಚಾನಲ್ ಒಮ್ಮೆ ವಿಸಿಟ್ ಮಾಡಿ ಆಯಿತಾ. ಚಾನಲ್ ಇಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. तेरे मेरे बीच में कैसा है ये बंधन अंजाना. ವಂಡರ್ಫುಲ್ ಡೇ ಅಂತ ಹೇಳ್ತಾರೆ. ಲಂಡನ್ ಡಾ? ಓಕೆ ಒಳ್ಳೆ ಪಾಲಂದಲ್ಲಿ ರಾಕ್ಷಸಿಸ್. ಇಟ್ಸ್ ಮೀ. ಆಯಿತು ದೃಷ್ಟಿ. ಎಲ್ಲಿ ದೃಷ್ಟಿ ಆಯಿತು? ಅಯ್ಯೋ ದೇವ, ಯಾರು ಬ್ರೇಕ್ಫಾಸ್ಟ್ ಮಲ್ಪಲೆ ಸಿಸ್ ಮಲ್ಪಲೆ. ಹಾಯ್ ಶಾಂತ ಸಿಸ್ ಬರೋದು. ಯಾರಿಗೂ ಇಷ್ಟ ಇಲ್ಲ. ಹೌದು, ಯಾರಿಗೂ ಇಷ್ಟ ಇಲ್ಲ ಅವಲಕ್ಕಿ ಅಲ್ವಾ? ನಾವು ಮಾಡೋದು ಮತ್ತೆ. ನಾನು ಅವಲಕ್ಕಿದು ಒಗ್ಗರಣೆ ಹಾಕ್ತೇನೆ, ಮತ್ತು ನಮ್ಮದು ಅವಲಕ್ಕಿದು
ಕರಿ ಅಂತ ಹೇಳ್ತಾರಲ್ಲ, ಅದು ಮಾಡ್ತೇವೆ ನಾನು. ಅದು ಕೂಡ ಒಳ್ಳೆಯದಾಗ್ತದೆ, ನಾನೇ ತಿನ್ನಬೇಕಷ್ಟೇ. ಮತ್ತು ಮಕ್ಕಳು ಮುಟ್ಟಿ ನೋಡುವುದಿಲ್ಲ ಅದರ ಟೇಸ್ಟ್ ಎಂಥದ್ದು, ಅದು ಹೇಗಿರ್ತದೆ ಎಂತ ಕೂಡ ಇಲ್ಲ ಅವರಿಗೆ. ಬೇಡವೇ, ಯಾವ ತಿಂಡಿದು ಬೇಡ. ಹಾಗೆ ದೋಸೆ ಆದರೆ ತಿಂತಾರೆ, ದೋಸೆ ಚಪಾತಿ ಆದರೆ ತಿಂತಾರೆ ಅಷ್ಟೇ. ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ. ಹೌದೌದು, ಎಂಚ ಉಲ್ಲಾಸಿಸ್ ಯಾನು ಹುಷಾರಲ್ಲಿ ಯಶು ಯಶು ಇರು ಪೊರ್ಲುಲ್ಲರಿ ಅಂತೂ ಈರು ಹೋಮ್ ಟೂರ್ ಮಲ್ದಾರತ್ತೆ ಮಸ್ತ್ ಶೋಕುಲ್ಲರಿ ಇದು. ನಮಗೆ ಮಾತ್ರ ಗಿಫ್ಟ್, ನಿಮಗೆ ಮಾತ್ರ ಗಿಫ್ಟ್. ಓ ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉಡ್ಸ್ಮಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ. ಈರ್ನ ಇಲ್ಲಗ ಹಸ್ಬೆಂಡ್ ವೈಫ್ ಬೈದಿರ ಅಕ್ಲಿಗೆ ಈರು ಸಜ್ಜಿಗೆ ಕೊರ್ಪುಣ ಸುರುಕು ಅಕ್ಲಿಗೆ ಮಿಲ್ಕ್ ಕೊರ್ಲೇನು. ಓ ಅಂದತಿ ಮಿಲ್ಕ್ ಕೊರ್ಕ ಅಕುರ ಜನ ಒಟ್ಟಿಗೆ ಬೈದಿನತೆ ಹೊಸ ಮದ್ಬಲ್ ಬೈದಿನತೆ ನವೀನ್ ಬ್ರೋಲ ಸರಿತ ಸಿಸ್ಲ ಶಾ ಎಂಗ್ ನೆನಪೆ ಇಜ್ಜಿ ಎಂಕಲ್ ಫಸ್ಟ್ಗೆ ಅವೇ ಕೊರ್ಪಿನ್ ಹೊಸತೆ ಎಲ್ಲ ಬರ್ತನ ಬೇರೆ ಕೊರ್ಪಿನ್ ಮಾರೆ. ಅಯ್ಯೋ ದೇರೆ ಸಜ್ಜಿಗೆ ಎತ್ತಿ ಯಾರು ಸಜ್ಜಿಗೆ ಹೊಲ್ದಿಜ್ಜಿ ಮಾರ್ರೆ ಕೊರ್ಕ ಅಕ್ಲಿಗೆ ಒನಸಿಗೆ ಲೆಪ್ಪುಗಯೇ ಲಚ್ಚಿ ಬ್ರೋ ದಾದ ಗೊತ್ತ ಅಕ್ಲಿನ ಒನಸಿಗೆ ಲೆಪ್ಪುಗವರ ಐತೊಟ್ಟಿಗೆ ಈರ್ಲ ಬಲೆ ಮಾತೆಲ್ಲ ಒಟ್ಟು ಗೊನಸು ಬಲೆ ಪ್ರೀತಿ ಸಿಸ್ಲ ಬರ್ಪೆ ಅಂತೇರು ಶಾಂತ ಸಿಸ್ ಬರ್ಪೇರು ಮಾತೆನವರ ಲೆಪ್ಪುಗ ಒನಸಿಗೆ ಅಲ್ಲ ಇಲ್ಲಿ ಎಲ್ಲಿಯ ಬೇಜಾರು ಮಲ್ಪೇರು ಬಲ್ಲಿ ಮನಸ್ಸು ಮಲ್ಲೊಂಡೆ ಕಲ್ಲಂಚ ತಿಂಡಿ ಆಂಡೆ ಯಶು ಸಿಸ್ ಮಗ ಪ್ರಸಾದನ್ನೆಲ್ಲ ಬರ್ಪೆ ಅಂತೇರು ನೀ ಪ್ರಸಾದನ್ನೇ ಟಾಟ ಬಲ್ತು ಪೋಪಿಂದ ದಾಯಿ ಪ್ರಸಾದನ್ನ ದಾದಾಂಡು ರಕ್ಷಸ್ ಗುಡ್ ರಕ್ಷಾ ಲೈಕ್ ಹೇಗೆ ಅಯ್ಯೋ ದೇವ ಈ ಲಚ್ಚು ಬ್ರೋಗು ಲೈಕ್ ಕೊರ್ರೆ ಗೊತ್ತಿದ್ದಾಲ ಗೊತ್ತಿಚ್ಚಿ ಮಾರ್ರೆ. ಏನು ನಾಳೆ ಬರು, ಇನ್ನು ನಾಳೆ ಬರು. ಓಕೆ ಓಕೆ ಇಟ್ಸ್ ಮೀ, ಥ್ಯಾಂಕ್ ಯು ಸೋ ಮಚ್ ಆಯಿತಾ, ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಸಾದ್ ಗುಡ್ ಮಾರ್ನಿಂಗ್ ಪನದಲ್ಲೇರು ರಕ್ಷಾ ಶಾಂತ ಎಂಕ ಸುಸ್ತಿ ಆಪನು ದಾದಿ ಮೇರು ಮುರನಿಜ ಸುಸ್ತಿ ಆಪನು ಪನದಲ್ಲೇರು ಪ್ರಸಾದಣ್ಣ ಈರುವರ ಪೋದು ಚೆಕ್ ಮಲ್ಪಲೆ ಗಾಫ್ನಾಡೆ ಪೋದು ಬಲೆ ವಾ ಸುಸ್ತೀರ್ನ ಹಿಂಗೆ ಗೊತ್ತಾಪುಚಿಗೆ. ಲಚ್ಚು ರಡ್ಡು ಸಾರಿ ಮೊಬೈಲ್ ಲಚ್ಚು ರಡ್ಡು ಸಾರಿ ಮೊಬೈಲ್ ಹಾಕ್ಲಿಗೆ ಅಂದಂದು ಸಜ್ಜಿಗೆ ರೊಟ್ಟಿ ಶಾಂತಿ ಸ್ವಾಮೇರೆ ಸಜ್ಜಿಗೆ ರೊಟ್ಟಿಗೆ ಶೋಕಾಪನ್ ಸಜ್ಜಿಗೆ ರೊಟ್ಟಿ ಅದೇ ತಾರ ಇಬ್ಬರ ಮಸ್ತ್ ಪಾಡ್ದು ಮಲ್ತದ ಶೋಕಾಪನ್. ಡಬಲ್ ಟ್ಯಾಪ್ ಆನ್ ಮೊಬೈಲ್ ಸ್ಕ್ರೀನ್ ಪ್ಲೀಸ್ ಲೈಕ್ ಅಂತ ಹೇಳಿದೆ. ರಕ್ಷಕು ಅಂತ ಹೇಳ್ತಾ ಇದ್ದಾರೆ. ಲಂಚಿಗೂ ಕೂಡ ಅದೇ ನನಗೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಮತ್ತೆ ಮಧ್ಯಾಹ್ನ ಯಾರು ಇರುವುದಿಲ್ಲಲ್ಲ ನಿಮಗೆ, ನೀವು ಒಬ್ಬಳೇ ಇರುವುದಲ್ಲ, ಹಾಗೆ ಲಂಚಿಗೆ ಕೂಡ ಅದನ್ನೇ ತಿನ್ನೋದಲ್ವಾ, ಮತ್ತೆ ಖಾಲಿ ಆಗಬೇಕಲ್ಲ ಅಲ್ವಾ ಗಿರಿಜಾ ಸಿಸ್. ನಾನು ಲಂಚಿಗೆ ತಿಂಡಿ ತಿರುವುದಿಲ್ಲ, ನಾವು ಊಟವೇ. ನನಗೆ ಅನ್ನ ಬೇಕಪ್ಪ, ಅನ್ನ ಸಾರು ಬೇಕು, ಇಲ್ಲದಿದ್ರೆ ಕಷ್ಟ. ಅಯ್ಯೋ ಊಟ ಮಾಡಿದಾಗೆ ಆಗುದಿಲ್ಲ, ನಾನು ತಿಂಡಿ ತಿರುವುದಿಲ್ಲ ಊಟದ ಟೈಮಲ್ಲಿ. ನಿಮಗೆ ಅಭ್ಯಾಸ ಆಗಿ ಹೋಗಿದಲ್ಲ. ತಿಂತಾರೆ ಕೆಲವರು ತಿಂತಾರೆ, ನಾನು ಕೂಡ ಅವಲಕ್ಕಿ ಮಾಡಿದೆ ಉಳಿದ್ರೆ ಹಸ್ಬೆಂಡ್ ತಿಂತಾರೆ, ಮಧ್ಯಾಹ್ನ ಅವರು ತಿಂತಾರೆ. ಪೋವ ಕಾಂದ ಪೋವ ಎಲ್ಲ ಮಾಡ್ತೇನಲ್ಲ, ಆಗ ಉಳಿದ್ರೆ ಅವರು ಊಟಕ್ಕೆ ಅದುವೇ ತಿಂತಾರೆ, ನಾನು ಮಾತ್ರ ಊಟ ಮಾಡ್ತೇನೆ ಹಾಗೆ. ಪ್ರಸಾದ್ ಬ್ರೋ ಅಂತ ಹೇಳ್ತದೆ ಗಿರಿಜಾಸಿ ಸೂಪರ್ ಅಂತ ಹೇಳಿದೆ. ಪ್ರಸಾದ್ ಇನಿ ತೂಪೆ ಕೋಡೆ ಫುಲ್ಲು ಎಡ್ಡೆ ಕಿಂಕ್ ನೀ ರಕ್ಷಸಿಸ್ ಕಮ್ಮಿ ಆಯ್ಜೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಬೋಂಡ ಬೋಡೆ ಪ್ರಸಾದ್ ಸುಸ್ತಿ ಬೊಂಡ ಬೋಡೆ ಪ್ರಸಾದ್ ಅಂದಿ ಬೊಂಡ ಬರಲಿ ಅಂದು ಬೊಂಡ ಮಾತೆ ಕ್ಲೇಡ್ಡೆ ಅವಂದು. ಇಟ್ಸ್ ಮೀ, ನಾನು ಹೊಸ ಜನ. ಹೌದೌದು ಇಟ್ಸ್ ಮೀ, ನೀವು ಹೊಸ ಜನ. ಅದಕ್ಕೆ ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ, ನಾನು ನೋಡ್ತೇನೆ. ನಿಮ್ಮದು ಫೋಟೋ ಉಂಟು ನೋಡಿ, ಯಾವುದೋ ಒಂದು DP ಹಾಕಿದ್ದೀರ, ನೋಡ್ತೇನೆ ನಿಮ್ಮದು ಗುರ್ತು ಉಂಟಿಲ್ಲ. ಓಯ್ ಎಂಕ್ಲೆಗೆ ಪಂಡಿನ ಅಂದೆ ನಿಕ್ಲೆಗೆ ಪೊಸತ್ ಮದ್ಮಲ್ ಬಕ್ಕೇರುಲೇರು ಮೂಲು ಪೊಸತ್ ಕಣ್ಣನಿ ಬೊಡಿತಿ ನಿಕ್ಕುಲೇರು ಅರ್ಜನ ಒಪ್ಪು ಈರ್ಲ ಸರಿತ ಸಿಸ್ಲ ನಿಕ್ಲಿಗೆ ಪಂಡಿನಿ ತಿಂಡಿ. ಪ್ರಸಾದ್ ಬ್ರೋ ಪಣದಲ್ಲೇರು ಪ್ರಸಾದನ ತೆಲ್ತೊಂದುಲ್ಲೇರು ಸೂಪರ್ ಪಣದಲ್ಲೇ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್. ಎಲ್ಲಿ ಹಾಕೋದು ಲೈಕ್ ಬೇರೆಗೂ ಗೊತ್ತು ಜೊತೆ. ಇಲ್ಲಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಲ್ಪೋಡು. ಶಾಂತ ಸಿಸ್ ಕೋಡೆ ಫುಲ್ಲು ತರೆಬೇನೆ ಪಣದಲ್ಲಿ ದಾದಿ ಸಿಸ್ ತರೆಬೇನೆ ಪಂಡ ದಾಲ ಬುಡ್ಚಿ ತೋಜುಲತೆ ಸರಿ ವಿಕ್ಸ್ ಮುಟ್ಟಲೆ ಈಜಿನ ಮರ್ದು ಕಲ್ನೆ ನನಗೆ ಕೊಡಿ. ಯಾವುದು ನಿಮಗೆ ಕೊಡುದು? ಊಟವಾ? ಬನ್ನಿ ಕೊಡುವ. ಪ್ರಸಾದ್ ಬ್ರೋ ಹಾಯ್ ಪರದಲ್ಲಿ ಲಚ್ಚು ಬ್ರೋ ಸೂಪರ್. ಗಿರಿಜಾ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಶಾಂತ ಸಿಸ್ಸೆ ನೋಡು ತಿಂಡಿ ದಾದ ತಿಂಡಿ ಏನು ಮಸಾಲೆ ದೋಸೆನಾ? ಶಾಂತ ಸಿಸ್ ಕಡಿಮೆ ಆಂಡೆ ರಕ್ಷಸಿಸ್ ಇತ್ತ ಕಡಿಮೆ ಆಂಡೆ ಬಾಯ್ ಕೂಲಿ ರಾಣಿ ಟೀ ಪಾಡ್ದು ಬರ್ಪೆ. ಓ ಜಗ್ಗಣ್ಣ ಆನಿತ್ತಾರ, ಥ್ಯಾಂಕ್ ಯು ಜಗ್ಗಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅವೇ ಜಗ್ಗಣ್ಣ. ಎಂಚಿನಿಕು ಕೂಲಿ ರಾಣಿ ಮೇಕಪ್ ರಾಣಿ ಆಣು ಕೂಲಿ ರಾಣಿ ಆಣು ದಾಯೆ ಸಂಗೀತ ಬಲ್ಲೆ ಜಿನ ದುರ್ಗೋ ಬಲ್ಲೆ ಯಾವ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ.
ಯೋಗೀಶ್ ಅವ್ರು ಬಂದ್ರು. ಯೋಗೀಶ್ ತೆಲಿಕೆದ ಬೊಳ್ಳಿ ತೆಲಿಕೆದ ಮಾಣಿಕ್ಯ ಪನದುಲ್ಲೇರು. ಓಕೆ ಓಕೆ. ಪ್ರಸಾದ್ ನಾಷ್ಟ ಆಣಿಕೆನದುಲ್ಲೇರು. ಯಶು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರ್ಜಸಿಸ್. ಇಜ್ಜಿ ಯಶು ಪನದುಲ್ಲೇರು. ನೈಸ್ ಲೈವ್ ಪನದುಲ್ಲೇರು. ಶಾಂತ ಸಿಸ್ 10% ಉಂಡು. ಒಂಜಿ ಸೈಡ್ ಚೂರು ಅವು ಒಂದು ಅವು ಅಂಚಿನಿ ಅವು ನೆಟೇನೆ ಬೇನಾಪಿನತೆ ದಾನೆ ಲೇಟ್ ಪನದುಲ್ಲೇರು. ಮನ್ಸಿ ಇತ್ತಾಂಡ್ ಅಂದೆ ದಾದಿ ಕಜಿಪು ಕಿಟ್ಟ 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 ಅಂಬಡೆ ಕಿಟ್ಟ ನಮ್ಮ ಕಿಟ್ಟ ಬಿಟ್ಟ ಅಂಬಡೆ ಬಿಟ್ಟ. ಅಯ್ಯೋತೆ ದಿ ಆಯ್ತೊಡತೆ ಪ್ರಸನ್ನ ಆಯ್ತ ಒಂಜಿ ಗೇಮ್ ಒಂದುಂಡು ಅಂಬಡೆ ಕಿಟ್ಟದ ಎನ್ನ ವಿಡಿಯೋಡು ತೂಲೆ ಎಡ್ಡೆ ಆಪುಂಡು ಖುಷಿ ಆಪುಂಡು ಆ ಗೇಮ್ ತೂವೆರನಿಗ್ಲಿ ತೂಲೆ ಬೊಕೊಂಜಿ ಆ್ಯಪಲ್ ಗೇಮ್ ಉಂಡು ಕಪಲ್ ಗೇಮ್ಸ್ ಉಂಡು ಅಪುರ ವಿಡಿಯೋ ಪಾಡ್ದೆ ತೂ ಸಪೋರ್ಟ್ ಮಾಡ್ಪ್ಲೆ. ಹರೀಶ್ ಹರೀಶ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಹರೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವೇ ಬೊಕ್ಕ ಸಮಾಚಾರ ಪೂರ ಈರ್ನನೆ ಅನೀಶ್ ಪನುಡು ಇತ್ತೆ ಬೇಲೆ ಪೋಯರ ಕಂಪನಿ ಸರಿ ಆಯ್ಜತ ಮಾರೇರಿಗೆ ಗಿರಿಜಸಿಸ್ ಸಪೋರ್ಟಿಂಗ್ ಅಲ್ಲಿದೆ ಮರ್ದಿಗೆ ಪೋಯ್ಜರೆ ಲಕ್ಷ ಅಂದ್ಯ ಈಗ ಮರ್ದು ಮಲ್ಪೋಡು ಮುರಣ ಎಂಜಿಂಕ್ ಒಂಜಿ ಪೊಂಜಿ ಪಡೆರ ನಮ್ಮ ಮಗಕ್ಕಲ್ಲ 3ನೇ ಕ್ಲಾಸಿಗೆ ಮಗೆ ಆಯಗ್ಲ ತರೆ ಬೇನೆಗೆ ನೆಟ್ಟೇನೆ ಬೇನೆಗೆ ಬಕ್ಕ ಕಣ್ಣದೇಕ್ ಪೋಯರಿಗೆ ಕಣ್ಣದೇಕ್ ಡಾಕ್ಟರ್ ಪಂಡೇರಿಗೆ ಅವು ಒಂದು ತರೆ ಬೇನೆ ಅವು ಇದು ಪಡ ತೀರೆಗೆ ಉಂಡು ಅವು ಎಂಕ್ಲೇನೆ ಬರ್ಪು ಚೇತ ಐಕ್ ಡಾಕ್ಟರ್ ನಾಳೆ ಯಾರು ಸ್ಪೆಷಲಿಸ್ಟ್ ನಾ ಒಂಜಿ ಒಂದು ಕೊರಿಯರಿಗೆ ಅಡೆ ಪೋಯಿರ ಐದು ಬಕ್ಕ ಅಂತೆ ಕಮ್ಮಿಗೆ ಆಯ್ತು ಇಜಿನ ಬಾಲಿಗೆ ತರೆ ಬೇನೆ ಅಲ್ಲ ತಾಲತು ಲೈಟ್ ತೂವರ ಅಪ್ಪುಜಿಗೆ ಓದರ ಅಪ್ಪುಜಿಗೆ ಮಕ್ಕಳು ಪುರ ಫಸ್ಟ್ ಗಿನ್ನಿನ್ಗೆ ಪೊಕ್ಕಡೆ ಪನ್ಪಿನಿ ಓದರ ಅಪ್ಪುನಂತ ಪೊಕ್ಕಡೆ ಪನ್ಪಿನಿ ನಿನ್ಗೆ ಬಕ್ಕಕ್ಕುಲು ಕಣ್ಣದ ಡಾಕ್ಟರ್ ನಡೆ ಪೋಯಿನ ಒಲ್ಲ ಕಣ್ಣದ ಒಂದು ಇತ್ತಿನ ಕನ್ನಡಕ್ಕ ಬರ್ಪುಳತೆ ಅಂಚ ಕಣ್ಣದ ಡಾಕ್ಟರ್ ಪಂಡೇರಿಗೆ ಅವು ಕಣ್ಣದ ಪ್ರಾಬ್ಲಮ್ ಹತ್ತು ಪಂಡೇರಿಗೆ ಅಂಚ ಜೋಕ್ಲೆಲ್ಲ ಬರ್ಪುಣ್ ಮಾರ್ರೆ. ಗಿರ್ಜಸಿಸ್ ಸಪೋರ್ಟಿಂಗ್ ಡುಲ್ಲೇರು. ಥ್ಯಾಂಕ್ ಯು. ಶಾಂತ ಸಿಸ್ ಎಂಕ್ ಮೈಗ್ರೇನ್ ಬತ್ತಂಡ ಪೋಪುಜಿ ಬೇಗ ಅಂದಂದ ಐಕ್ ಟ್ರೀಟ್ಮೆಂಟ್ ಮಲ್ಪೊಡಿ ಸಜ್ಜಿಗೆ ಇಷ್ಟೇ ಇಜ್ಜಿ ಮಾರೆ. ಹರೀಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಶು ಕೂ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಇನಿ ಜನ ಉಲ್ಲೇರು ಅಂದಿ ಇನ್ನೆಂತ ಜನ ಉಲ್ಲೇರು. ಪ್ರಸಾದ್ ಸುಸ್ತಿ ಜೋರ ಆಪುಂಡೆ ಬೊಂಡ ಪರ್ಲೆ ಪ್ರಸಾದನ ದಿನೋಲ ಬೊಂಡ ಪರ್ಲೆ ಬಕ್ಕ ಮೆಡಿಕಲ್ ಎನರ್ಜಿ ಜ್ಯೂಸ್ ತಿಕ್ಕೊಂಡು ಅವು ಪಂಡಲೆಡ್ಡೆ ಅವು ಒಂಜಿದೆ ತೊಂದು ಪರ್ಲೆ. ಶಾಂತ ಸಿಸ್ ಐಕ್ ಮರ್ದಿಜ್ಜಿಯೇ ಅವು ಎನ್ನ ಫ್ರೆಂಡ್ ತರವೇನೆ ಬರೋಂದು ಎನ್ನ ಫ್ರೆಂಡ್ ಅವನ ಫ್ರೆಂಡ್ ಮಲ್ತಿದ್ದಾರೆ ಇರು. ಓಕೆ ಓಕೆ ಗಿರ್ಜಸಿಸ್ ಸಪೋರ್ಟಿಂಗ್ ಅಲ್ಲಿದೆ ಮಸ್ತ್ ಯಾನು ಉಳ್ಳೆ ಆಯ್ತು ಅಂದಂದು ಈರುಳ್ಳಿ ಇರೇಂತು ಬೇರೆ ಬೈದೀನಿ ಅನೀಶ್ ಮಾತೆಲ್ಲ ಏನಂತೂ ಬೇರೆತ್ತು ಬರ್ತೀನಿ ಅನೀಶಂತೂ ಬೇರೆ ಜನ ಬೈದೀನಿ. ಅಯ್ಯೋ ರಕ್ಷಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗಿರ್ಜಸಿಸ್ ಸಪೋರ್ಟು ಕಷ್ಟ ಆತೆ ರಕ್ಷ ಅಂದಿ ಅವು ಕಷ್ಟನೇ ಜಿನ್ನಲ್ಲ ಮೈಗ್ರೇನ್ ಮಸ್ತ್ ಮಂಗನೆ ಲೈಟ್ ಬೇರೆ ಅಪ್ಪಜಿ ಅಂಚಪುರ ಅಪ್ಪ ಗಿರ್ಜಸಿಸ್ ಸಪೋರ್ಟಿಂಗ್ ದೇವರೇ ತೆಲಿಪಿನಿ ಬಕ್ಕ ಏನ ಮಾಡ್ಬೋದು ಇದು ಕ್ಯೂಟುಲ್ಲ. ಅಯ್ಯೋ ಯಶು ಥ್ಯಾಂಕ್ ಯು. ಶಾಂತ ದಿಸ್ ಯಾನ್ ತರಬೇನೆ ಎಂಜಾಯ್ ಮಲ್ಪ ದಾದಿ ಏಟ್ಲೆ ಎಂಜಾಯ್ ಮಲ್ಪುನು ರಾಕ್ಷಸಿಸ್ ಯಶು ಉಲ್ಲಾರ. ಹಾಯ್ ತೆಲಿಕೆದ ಮಾಣಿಕ್ಯ. ಯೋಗೀಶ್ ಚಾಪರ್ಯರೇ ದಾದ ತಿಂಡಿ. ಥ್ಯಾಂಕ್ ಯು ಸೋ ಮಚ್ ಅವೇ ಯೋಗೀಶ್ ಅವರೇ ಬತ್ತದ ಸಪೋರ್ಟ್ ಮಲ್ಪನೇಕ್. ರಾಕ್ಷಸಿಸ್ ಪನೊಂದು ನೈಸ್ ಅಂತ ಹೇಳ್ತಾ ಗಿರಿಜಸಿಸ್. ಪ್ರಸಾದ್ಗೆ ಬೊಂಡ ಬೋರ್ಡ್ಗೆ ಮೇಡಮ್ ಬೊಂಡ ಮೂಲ ಅಂಗಡಿ ಉಂಡು ಮಾರ್ರೆ ಎತ್ತಿ ಒಲ್ತು ಕಾಣ್ತೀನಿ ಮೂಲ ಓಲ ತಾರೆ ತೋಜಿ ಹಿಂಗಲ್ಲ ಅಲ್ಪ ತಾರದ ಮನ ತೋಜಿ ಚಿನ್ನ ಬೊಂಡದ ಎತ್ತಿ ಕೊಡ್ತೋಳಿ ದಾದಿ ಫಾಸ್ಟ್ ಓದ್ಲೆ ಕಮೆಂಟ್. ಓಕೆ ಓದಲೆ ಫಾಸ್ಟ್. ಗಿರಿಜಸಿಸ್ ಥ್ಯಾಂಕ್ ಯು. ತಾರೆ ಬೋಡ್ ಸೈಡ್ ಹಿಡ್ದಿಲ್ಲ ಅವೇ ತಾರೆ ಬೇನ ತಾರೆ ಸೈಡ್ ಹಿಡಿದಿ ಓಡಾಪುರ ಅವು ದಿವೇರ ಆಪು ಜತ ಮಾರ್ರೆ ಇಂಚದಿ ಇದು ಬಕ್ಕ ಕೊಲ್ದು ಅಂಚಿದೊಂಜಿ ಆಪ್ಷನ್ ಇತ್ತು ದೋಡದೆ ನಮಕ್ ಒಂದೊಂದು ಡಿಲೀಟ್ ಮಾಡ್ತದೆ ಬಕ್ಕ ಪೇಸ್ಟ್ ಮಲ್ಪಲಾಕ ಇತ್ತು ದೋಡು ಅದೇ ಕಾಪಿ ಪೇಸ್ಟ್ ಮಲ್ಪಲಾಕ ಇತ್ತು ದೋಡು ಛೇ ತಾರೆ ಬೇನ ಬೇತೆ ತಾರೆ ದೀಪಿಲಾಕ ಇತ್ತು ದೋಡು ಅವೇ ಬಂಗಾಯಿನ ಅದು ರಾವಣ ಗೆಡ್ಡೆ ತೋಜೋಳತೆ 10 ತಾರೆ ಎತ್ತಿನತೆ 10 ತಾರೆ ಅದು ಪನ್ಪಿಡಿ 10 ತಾರೆ ఇప్పుడు ಒಂಜಿ ತರೆಗೆ ತರೆ ಬೇನ ನಾನು ಎಂಚಾವು ಮಾತ ತರೆಗಳ ಒರಣೆ ತರೆ ಬೇನೆ ಬತ್ತಿನ ಎಂಚಾಪುನು. ಓ ದೇವಾ ಎಂಕಲ ಅಂಚೆನೆ ತರೆ ಬೇನೆ ಶುರು ಆಂಡ ಬೊಕ್ಕ ತೂಪಿನ ಹೆಜ್ಜಿ ಕನ್ನಡಕ್ಕಲ ಅದೇ ಮನಿ ಪಂದೆ ಕುಲ್ಲು ಅನ್ನೊಂದು ತರೆ ಬೇನೆ ಅಂದ್ರೆ ಎಂಕಲ ಅಂಚೆನೆ ಎಂಕ್ ತರೆ ಬೇನೆ ಅನ್ನಟೆ ಬೇನೆ ಆಪಿನಿ ಮುಲ್ಪ ಬೇನೆ ಸ್ಟಾರ್ಟ್ ಆಪಿನಿ ಮೂಲ್ ಬೇನೆ ಸ್ಟಾರ್ಟ್ ಆಂಡ ಬೊಕ್ಕ ಪನ್ಪಿನ ಒಚ್ಚಿ ಬಕ್ಕ ಟ್ಯಾಬ್ಲೆಟ್ ಜೊತೆ ಮಾತು ಸರಿ ಇರೋ ಒಂದಿಲ್ಲ ಒಂಜಿ ಹೊರ ನೀರುಳ್ಳಿ ಕಟ್ಟಿದೀನಿ ಸ್ವಲ್ಪ ಕೂಲು ನೀರುಳ್ಳಿ ಕಟ್ಟದು ಕುಟ್ಟು ಕಟ್ಟದು ಕುಲ್ತೀನಿ ಅವು ಜೋರು ಕೂಡ ಸ್ಟಾರ್ಟ್ ಆಯ್ನಿ
ನೈಸ್ ಲೈಫ್ ಅನ್ನೋದಿಲ್ಲೇರು. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಶ್ರೀದುರ್ಗ ಚಾನಲ್. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸುಸ್ತಿ ಬರೋದಲ್ಲೇರು ಲಚ್ಚು ಬರೋದಲ್ಲೇರು. ಗಿರಿಜಾ ಸಿಸ್ ಥ್ಯಾಂಕ್ ಯು. ಪ್ರಸಾದ್ ಸಜ್ಜಿಗೆ ರೊಟ್ಟಿ ಬೋಡ ಸುಸ್ತಿಯ ಬೊಕ್ಕು ಅನ್ನಂದು ಸಜ್ಜಿಗೆ ರೊಟ್ಟಿ ತಿಲ್ಲ ಎಡ್ಡೆ. ಶಾಂತಿ ಸಿಸ್ ತರಬೆ ನಾನಾಗ ಐಸ್ ಪ್ಯಾಕ್ ಸ್ಟೀಮ್ ಪೂರ ಎಂಕ್ ಪೇಸ್ಗೆ ಎಡ್ಡೆ ಯೂಸ್ ಹಾಕೊಂಡು ಅಂದಂದು ಐಸ್ ಪ್ಯಾಕ್ ದಿವಡ ತರಬೇನ ಗೆಡ್ಡೆ ಹಾಕೊಂಡ. ಶಾಂತ ಸಿಸ್ ಯಶು ಪನ್ನೊಂದುಲ್ಲೇರು ಯಶುಡ ಯಾನ್ ಕೋಪಗೆ ದಾಯಿ ಕೋಪ. ಗಿರಿಜಾ ಸಿಸ್ ಥ್ಯಾಂಕ್ ಯು. ದಾಯಿಗೆ ಈ ಕೋಪ ಬೊಡ್ಚಿ ಪನ್ನೊಂದುಲ್ಲೇರು ಮೈಗ್ರೇನ್ ಅಂದಂದು ಮೈಗ್ರೇನ್. ಶಾಂತಿ ಸಿಸ್ ದಾಯಿ ತೆಲ್ಪುನು ಗುದ್ದುವೆ ಬರೋದಲ್ಲೇರು. ಆಂಡೆ ರಾಕ್ಷಸಿಸ್ ಟೆನ್ಷನ್ ಮಲ್ಪೊಚ್ಚು ಅಂದಂದಿಯ ಟೆನ್ಷನ್ ಮಲ್ಪೊಚ್ಚು. ಶಾಂತ ಸಿಸ್ ನೋ ಟೆನ್ಷನ್ ಆರು ಫ್ರೆಂಡ್ ಮಲ್ದಿರವಿನ್ ನೋ ಟೆನ್ಷನ್. ರಾಕ್ಷಸಿಸ್ ಸಪೋರ್ಟಿಂಗ್ ಲೇರು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಬೊಕ್ಕ ಎಂಚಿನ ಇನ್ನ ಕಾಣಿನಿ ಸುಸ್ತಿ ಪ್ರಸಾದ್ ಬ್ರೋ ಪನೊಂದುಲ್ಲೇರು. ಅವು ಸುಸ್ತಿ ಏರ್ ಪನ್ಪಿನ್ ಗೊತ್ತುಂಡೆ ಪ್ರಸಾದ್ ಬ್ರೋ. ಗಿರಿಜಾ ಸಿಸ್ ಮತ್ತೆ ಹೇಳಿ ಮತ್ತೆ ಏನಾದರೂ. ಗಿರಿಜಾ ಸಿಸ್ ಏನಾದರೂ ಮಾತಾಡಿ. ಯಾನ್ ಮೂಜಿ ಜನ ಕುಲ್ಲದೆ ಅನ್ನದ ಆರು ಮೂಜಿ ಜನ ಕುಲ್ಲದೆ ನೇ ನವೀನ್ ಕೋಡೆ ಇದೆಲ್ಲ ಹಿಡಿತದೆ ಪಕ್ಕ ಮತ್ತೆ ಮೂಜಿ ಮೆಸೇಜ್ ಮಾಡ್ತೆ ಪಕ್ಕ ಅಡಗಿನಿದ್ರೆ ಅಪ್ಪ ಲೈವ್ ಎಂಡ್ ಆತನ ಗೊತ್ತುಚ್ಚಿ. ಶಾಂತ ಸಿಸ್ ಈ ಸುಸ್ತಿಡ ಆಯ್ಜಿ ಅಂದಂದು ವಾ ಸುಸ್ತಿ ಮುಲ್ಪಲ ಒರಿಯಾಗ ತಲೆಬೇನೆ ಬತ್ತಲ ಅವೇಕ್ ಮುಲ್ಪ ತರೇನೆ ದೆತ್ತಿರು ಗೊತ್ತುಂಡೆ ಬೊಕ್ಕ ಎಬ್ಬ ದೇವ ತಾರೇನೆ ದೆತ್ತಿರ ಬೊಕ್ಕ ಹೊಡಿ ಸರಿ ಹಾಪಿನಿ ಲಚ್ಚು ಬ್ರೋ ತಾರೆ ಇಜ್ಜಿರ ಎಂಚ. ಇಟ್ಸ್ ಮೀ ಆನ್ ಬರೋದಿಲ್ಲ. ಓಕೆ ಇಟ್ಸ್ ಮೀ ಥ್ಯಾಂಕ್ ಯು. ಗಿರಿಜಾ ಸಿಸ್ ನೈಸ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈಫ್ ಥ್ಯಾಂಕ್ ಯು ಗಿರಿಜಾ ಸಿಸ್. ದಾದೆ ಪನ್ಪರ ಅಂದಿ ತಡೆ ದೆತ್ತು ಬಿಡ್ತೀರಿಗೆ ಬಕ್ಕ ಎಂಚ ಮಾತಿರ್ನು ತಲೆ ದೆತ್ತುಂಡ ದೇವ. ಇಟ್ಸ್ ಮೀ ದೃಷ್ಟಿ ಸೂಪರ್ ಗುಡ್ ನೈಟ್. ಥ್ಯಾಂಕ್ ಯು ಗಿರಿಜಾ ಸಿಸ್. ಥ್ಯಾಂಕ್ ಯು ಇಟ್ಸ್ ಮೀ. ರಾಕ್ಷಸಿಸ್ ಥ್ಯಾಂಕ್ ಯು. ಅಂಬಡೆ ಕವನ ಪನೋಡ ಪಲ್ಲೆ ಅಂಬಡೆ ಕವನ ಪಲ್ಲೆ ಓಕೆ ಪಲ್ಲೆ. ಮೇಡಮ್ನ ಸಾಂಗ್ ಎಡ್ಡೆ ಉಂಡು ಓಯೇ ಕಿಟ್ಟನಾ ಕಿಟ್ಟ ಪ್ರಸ್ತುತ ಕಿಟ್ಟ ಅಂಬಡೆ ಕಿಟ್ಟ ನಮ್ಮ ಕಿಟ್ಟ ಬಿಟ್ಟ ಅಂಬಡೆ ಬಿಟ್ಟ ಅವು ಎಡ್ಡೆ ಉಂಡತೆ. ಗಿರಿಜಾ ಸಿಸ್ ಮಲ್ಲಿಕಾ ಸಿಸ್ ಬರ್ತೀರಾ. ಆಯ್ ಮಲ್ಲಿಕಾ ಸಿಸ್ ವೆಲ್ಕಮ್. ಲೈಕ್ ಕೊರ ದಿನಗಳು ಪೂರ ಒಂಜಿ ಲೈಕ್ ಕೊರ್ಲೆ. ಪ್ರಸಾದ್ ಬಂದು ಬುಲ್ತದುಲೇರಿ ಯಶು. ಓಕೆ ಸಿಸ್ ಬಾಯ್ ಟೇಕ್ ಕೇರ್ ಸಿಸ್. ಓಕೆ ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್. ಥ್ಯಾಂಕ್ ಯು. ದುರ್ಗಾ ಸಿಸ್ ಅಂತ ಹೇಳ್ತಂದಿನಿ ಬನ್ನಿ ಜನ. ಹೌದೌದು ಜನ ಒಂತ ಜನ ತೊಂಬಲ್ಲಿ ಹರೀಶ್. ಶಾಂತ ಸಿಸ್ ಅಂಬಡಿ ಕವನ ಬನೋಡ ಪಲ್ಲಿ ಎಕ್ಕಡಿಜ ಪಲ್ಲೆ ಮನ್ಪೆ ಯಶು ಬರೋದಿಲ್ಲ. ಶಾಂತ ಮೇಡಮ್ ನಾಷ್ಟದಾದೆ ಬೊರ್ಚಿ ಪ್ರಸಾದ್ ಬ್ರೋ ಬರೋದಿಲ್ಲ. ದಾಯಿ ಯಾರು ಮಸ್ತ್ ಪೂರ ದಾದೆ ಈರು ಮಸ್ತ್ ಪೂರ ಎಲ್ಲರಿ ಅರ್ಥ ಇಜಿಯೋ ನವೀನ್ ಬ್ರೋ. ಪೂರಿ ಯಶು ಸಿಸ್ ದಾಯಿ ಶಾಂತ ಸಿಸ್ ಲಕ್ಷ್ಮಿ ಎಡ್ಡೆ ಅತ್ತೆ ಸಾಂಬಾರ್ ಮಲ್ಪರೆ ನೀರುಳ್ಳಿ ಇತ್ತಂಡ. ಓ ದೇವರ ಸಾಂಬಾರ್ ಮಲ್ಪರೆ ನೀರುಳ್ಳಿ ಇತ್ತರ ಮಲ್ಲೆಜ್ಜಿ ಒಂದು ಮಂಡೆಗೆ ಏರ ಪಂಡೇರು ಬಂದು ಮಂಡೆ ಕಟ್ಟೊಂದು ಆಡ್ಪುರ ನೀರುಳ್ಳಿ ವೇಸ್ಟ್ ಆಡತ್ತೆ ಖಾಲಿ ಆಂಡೆ. ಶಾಂತ ಸಿಸ್ ಪಣದಲ್ಲೇರು ಬನ್ನಿ ಜನ ಬಂದ. ಓಕೆ ಬಾಯ್ ಆಲ್ ಬಾಯ್ ಲಚ್ಚು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಇನ್ನ ಬಿಸಿ ಒಂದಿಟ್ಟಿಲ್ಲ ಎಂಕಲ್ ನಾ ಲೈವ್ ಬರ್ತದ ಸಪೋರ್ಟ್ ಮಾಡ್ತಂದಲ್ಲ. ಥ್ಯಾಂಕ್ ಯು. ಬೊಕ್ಕ ದಾದೆ ದಿನೋಲ ಪನ್ಪು ನಾವು ದಿನೋಲ ಪನ್ಪುಜಿರ್ ಪಲ್ನೆ ತುಕ. ಶಾಂತ ಸಿಸ್ ಬಂತ ಹೇಳ್ತಂದುಲ್ಲೇರು ಅಂದೆ ಯಶ್ ಸಿಸ್ ಬೋಡಿತ್ತುಂಡ ಇರೆಗ್ ಅಯ್ಯೋ ದೇವರ 1 ಗಂಟೆ ಎಂಡ ಆಯ್ನಿ 1 ಗಂಟೆಗೆ ಎಂಡ ಆಯ್ನಿ. ಓ 1 ಗಂಟೆಗಾ ಓ ಅಂದೆ ಹೆಂಗೊತ್ತೆ ಇಜ್ಜಿ ಎನ್ನಡೆಗೆ ಬಕ್ಕ ಹಸ್ಬೆಂಡ್ ಎತ್ತಿತ್ತೀರ ಅದು ಮೊಬೈಲ್ ಅಂಚ ಅತ್ತ ಲೇಟ್ ಇತ್ತಂಡೆ ನಾವೇನು ಪನೊಂದು ಯಾನಡೆಗೆ ನಿದ್ರೆ ಫ್ರೆಂಡ್ಲಿ ಆದ ಪಾತಿರುವ ಸಂಗೀತ ಮೇಡಮ್ ಖುಷಿ ಆಗ್ಬೋದು ಇಡ. ಥ್ಯಾಂಕ್ ಯು ಯಶು ಸಿಸ್. ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು. ಪ್ರಸಾದ್ ಉಲ್ಲರೆ ಪ್ರಸಾದ್ ಉಲ್ಲಿರುಲ್ಲೇರು ಆರುಲ್ಲೇರು ಯಾನು ಉಲ್ಲೇ ಯಶು ಬನದುಲ್ಲೇರು ಆಂಡ್ ಯಶು ಸಿಸ್ ಬನದುಲ್ಲೇರು ಸಿಸ್ ಹೂವಿನ
ಹೂವಿನ ಬಾಣದಂತೆ ಅವು ಬರ್ಪುಜಿಯೇ ಹೂವಿನ ಬಾಣದಂತೆ ಅವು ಸಾಂಗ್ ಬರ್ಪುಜಿ ಅವು ಹೊಸ ಹೊಸ ಸಾಂಗ್ ಬರ್ಪುಜಿ ರಕ್ಷಸಿಸ್ ಎಂಕ್ ಅವೇ ಬಂಗಾಪಿನ್ ಹೊಸ ಹೊಸ ಹೊಸತ್ತು ಬರ್ಪುಜಿ ಪರಾತು ಬರ್ಪುಣು ಇಂಕ್ ಎರಡು ಕನಸು ಅವು ಪೂರ ಬರ್ಪುಣು ಅವು ಎಡ್ಡುಂಡತೆ ಹೂವಿನ ಬಾಣದಂತೆ ಅವು ಸಾಂಗ್ ಎಡ್ಡುಂಡು ಈರ್ ಮುರಡೆಂಜಿ ಓವ ಪಂತರತೆ ಸಾಂಗ್ ಅವು ಮಸ್ತ್ ಶೋಕ್ ಆತು ನೀವು ವಾಯ್ಸ್ ಈರ್ನ ಅವು ಮಸ್ತ್ ಲಾಯಕ್ ಅದು ಲಿರಿಕ್ಸ್ ಪಾಡ್ದಾರತೆ ಐಕ್ ಪದ್ಯ ಬನಗ ಅವು ಶೋಕ್ ಆತನ ಅವು ಉಂದೆ ಪದ್ಯನೇ ಹೂವಿನ ಬಾಣದಂತೆ ಅತ್ತತೆ ಅವು ಈರ್ ಪಲ್ಲೆ ಈರ್ನ ವಯಸ್ಸು ಪಲ್ಲೆ ಶೋಕ್ ಆಪುಂಡು ಇಜ್ಜೇರು ಪೊಕ್ಕಡೆ ಪನ್ಪಿನಿ ಲಚ್ಚು ಬಿಸಿ ಇಜ್ಜೇರು ಪೊಕ್ಕಡೆ ಪನ್ಪಿನಿ ಆರು ಪೋಯಿರ್ಗೆ ಓಲರಿ ಉಲ್ಲೆ ಮಾರ್ರೆ ಅನೀಶ್ ಉಲ್ಲೆ ದಾದ ದೊಂಬು ಮಾರ್ರೆ ಅಂದಿ ದೊಂಬುಂಡು ಏರು ಪಣ್ಣು ಗೊತ್ತಾಪು ಜಾಂಡ ಮಿತ್ತು ಕುಲೊಂದು ಉಳ್ಳೇರು ಒಂಜಿ 10 ಜನ ಮಲ್ಲೆ ಜಗಳ ಅಲ್ಪಾಡಲ ಕುಲರ ನಕಲೆ ನಮಸ್ತೆ ಮಿತ್ತು ಕುಲೊಂದಿನಕಲೆ ಪ್ರಸಾದ್ ವಿಡಿಯೋ ಮಲ್ದಿಜೇರ ಬೊಕ್ಕ ಮಲ್ದಿಜೇರಿ ಪ್ರಸಾದ್ ಅಣ್ಣ ಯಾನ್ ಉಲ್ಲೆ ರಕ್ಷಪನ ಪ್ರಸಾದ್ ಬ್ರೋ ಜಂಪ್ ಇಜ್ಜಿ ಜುಲ್ಲೇರುಲ್ಲೇರಿ ಯಶು ಇನಿ ಬರ್ಪೆ ಅಜಕಾಡ್ಗ್ ಆರು ಅಜಕಾಡ್ ಉಪ್ಪುನ ಆನ್ ಇತ್ತ ಸಿಸ್ ಓಕೆ ಮಂದರ ಸಿಸ್ ಓಕೆ ಆಡೆ ಬೇಲೆ ಆಡೆ ಮಂದರ ಸಿಸ್ ಬಲೆ ಬರೋದಿಲ್ಲ ಲಚ್ಚು ಪೋಯ್ರೆ ಈ ಲಚ್ಚು ಬ್ರೋ ಪೋಯ್ ಬಕ್ಕೀರ್ ಬತ್ತೀನಿ ಮಂದರ ಸಿಸ್ ಲಚ್ಚು ಬ್ರೋ ಇತ್ತೀರಿ ಮಸ್ತ್ ಕೊಡ್ತು ಇತ್ತೇರು ಪಾತಿರೋದು ಇತ್ತೀರಿ ಕಳ್ಳ ಪೋಯಿರಾರು ಶಾಂತ ಜಂಪಿಂಗ್ ಜಪಂಗ್ ಅಂದನ್ ಜಂಪಿಂಗ್ ಅವಳು ಪದ್ಯ ಉಂಡತೆ ಜಂಪಿಂಗ್ ಅದು ಹನಿ ಬನ್ನಿ ಅದು ವರ್ಪುಜಿ ಮಾತ್ರ ಬೊಕ್ಕ ಫಾಸ್ಟ್ ಅವು ಸಾಂಗ್ ಮ್ಯೂಸಿಕ್ ನೋಡಿ ಎಡ್ಡೆ ಹಾಕೊಂಡು ಈರುವರ ಪಲ್ಲೆ ರಕ್ಷಸಿಸ್ ಮ್ಯೂಸಿಕ್ ಪಲ್ಲೆ ಅವು ಶೋಕೊಂಡು ಸಾಂಗ್ ಎಂಕ್ ಲಾಯ್ಕ್ ಕಾಣು ಮಾತ್ರ ಎಂಕೈತರ ಆಗಲ್ಲ ಬರೋದು ಮಾತ್ರ ನಮ ಇಂಚಿನ ಏರ್ಲ ಪಂತಿನಾಗ ಪತ್ತಿ ಯಾನ್ಲ ಮಿತ್ತಿತ್ತೆ ನವೀನು ಓ ಮೇರ್ ಮಿತ್ತಿತ್ತೀನಿ ಇತ್ತ ತಿರ್ತಿ ಜರ್ತೀನಿ ಅಂಚ ಮಂದರ ಸಿಸ್ ಎಲ್ಲೋ ಪನೊಂದುಲ್ಲೇರು ಆಯ್ ಮಂದರ ಸಿಸ್ಮ ಪನೊಂದುಲ್ಲೇರು ಸಮಾಚಾರ ರಕ್ಷಸಿಸ್ ತಲೆಬೇನೆ ಕಮ್ಮಿ ಉಂಡಾ ಇನ್ನೊಂಚೂರು ಕಮ್ಮಿ ಉಂಡು ತಲೆಬೇನೆ ಉಂಡಿಗೆ ಅತಿ ದುಬೈ ಬ್ರೋ ಪನೊಂದುಲ್ಲೇರು ಮಂದರ ಸಿಸ್ ಒಂಚೂರು ಉಂಡು ಸೈಡ್ ಅವು ಬೇಗ ಪೋಪುಜಿ ಓಕೆ ಮೇಡಮ್ ಬಾಯ್ ಸಿ ಯು ಅಗೇನ್ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಸೋ ಮಚ್ ಅವೆಲ್ಲ ಇವಾಗ ಬತ್ತು ಸಪೋರ್ಟ್ ಮಾಡ್ಬಿಡಕ್ಕೆ ಥ್ಯಾಂಕ್ ಯು ಮೋಜಿ ದಿನ ಉಪ್ಪುಂಡು ಅಂದಿಗೆ ಬೊಕ್ಕ ನನ್ನ ಯಾನ್ ಬಿಸಿ ಇಪ್ಪವೆ ಓಕೆ ಬೇಲೆ ತಿಕ್ಕಂಡೆ ಅನೀಶ್ ಬೇಲೆ ತಿಕ್ಕಂಡ ಟಾಟಾವೆ ಓಕೆ ದೆಪ್ಪೊಡ ಪಿನ್ನು ದೆಪ್ಪೊಡ ಪ್ರಸಾದ್ ಸಿ ಯು ಅಗೇನ್ ಪರಂದಿಲ್ಲ ಪ್ರಸಾದ್ ಬ್ರೋ ಪ್ರಸಾದ್ ಅನ್ನು ಉಳ್ಳಾರಿ ಅಂದು ಮಂದಾರ 3 days ಉಪ್ಪು ಅಂದಂದು ಎಂಕಲ ಸೇಮ್ ಅಂಚೆ ನಿರಕ್ಷ ಅಂದು ದೆಪ್ಪುಲೆ ಓಕೆ ಅನೀಶ್ ದೆಪ್ಪು ಅವೇ ಕೋಡೆ ಸಡನ್ನೇ ಕಟ್ಟಾತೀನಿ ಮುರಾಣಿ ಪ್ರಸಾದ್ ಇಜ್ಜೇರು ಪ್ರಸಾದ್ ಪೋಯೇರ್ ತೋಜೋರು ಚಾಕದಾದೆ ಮಂದಾರ ಸಿಸ್ಕೇನೊಂದುಲ್ಲೇರು ಚಾಕದ ಎಂಕ ನೀರು ದೋಸೆ ಇರೇದಾದೆ ಇರೇದು ಯಾನು ಉಲ್ಲೆ ಮಾರ್ರೆ ಉಲ್ಲಿರ್ಗಿ ಅಲೆ ಯಶೀರೆಗೆ ಬಾಯಿ ಪಂಡೆರತೆ ಉಳ್ಳೇರು ಆರು ನನ್ನ ಚಾಪರದೆ ಪೋಪುಜೇರು ಅದೇ ಬಕ್ಕಾರು ದೆಕ್ಕೋಪಿನ ಅರ್ನ ಸ್ಟುಡಿಯೋ ಪ್ರಸಾದ್ ಬಾಯ್ ಟೇಕ್ ಕೇರ್ ಪನ್ನದುಲ್ಲೇರು ಯಶು ರಕ್ಷಗ ಮಂಡೆ ಗೊಂಜಿ ದೀಪೆ ಪನ್ನದುಲ್ಲೆ ತಾಯಿಯೇ ಪಾಪ ಅರೆ ದುಂಬೆ ಮಂಡೆ ಬೇನೆ ತಲೆ ಬೇನೆ ಕೂಡ ದೀಂಡ ಎಂಚಾವು ಯಾನ್ ಎಕಡೆ ಪನ್ನೆ ಆತ ದಾದ ತಿಂದೆ ಬಂದು ಈರು ಬಜಿಲ ಏನ ಪಂಡರ ಮಾರ್ರೆ ಗೊತ್ತಿಗೆ ನೆನಪಿಜ್ಜಿಯೇ ಮಾತಿರ್ರೆ ಬಜಿಲು ಪುಂಡಿ ಬಜಿಲು ಬಕ್ಕ ಸಜ್ಜಿಗೆ ರೊಟ್ಟಿ ಸಜ್ಜಿಗೆ ಪೂರಾಡ್ ಸ್ವಲ್ಮೇಲಕ್ಕ ಎಂಚೊಲ್ಲರು ಯಾನು ಹುಷಾರಲ್ಲಿ ಸುನಿಲ್ ಈರು ಎಂಚೊಲ್ಲರು ಚಾಪರಿಯರ ತಿಂಡಿ ತಿಂದಾರ ಯಶು ಟೇಕ್ ಕೇರ್ ಬರೋದಿಲ್ಲ ಓಕೆ ದುರ್ಗಕ್ಕ ಓಕೆ ನವೀನ್ ಬ್ರೋ ಸಂಗೀತಕ್ಕ ನಮಸ್ಕಾರ ಮಹಾದೇವ್ ಅವರೇ ನಮಸ್ಕಾರ ಎಂಚೋಲ್ಲರಿಯೇ ಒಕ್ಕ ಚಾಪರಿಯರ ತಿಂಡಿ ತಿಂದಿರ ಬಾಯ್ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ ಮತ್ತೆ ಈತು ಪೋರ್ಟ್ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಡ್ಯೂಟಿ ಸ್ಟಾರ್ಟ್ ಓಕೆ ಪೋದ್ ಬಲೆ ಡ್ಯೂಟಿ ಪೋದ್ ಬಲೆ ಬೈ ಅಡ್ ಲೈವ್ ಉಡ್ತಿಕ್ಕ ಚಾಪರಿಯರ ದಾದ ತಿಂದಾರೆ ಯಾನ್ ದೋಸೆ ಬಜಿಲ ಪುಲಾವಾ ಮೇರೆಗೆ ನಾನು ಮಾರ್ರೆ ತೆಗ್ದೇನು ಫಿರ್ ಮಂದಾರ ಸಿಸ್ ಯಾರಿಗಾದ್ರೂ ನೆನಪುಂಟ ಮಂದಾರ ಸಿಸ್ ಎಂತ ತಿಂಡಿ ಹೇಳಿದ್ದಂತ ಅವು ಸಿಂಪಲ್ ನೆನಪು ಸೌಖ್ಯ ಅಕ್ಕ ವನದಲ್ಲಿ ಶಾಂತ ಸಿಸಿ ಎಂಕಿ ಇಸ್ಸೆ ಸುಸ್ತಿ ಆಪುಂಡು ಈ ಪ್ರಸ್ಥಾನ ಸುಸ್ತಿ ಆಪುಂಡು ದಾಯಿ ಅಂಚ ಪ್ರಸ್ಥಾನ ವೀಕ್ನೆಸ್ ಸ್ಟಾರ್ಟ್ ಆತಂತ ತೋಜುಡಿರೆಗು ಇರುವರ ಡಾಕ್ಟರ್ನ ಕನ್ಸಲ್ಟ್ ಮಲ್ಪಲೆ
ಓಕೆ ಓಕೆ ಬೈಯತಿಕ್ಕ ಡ್ಯೂಟಿ ಸ್ಟಾರ್ಟ್. ಓಕೆ ಓಕೆ ಜೋಳ ರೊಟ್ಟಿ. ಓ ಎಸ್ 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 ಜೋಳ ರೊಟ್ಟಿ ಜೋಳ ರೊಟ್ಟಿ ಜೋಳ ರೊಟ್ಟಿ. ಎಸ್ 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 ಗೊತ್ತಾಡು. ಸ್ಪಂದನ ರಮೇಶ್ ಅವ್ರು ಬಂದ್ರೆ ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ. ಹಾಯ್ ಸ್ಪಂದನ ಅವರೇ. ಸ್ಪಂದನ ಅವರೇ ನಿಮ್ದು ಚಾನಲ್ ಇದೆಯಾ? ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಎಂತ ತಿಂದ್ರಿ? ಯಾನು ಸೌಖ್ಯವಿಲ್ಲ ಈರೇನ್ ಚೊಲ್ಲರ್ ಯಾನು ಹುಷಾರುಲ್ಲಿ ಚೂರು ಶೀತ ಉಂಡು ಐದು ಆ ಶೀತದ ಮಿತ್ರ ಹುಷಾರುಲ್ಲೆ ದೀಪ ಮೊಸುಂಟು ಪ್ರಸಾದ ಎಂಕು ಪಲಾವ ಮೇರೆ ಪಲಾವ ಅರ್ಧ ಗಂಟೆ ಪಂತೆ ಕಡೆ ಅಂದಿ ಸಿಸ್ಟರ್ ಲೈಕ್ ನಾನು ಥ್ಯಾಂಕ್ ಯು ಸ್ಪಂದನ ಅವರೇ ಥ್ಯಾಂಕ್ ಯು. ಯಾನ ಸ್ಟುಡಿಯೋ ಪೋಪೆ ಬೊಕ್ಕ ತಿಕ್ವೆ. ಓಕೆ ಓಕೆ ಥ್ಯಾಂಕ್ ಯು ಪ್ರಸನ್ನ ಥ್ಯಾಂಕ್ ಯು ಸೋ ಮಚ್. ಅವೇ ಶಾಂತಕ್ಕ ನಮಸ್ಕಾರ ಪನದುಲ್ಲೇರು. ಹಾಯ್ ಮಹಾದೇವ್ ಸಿಸ್ಟರ್ ಹಳೆ ಚಾನಲ್ ಡಿಲೀಟ್ ಆಗಿದೆ. ಹೌದಾ ಹಳೆ ಚಾನಲ್ ಯಾವ ಹೆಸರಲ್ಲಿತ್ತು? ಯಾಕೆ ಡಿಲೀಟ್ ಆದದ್ದು? ಸ್ಪಂದನ ಅವರೇ ಯಾಕೆ ಡಿಲೀಟ್ ಆದದ್ದು? ಇದು ಹೊಸ ಚಾನಲ್ ಉಂಟಾ ಇದು? ನಮಸ್ಕಾರ ಶಾಂತಕ್ಕ ಪನದುಲ್ಲೇರು. ಉಗ್ರಂ ರಕ್ಷಾ ದಾದ ತಿಂದರಿ ಏಕೇನೊಂದುಲ್ಲೇರು. ಆರ್ ಬಜಿಲೆಯೇ ಅರೆಗೆ ಅರೆ ಪುಲಾವ್ ರಾಕ್ಷಸಿಸ್ ಪುಲಾವ್ ಯೋದೇರೆ ಅನಿ ಎಲ್ಲೆಲ್ಲ ತಿಂಡಿ ಎರೆಗೆರೆ ಪನೊಂದುಲ್ಲೆ ಮಾರ್ರೆ. ಮಂದಾರ ಅಕ್ಕ ಈನ ಲೈವ್ ಗ್ಯಾನ್ ಬತ್ತಿತ್ತ ಕೋಡೆ ಮೆಸೇಜ್ ಶೋ ಅಪ್ಪುಜಿ ಉಗ್ರಂ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಸ್ಪಂದನ ರಮೇಶ್ ಸ್ಪಂದನ ಅಕ್ಕ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ ಸಡನ್ ಆಗಿಯಾ? ಇದು ಚಾನಲ್ ಇದೆಯಾ? ಓಕೆ ಓಕೆ ಒಂದು ನಿಮಿಷ. ಸ್ಪಂದನ ರಮೇಶ್ ಅವ್ರದ್ದು ನೋಡಿ ಹೊಸ ಚಾನಲ್ ಅಂತೆ. ಅವರ ಒಂದು ಚಾನಲ್ ಡಿಲೀಟ್ ಆಗಿದೆ ಅಂತೆ. ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಆಯ್ತಾ. ಮಹಾದೇವ್ ಆಯ್ ಅಂತೆ. ಉಗ್ರಂ ಅಂತ ಹೇಳ್ತಾ ಇದ್ದು ಉರುಕೋ ಅಂತ ಹೇಳಿ. ಮಂದಾರ ಸಿಸ್ಟರ್ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದೆ. ರಕ್ಷಾ ಮೇಡಮ್ ಅಂತ ಅಂದೆ ಇನಿ ಕೂಡ ಬಲೆ ಅವೇ ಇನಿ ಕೂಡ ಬರ್ಪೇರಾರೆ ಎಂಕ್ ಪಲಾವ್ ಪೂರ ಪಲಾವ್ ಇನಿ ರಕ್ಷಾ ಸಿಸ್ಟರ್ ಪಲಾವ್ ಮಲ್ತೀನಿ ಮಾತೆಲ್ಲ ಪಲಾವೇ. ತುಂಬ ಥ್ಯಾಂಕ್ಸ್ ಸಿಸ್ಟರ್. ಓಕೆ ಸ್ಪಂದನ ಅವರೇ ನೋಡಿ ಸ್ಪಂದನ ಸಿಸ್ಸಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಮತ್ತು ಸ್ಪಂದನ ಅವರೇ ನೀವು ಕೂಡ ನೋಡಿ ಇಲ್ಲಿ ಮಂದರ ಸಿಸ್ಸಿದ್ದಾರೆ ಎಲ್ಲರಿದ್ದಾರೆ. ಅವ್ರಿಗೆ ಕೂಡ ನೀವು ಅವರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಅವರು ರಿಟರ್ನ್ ಮಾಡ್ತಾರೆ. ನೀವು ಕಮೆಂಟ್ ಇದ್ದರೆ ಖಂಡಿತ ರಿಟರ್ನ್ ಮಾಡ್ತಾರೆ. ಅಂಚನೆ ಉಗ್ರಮ್ ಆರ್ನ ಒಂಜಿ ವಿಡಿಯೋ ಪೋದು ಕಮೆಂಟ್ ಪಾಡ್ಲೆ ಇದು ಕಮೆಂಟ್ ಪಾಡ್ಲ ಬಕ್ಕಾರ ಅವ್ರು ಅಲ್ತೇರಿಗೆ ನೀಲಿ ಕೊರ್ಪೇರು ಇರೆಗೆ ಒಂಜಿ ಉಜಾಲ ದಕ್ಕುವೇರು ಇಂಚ ಉಜಾಲ ದಕ್ಕದ್ ಬಿಡ್ಪೇರು ಇರ್ಬಕ್ಕ ಬರೋಲಿ. ನನ್ನದು ರಮೇಶ್ ನನ್ನದು ಮೋಹನ ಚಾನಲ್ಗೆ ಹೌದೌದು ಅವ್ರದ್ದು ಮೋಹನ ಚಾನಲ್. ನೀವು ಫಸ್ಟ್ ಸ್ಪಂದನ ಅವರೇ ನೀವು ಫಸ್ಟ್ ಅವರಿಗೆ ಗಿಫ್ಟ್ ಕೊಡಿ. ಅವ್ರು ಮತ್ತೆ ನಿಮಗೆ ಕೊಡ್ತಾರೆ. ಮಾತ್ರ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ. ಮಂದರ ಶಾರ್ಟ್ ರೆಡ್ ಉಂಡು 211 ಶಾರ್ಟ್ ವಿಡಿಯೋನು. ಸ್ಪಂದನ ಚನ್ನಪಟ್ಟಣ ಹೌದಾ? ಫಸ್ಟ್ ದಿನ ಶೋ ಆಪುಜಿ ನೆಕ್ಸ್ಟ್ ದಿನ ಆಪುಳು ಮಹಾದೇವ್ ಆಯ್ತು ನಾನು ವಿಡಿಯೋ ನೋಡಿ ಕೊಡ್ತೇನೆ ಅಂತ ಹೇಳಿ. ದುರ್ಗಾ ಸಿಸ್ ದಾದಿ ಶಾರ್ಟ್ ಸಿಸ್ ಇಜ್ಜಿ 2 ದಿನ ಬತ್ತಿತ್ತೆ ಶೋ ಆಪುಜಿ ಇನಿ ಬರ್ಪೆ ಬರೋದಿಲ್ಲ. ಇನಿ ಬಲೆ ಇನಿ ಶೋ ಆಪುಣು ಇನಿ ಶೋ ಆಯ್ಜಿನೆಗಳು ಶೋ ಮಲ್ಪ ಅದೇ ಬಂದರು ಸಾರ್ ಮಲ್ಪವೇರಿ ಇನಿ ಶೋ ಮಲ್ಪವೇರು. ಓಕೆ ಇನಿ ಉಜಾಲ ರಟ್ಟನ ಶೋ ಆಪುದು ಐ ಕವ್ವೆ ಮರ್ದು ಶೋ ಆಪುಜಿದ ಒಂಜಿ ಬಾಟ್ಲಿ ಉಜಾಲ ಕಂತಿ ಕೂಡ ಅತಿ ಆರ್ ಮಂದರ ಸಿಸ್ ಕಂತಿ ಪುಜಿರ ಅವೇ ಬಂಗ ಆಪಿ ಆಡ ಪಂತೆ ಡಿ ಮಾರ್ಟ್ ಪೋಂಡ ಉಜಾಲ ಕಂತಿ ಇಲ್ಲೇ ಶಾಂತಕ್ಕ ದಾದ ತಿಂದಾರು ಶಾಂತಕ್ಕ ದಾದ ತಿಂದೆ ಆರ್ ಪೂರಿ ಶಾಂತ ಸಿಸ್ ಪೂರಿ. ಓಕೆ ಪನದಲ್ಲೇರು ಬ್ರದರ್ ಗಿಫ್ಟ್ ಕೊಟ್ಟೆ ಪರದಲ್ಲೇರು. ಓಕೆ ಯಾರಿಗೆ ಬ್ರದರ್? ಯಾವ ಬ್ರದರಿಗೆ? ಇದು ಉಗ್ರಮ್ ಅವರಿಗೆ ಶೋ ದಾದೆ ಕೋರಿದೆ ಅಂದೇ ಸಂತೋಷ್ ಹೊರ ಕೋರಿದೇರ್ನಿ ಎಂಗಲ್ಪ ಕೋರಿಜ್ಜಿ ಎಂಗಲ್ಪ ಒಂಜಿ ಕೋರಿಜ್ಜಿ ಏರ್ಲ ಮುಲ್ಪ ಕೋರಿ ಸಾಕುಜೇರು ಆಯ್ತು ಶೋ ಎಂಕ್ ಪಲಾವ್ ಶಾಂತಕ್ಕ ಪರೊಂದುಲ್ಲೆ ಶಾಂತಕ್ಕ ಲೈವ್ ಮಲ್ಪುಜಾರ ಆರ್ ಇಜ್ಜಿ ಆರ್ ಚಾನಲ್ ಇಜ್ಜಾರ್ನ ಆರ್ ಸಪೋರ್ಟ್ ಐಡಿ ಎಂಕ್ ಪಲಾವ್ ಶಾಂತಕ್ಕ ಪನೊಂದುಲ್ಲೇರು ಇಜ್ಜಿ ಮಹಾದೇವ್ರು ಪನೊಂದುಲ್ಲೇರು ಆನ ಸಪೋರ್ಟ್ ಐಡಿ. ಉಗ್ರಂ ಬ್ರದರ್ ಗಿಫ್ಟ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಗಿಫ್ಟ್ ಕೊಟ್ಟು ಸಪೋರ್ಟ್ ಮಾಡಿ ಖಂಡಿತ ಬೆಂಬಲ ಕೊಡ್ತಾರೆ ಆಯ್ತಾ ಸ್ಪಂದನ ಅವರೇ. ಖಂಡಿತ ಬೆಂಬಲ ಕೊಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ.
ಖಂಡಿತ ನೀವು ಕಮೆಂಟ್ ಮಾಡಿ ಎಂಕು ಕೊರ್ಪಿನ ಬೊರ್ಚಿ ಬೊಕ್ಕ ಒಲ್ಪ ಪೋಯರೆ ಇಜ್ಜಿ ಪಿರಕೇನು ಬೇರು ಐರ್ ಪಿರ ಕೊರ್ಲಿ ಬೊಕ್ಕ ಕೊರ್ರ ಕೊರ್ಪಿರಿ ಮಲ್ಲಿಜ್ಜಿ ಕೊರ್ನವರ ಪಿರ ಕೊರ್ಲಿ ದಾಲಾಪಿ ನಮ್ಮನೆ ಜನ ಪುರ ಬೊಕ್ಕ ನಮ್ಮ ಕೊರರ ಜನ ಬೋಡ ಹಾಪುಂಡು ನಮ್ಮ ಅಂಚ ಒಂದು ಮಲ್ಪುನ ಬೊರ್ಚಿ ಅಕ್ಲೇನು ದೂರ ಮಲ್ಪುನ ಬೊರ್ಚಿ ಅಕುಲು ಪಾಪ ಅಕುಲಾದೆ ಬಣ್ಣ ನಮ್ಮ ಕೈತಲ್ ಮಲ್ಪುಡು ಅಕ್ಲೇನು ಫ್ರೆಂಡ್ ಮಲ್ಪುಡು ನಮ್ಮ ಮಂದರ್ ಸಿಸ್ ಎಂತ ಮಂದರ್ ಸಿಸ್ ನೀವು ಓಕೆ ಸ್ಪಂದನ ಅಕ್ಕ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಕೊಡ್ತಾರೆ ಆಯ್ತಾ ಮತ್ತು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ ಸ್ಪಂದನ ಅವರೇ ಹೊಸಬರಾದರೆ ಒಂದು ಕಮೆಂಟ್ ಹಾಕಿ ನಾನು ಮತ್ತೆ ರಿಟರ್ನ್ ಮಾಡ್ತೇನೆ ಆಯಿತಾ 1.5 ಇತ್ತು ಸಿಸ್ಟರ್ ಡಿಲೀಟ್ ಆಗಿದೆ ವೈಟಿ ಹೌದು ನಂದು ಕೂಡ ಒಂದು ಚಾನಲ್ ಡಿಲೀಟ್ ಆಗಿತ್ತು ಸ್ಪಂದನ ಸಿಸ್ ನೀವು ಪದ್ಯ ಎಲ್ಲ ಹೇಳ್ತೀರಾ ಅವರ ಸ್ಪಂದನ ಅಂದರೆ ನೀವು ಎಲ್ಲ ಸಾಂಗ್ ಎಲ್ಲ ಹೇಳ್ತೀರಲ್ಲ ಸಾಂಗ್ ವಿಡಿಯೋ ಮಾಡ್ತಾ ಇದ್ದೀರಾ ಅವರಲ್ವಾ ನೀವು ವಿಡಿಯೋ ತೂಪುಜೇರಿ ಎಂಕ್ ಫ್ರೆಂಡ್ ಕಮ್ಮಿ ಲಡೈ ಮಲ್ಪುನಗ ಜಾಸ್ತಿ ಅತೆ ಮಾದೇವು ಲಡೈ ಮಲ್ಪುನಕುಲು ಜಾಸ್ತಿ ಅತೆ ಮಾದೇವು ಪರದೊಂದೇರು ಆದಿವೇಶ್ ಕನ್ನಡ ಅವರು ಹಲೋ ಸಿಸ್ಟರ್ ಗುಡ್ ಮಾರ್ನಿಂಗ್ ಆಯ್ ಆದಿವೇಶ್ ಅವರು ವೆಲ್ಕಮ್ ಆದಿವೇಶ್ ಅವರೇ ಕಾಫಿ ಆಯ್ತಾ ನಿಮ್ಮದು ಎಂತ ತಿಂಡಿ ತಿಂದ್ರಿ ಲೈಕ್ ಕೊಡಿ ಆಯ್ತಾ ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಲಡೈದ ಅದಕ್ಕೆ ಮಲ್ಪುರು ಮಂದಾರ ಅಕ್ಕ ಪನ್ನೊಂದುಲ್ಲೇರು ಕೆಲವೇರು ಲಡೈ ಮಲ್ಪೇರು ಕೆಲವೇರು ಎಡ್ಡೆ ಪಾತೇರು ಆಡ ಮಂದಾರ ಸಿಸ್ ಇರೇಗ ಸಪೋರ್ಟ್ ಮಲ್ಪನಾಗ ಮಸ್ತ್ ಜನ ಇಜ್ಜಿರ ಉತ್ತರ ಕನ್ನಡದಕ್ಕಲು ಒಂಜಿ 4 ಜನ ಮಾತ್ರ ಒಂಜಿ ಗಲಾಟೆ ಮಲ್ಪುನು ಬಕ್ಕ ಉತ್ತರ ಕನ್ನಡದಕ್ಕಲು 8 ಜನ ಇರೇಗ ಸಪೋರ್ಟ್ ಮಲ್ಪುಜೆರೆ ಅದೇ ನಾವು ಗೊತ್ತಾ ನಿಮಗೆ ನಾವು ನಿಮ್ಮನ್ನು ನೋಡಿದ್ದೇನೆ ಆದಿವೇಶ್ ಅವರೇ ನಾನು ನಿಮ್ಮ ಯಾವ ಲೈವಲ್ಲಿ ಬಂದಿದ್ದೇನೆ ನಾನು ನಿಮ್ಮನ್ನು ನೋಡಿದ್ದೇನೆ ನಿಮಗೆ ಇದು ಕನೆಕ್ಟ್ ಆಗಿದ್ದೇನೆ ನಾನು ಯಾರ ಲೈವಲ್ಲಿ ಅಂತ ಗೊತ್ತಾ ಒಂದಾ ಗಿರಿಜಾ ಸಿಸ್ಸಿದ್ದು ಇಲ್ಲದಿದ್ದರೆ ಗೀತಾ ಸಿಸ್ಸಿದ್ದು ಯಾರ ಇಬ್ಬರಲ್ಲಿ ಲೈವಲ್ಲಿ ಆಗಿರ್ಬೋದು ಪೊಕ್ಕಡೆ ಮಚ್ ಮಾದೇವ್ ಪನೊಂದುಲ್ಲೇರು ಹಾಯ್ ಸಿಸ್ ಹಾಯ್ ಜ್ಯೋತಿ ಸಿಸ್ ವೆಲ್ಕಮ್ ತಿಂಡಿ ಕಾಫಿ ಎಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್ ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್ ಕಾಫಿ ಆಯ್ತಾ ನಿಮ್ಮದು ತಿಂಡಿ ಆಯ್ತಾ ನಿಮಗೆ ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಡಿ ಆಯಿತಾ ಉಳ್ಳೇರು ಸಿಸ್ ಮಸ್ತ್ ಸಪೋರ್ಟ್ ಉಂಡು ಅಂದಂದು ಅಕ್ಕಲ್ಲ ಸಪೋರ್ಟ್ ಪೂರ ನಮಗೆ ಬೋರ್ಡ್ ಅತಿ ಆಯ್ತು ಒಂಜಿ 8 ಜನ ಸಪೋರ್ಟ್ ಮಾಡೋದು ಒಂಜಿ 2 ಜನ ಮಾತ್ರ ಒಂಚೂರು ಗಲಾಟೆ ಕಿರಿಕಿರಿ ಮಲ್ಪುಣ ಆತಿ ಬಕ್ಕ ಪೂರ ಮಸ್ತ್ ಸಪೋರ್ಟ್ ಮಲ್ಪೇರು ಕೆಲವೇರು ಫಸ್ಟ್ ಬೈ ದಿನ ಪೂರ ಲಾಸ್ಟ್ ಮುಟ್ಟ ಒಂತದ್ದು ಸಪೋರ್ಟ್ ಮಲ್ಪುಜಿರಿ ಸಪೋರ್ಟು ಮೆಸೇಜ್ ಪಾಡುವೇರು ಅದೇ ಜಗಳ ಆಂಡಲ 2 ದಿನೋಡು ಬುಡೋಡು ಐನೆ 11 ಇಪ್ಪರೆ ಬಲ್ಲಿ ವೈಟಿ ಪನ್ನಾಗ ಮಾತೆಲ್ಲ ಒಂಜಿ ಅಂದಂದು ಜಗಳ ಪಣ್ಣವೇ 2 ದಿನ ಬಕ್ಕ ಅವೇನೇ ಒಯ್ಪೆರೆ ಬಲ್ಲಿ ಬಕ್ಕ ಹಾಕಲ್ಲ ಫ್ರೆಂಡ್ಶಿಪ್ ಮಲ್ಪೊಡು ಅದೇ ಅವೇನೇ ಒಯ್ತು ಕುಲ್ಲರ ಬಲ್ಲಿ ಗೀತಮ್ಮ ಲೈವಲ್ಲಿ ಬಿಡಿ ಬಗ್ಗೆ ಮಾತಾಡಿದ್ದು ಎಸ್ ಹೌದೌದು ಗೀತಮ್ಮ ಲೈವಲ್ಲಿ ಸರಿ ಗೀತಾ ಸಿಸ್ನ ಲೈವಲ್ಲಿ ಹೌದೌದು ವಿಡಿಯೋ ಬಗ್ಗೆ ಮಾತಾಡಿದ ಹೌದಲ್ವಾ ಓಕೆ ಥ್ಯಾಂಕ್ ಯು ಆಯಿತಾ ಆದಿವೇಶ್ ಅವರೇ ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ತುಂಬ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಡಿ ಆಯಿತಾ ಯಾನು ಪೊಕ್ಕಡೆ ಪನ್ಪಿನಿ ಮಾದೇವಿ ಎಂಡ ಲಡೈ ಮಲ್ಪುಚೇರಿ ಏರ್ಲ ಅವು ಹೊರದಾಗುತ್ತೆ ಬ್ಯಾಡ್ ಕಮೆಂಟ್ಸ್ ಪಣ್ಣ ಮಕ್ಕಳು ಚೂರು ಬೆಚ್ಚಪ್ಪಣ ಆತಿ ಬಕ್ಕದಲ್ಲಿ ಇಜ್ಜಿ ಬಕ್ಕ ನಮಕ್ ಹೈಡ್ ಮಲ್ಪನ ಆಪ್ಷನ್ ಪೂರ ಉಂಡತೆ ಇಟ್ಟು ಟೈಮ್ ಔಟ್ ಹೈಡ್ ಅಂಚ ಅಂದೇ ಮಂದಾರಕ್ಕ ಪನ್ನದುಲ್ಲೇರು ಅಂದಿ ಆಡಲಡೆ ಮಲ್ಪುಜೇರಿ ಇರ್ಲ ಆರ್ಲ ಅಂಚಿನ ಸಾಫ್ಟ್ವೇರ್ ಪಾತೇರು ಇರತ್ತೇರು ಆರ್ಲ ಪಾತೇರ ಪುರ ಆರ್ದಲ್ಲ ನೆದ್ದು ಪುರ ಪಾತೇರು ಚೇರು ಮಂದಾರ ಅತಿ ಏರ್ಲ ಲೈವ್ದಲ್ಲಿ ಏರ್ಲ ಈತ ಜನ ಲೈವ್ ಮಲ್ಪೇರು ಏರ್ಲ ಸಡನ್ ನೆರ್ದಿಗಿರ್ದು ಪಾತೇರು ಚೇರು ಏರ್ಲ ಮಾತೆಲ್ಲ ಶೋ ಕೂಡ ಪಾತೇರು ಲೈವ್ ಆಣ ಕೆಲವೊಂಜಿ ವಿಷಯ ಬಂದಾಗ ರಿಯಾಕ್ಟ್ ಮಲ್ಪೊಡೆ ಹಾಪುಡು ನಮ್ಮ ಶಾಂತಿ ದೇಸಿ ಉಲ್ಲೆ ಪನೊಂದುಲ್ಲೆ ಓಕೆ ಶಾಂತಿ ದೇಸಿ ಜಗಳ ಹಾಪುಡು ಫೇಕ್ ಐ ಡಿ ಮಲ್ಪುನಕ್ಲೆಡ ಅಂದಂದು 26 ಲೈಕ್ ಓಕೆ ಥ್ಯಾಂಕ್ ಯು ಆದಿವೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಥ್ಯಾಂಕ್ ಯು ಇಜ್ಜಪ್ಪ ಲಡೈ ಮಲ್ಪುಜೇರಿ ಯಾನು ಕುಸಲ್ ಮಲ್ಪುನ್ ಜಾಸ್ತಿ ಅಂದಂದು ಲಡೈ ಬಾರಿ ಕಮ್ಮಿ ಪಾತೆ ನಮ್ಮ ಬ್ಯಾಡ್ ಕಮೆಂಟ್ಸ್ ಮಾತ್ರ ಅವ್ರು ಐಡ್ ಮಲ್ಪುಮಂದು ಮಾತ್ರ ಬಕ್ಕ ಇತ್ತೆ ಬ್ಯಾಡ್ ಕಮೆಂಟ್ಸ್ ಪಾಡ್ನಕ್ಕುಳು ಇತ್ತೆ ಎಡ್ಡೆ ಹಚ್ಚಿಜೇರೆ ಕುಂದಾಪುರ ಹುಡುಗತುಲಿ ಇತ್ತೆ ಎಡ್ಡೆ ಮೆಸೇಜ್ ಮಲ್ಪುಜೇರೆ ಮಲ್ಪೇರಿ ಐಡ್ ಮಾಲ್ತಿನ ವೈರಲ್ ಆಪುಜಿ ಅಂದಿ ಐಡ್ ಮಾಲ್ತಿನ ವೈರಲ್ ಪೋಪುಣ ಅಂಚೆನೆ ನಮ್ಮೆಟ್ ಮಸ್ತ್ ಐಡ್ ಮಲ್ಪ ಅದೇ ಅಂಚ ವೈರಲ್ ಪೋಪುಣ ಅವು ಸಂಗೀತ ಐಡಿ ಉದಯ ಅತ್ತಿ ಬಕ್ಕಿಂಗ್ ಮಣಿ ಪಂಜನೆ ಪಾಪ ಉದಯನ್ನೆಲ್ಲ ಬತ್ ಪಂಜರಿ ಮಂದಾರ ಸಿಸ್ ಸಂಗೀತ ಐಡಿಯಾ ನತ್ತು ಪನ್ನಿ ಬಕ್ಕ ನೀರ್ ಕಾನ್ಫಿಡೆನ್ಸ್ ಪಂಡರ ಅಂದು ಅವು ಉದಯ ಆರು ಎಂಕಲ ದಾಯ ಗೊತ್ತಿರ ಉದಯಣ್ಣ ಆ ಟೈಪ್ ತಿರುಜೇರು
ಉದಯಣ್ಣನ ಪಾತೆರ ಪೂರ ಶೋಕು ಆರ ಆ ಟೈಪ್ ಪಾತೆರು ಚೇರು ಎನ್ನ ಯಾನಕ್ಕೆ ಅವೇ ಪಾತ್ರದ ಮಿತ್ತಿ ಯಾನ್ ಪನ್ನಿ ಸಂಗೀತ ಅತ್ತು ಸಂಗೀತ ಉದಯಣ್ಣ ಅವರೇ ಸಾಧ್ಯ ಇಜ್ಜಿ ಪನ್ಯಾನ್ ಸೂಪರ್ ಸಪೋರ್ಟ್ ಇದು ಬ್ಯಾಡ್ ಮೆಸೇಜ್ ಮಲ್ಪೇರಿ ಏತ್ ಮಲ್ಪೇರಿ ಆಯ್ನ ಓದಿಜಿ ಡಾಂಡ್ ಅಕ್ಕಲು ಮೆಸೇಜ್ ಮಲ್ತು ಪೋಪೇರಿ ಅತ್ತಿ ಕೆಲವು ಬ್ಯಾಡ್ ಪಂಡೊಡತೆ ನಮಕ್ ಓದಿ ತೂವೇರಿ ನ್ಯಾಪು ಅಂಚಿನ ಮೆಸೇಜ್ ಅಂಚಾಪುಂಡು ಸಪೋರ್ಟ್ ಮಾಡಿ ಅಂತ ಹೇಳಿದೆ. ಹೌದೌದು ನೋಡಿ, ಸ್ಪಂದನ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗ್ಲಿಲ್ಲ ಕನೆಕ್ಟ್ ಆಗಿ ಆಯ್ತಾ. ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ ಯಾರೆಲ್ಲ ಕನೆಕ್ಟ್ ಆಗಿಲ್ಲ. ಆದಿವಿಶ್ ಅವರೇ ನೋಡಿ, ಇಲ್ಲಿ ಪಿನ್ ಐಡಿಗೆ ಒಂದು ಗಿಫ್ಟ್ ಕೊಡಿ, ಅವ್ರದ್ದು ಒಂದು ಚಾನಲ್ ಹೋಗಿದೆ ಆಯ್ತಾ. 1 ನಿಮಿಷ ಬಂದೆ, ಕಸ್ಟಮರ್ ಬಂದಿರ ಆನ್ ಇರುತ್ತೆ ಮೊಬೈಲ್. ಓಕೆ ಓಕೆ ಆದಿವಿಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ ಹೋಗಿ ಬನ್ನಿ. ಉಗ್ರಂ ಮಹಾದೇವ್ ಅವ್ರು ನಗ್ತಾ ಇದ್ದಾರೆ ಅಂದಿಯೇ ಕೆಲವು ಮೆಸೇಜ್ ತೂನ ಮಂಡೆ ಆಲ ಆಪುಂಡು ಅಪ್ಪಗ ಅವೆನ್ ದೆತ್ತು ದಕ್ಕೊಡೆ ಆಪುಂಡು ಐಡ್ ಮಲ್ಪೊಡೆ ಆಪುಂಡು ಬಕ್ಕ ದಾಲ ಆಪ್ಷನ್ ಹೆಜ್ಜೆ ಆಯ್ತು. ಎಂಕ್ ನೆರೊಂದಿತ್ತೆ ಮಾದೆ ಇತ್ತೆ ತಪ್ಪುಕೇಂದೆ ವಿಚಿತ್ರ ಆಂಡಿ ಎಂಕ್ ಅಂದಂದು ಇತ್ತೆ ಎಡ್ಡೆ ಪಾತೇರು ವೆತೆ ಫಸ್ಟ್ಗೆ ಎಂಚಿನ ఆయన ಮೆಸೇಜ್ ಗೊತ್ತಿನಿ ಬರ್ಪಿನಿ ಗಳಿಗಳಿಗೆ ಬರ್ಪಿನಿ ಮಾತಿರ್ಗಳು ನೆರ್ಪಿನಿ ಪೂರಿಗ್ಲು ನೆರ್ಪಿನಿ ಇತ್ತೆ ಮಾತ ಇತ್ತೆ ಮುರಣಿ ಏನಲ್ಲ ಕೇಂದೆಗೆ ದುರ್ಗ ಸಿಸ್ ಬರ್ಪುಜೆರ ಅಂದು ಎಂಕೆ ಸೋದ್ಯ ಆಡೋರದೆ ಎಂಕೆ ವಿಚಿತ್ರ ಆಡೋರು. రావుల బెచ్చాయ కప్ప అందరు ఏతు నేర్పిని ఒట్రాసి నేర్పిని రావుల అంచెని నేర్పిని రావుల నేర్పటికి గడ్డ అయ్యో రావుల అక్కలేడుదిలా డబల్ నేర్పిని రావులు ಗೊತ್ತಾಡ ಪಂಡೆರಾರೆ ಸಂಗೀತನೆ ಪಂಡ ಯಾನು ಪುರ ಕೂಡ ಬೈಜ್ಜಿಯೇ ಯಾನ್ ಸಾಧಾರಣ ಒಂಜಿ ಗಂಟೆ ಜಾಸ್ತಿ ಇತ್ತೆ ಬಕ್ಕ ನವೀನ್ ಬ್ರೋ ನೆಕ್ಪೋಯ ಬಕ್ಕ ಪ್ರೀತಿ ಸಿಸ್ನ ಲೈವ್ ಇತ್ತಿಜಿ ಕೋಡೆ ಬಕ್ಕ ನವೀನ್ ಬ್ರೋ ನೆಕ್ಪೋಯ ಪ್ರೀತಿ ಸಿಸ್ನ ಇತ್ತಿಜಿ ಬಕ್ಕ ನವೀನ್ ಬ್ರೋನ ಲೈವ್ ಆಂದಿ ದಾಡಿಗೆ ಜೀದಿನಿ ಮಾರ್ನೆ ಸಂಗೀತ ಪಂತ್ ಜಲ್ ಬಕ್ಕಿರೇ ಗೊತ್ತಾಣ ಅಲ್ಲೇಜಿ ಗೊತ್ತಾಡತ್ತೆ ಅತಿ ಎಂಕಲ ಅವು ಫಸ್ಟ್ಗೆ ಪ್ರೀತಿಸಿಲ್ಲ ಪಡೋದಿತ್ತೀರ ಅವು ಸಂಗೀತ ಉದಯ ತೋಜುರು ಬಕ್ಕ ಎಂಕುಲು ಪಂಡ ಉದಯನ್ನ ಎತ್ತವು ಯಾನ್ ಪಂಡೆ ಯಾನ್ ಕರೆ ಫಸ್ಟೇ ಪಂತೆ ಅವು ಉದಯನ್ನ ಎತ್ತು ಸಂಗೀತ ಬೈದಲ್ಲಿ ಎಂಕ್ ಸತ್ಯ ಗೊತ್ತಾಂಡು ಪನದಲ್ಲಿ ಪಾಪ ಉದಯನ ಪಂಡೇರು ಮುರಣಿರ ಉದಯನ ಬತ್ ಪಂಜರೆ ಯಾನ್ ಅತ್ತವು ಬಕೀರಿಗೆ ಎಂಚೆನ್ನು ಅರಂಚ ಪಂಡೇರು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ನೆಮ್ಮದಿಗಾಗಿ ಪ್ರಕೃತಿಯನ್ನು ಸುತ್ತಿ ಹೌದೌದು ಅದು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಮೊಬೈಲಲ್ಲಿ ಬರ್ತದಲ್ಲ ನೆಮ್ಮದಿಗಾಗಿ ಪ್ರಕೃತಿ ಹೌದೌದು ಏರು ಮಹಾದೇವು ಪನೊಂದುಲ್ಲೇರು ಮಂದಾಸಿ ಸೇರ್ ಮಹಾದೇವ್ ಸಂಗೀತ ಐಡಿ ಎಂಕು ಗೊತ್ತುಂಡು ಪನೊಂದುಲ್ಲೇರು ಅಂದೆ ಏರಿಯೇ ಎಂಡ ಮಸ್ತ್ ಮೋಕೆ ಮಾರೆ ಸಂಗೀತಗ್ ಅಂದಂದು ಮೆರಡ ಮಸ್ತ್ ಮಾತ್ರ ಮೇರ ಲೈವ್ ಬರ್ಪುಂಡು ಬಕೇರ್ನ ಲೈವ್ಗೆ ಆತಿಜ್ಜಿ ಅತಿತ್ತೆ ಇತ್ತೆ ಮೇರ ಲೈವ್ ಮಾತ್ರ ತೋಜುನು ಅಂದಂದು ಪಾಪ ಉದಯಿರೆ ಗೊತ್ತಾವು ಜನ ಎಂತ ದಾಯಿ ಅತ್ತೆ ಯಾನ್ ತೂಯಿನ ಮಟ್ಟು ಪನ್ನಿ ಬಕ್ಕ ಫುಲ್ಲು ಅಕಲ್ನ ಡೀಟೇಲ್ಸ್ ಫುಲ್ ಹೆಂಗ್ ಗೊತ್ತು ಯಾನ್ ಎದುಡು ಲೈವ್ಗೆ ಪೋಂದಿತ್ತೆ ಅಂಚ ತೂಯಿನ ಮಟ್ಟಿಗೆ ಯಾನ್ ಪನ್ನಿ ಬಕ್ಕ ಹೆಂಗ್ ಗೊತ್ತು ಏನಲ್ಲ ಜಸ್ಟ್ ಎಂಕೆಂಚ ಮನಸ್ಸಿಗೆ ಪಡ ತೂಯಿಪೆ ಒಂದು ಲೈವ್ಗೆ ಪೋದಿತ್ತೆ ಯಾರೇನು ಎದುಡು ಮೋನೆಲ್ಲ ತೂತಿಜ್ಜಿ ಯಾನ್ ಪಾತೆರ್ನ ಪ್ರಕಾರ ಜಸ್ಟ್ ಪನ್ನಿ ಜನ ಎಡ್ಡೆ ಅಂದ ಅಂಚ ಪನ್ನಿ ಬಕ್ಕಪುರ ಹೆಂಗ್ ಗೊತ್ತಿಜ್ಜಿ ದಾಯಪಡ ಯಾನೆ ಜಸ್ಟ್ ಇಂಚೋಗತ್ತೆ ಎಂಟ್ರಿ ಆಯ್ನಿ ಸಪೋರ್ಟ್ ಮೆಸೇಜ್ ಅದು ಸಪೋರ್ಟ್ ಓಕೆ ನಾ ಇದು ಕೂಡ ಸಪೋರ್ಟ್ ಮೆಸೇಜ್ ಅಲ್ಲ ನಾವು ನಮ್ಮವ್ರು ಏನು ನಮಗೆ ಸಿಕ್ಕರೆ ಅದು ನಮ್ಮ ಲಕ್ಕು ಇಲ್ಲವಾದರೆ ಅವರು ನಮ್ಮ ದಾರಿಗೆ ಅಡ್ಡವಾಗಿ ಬಂದಿರಬೇಕು ಅಷ್ಟೇ ಹೌದೌದು ನಾವೆಲ್ಲರನ್ನ ನಮ್ಮವ್ರಂತ ಮನಸ್ಸಲ್ಲಿ
ಒಂದು ಜಾಗ ಕೊಡ್ತೇವೆ ಹಾಗೆ. ಉದಯ್ ಫಸ್ಟ್ ಎಡ್ಡೆ ಇತ್ತೀರ 2 ವರ್ಷದ ಪಕ್ಕ ಚೇಂಜ್ ಆತೀನಿ ಇತ್ತೆ ಅರೆಗೆ ಅರ್ಥ ಆತಂಡು ಪನ್ನೊಂದುಲ್ಲೆ ಅಂದೆ ಹೆಂಗ್ ಗೊತ್ತುಚ್ಚು ಅವು ಯಾನ್ ಪಣ ಇತ್ತೆ ಅದೇ ಜಸ್ಟ್ ಹೆಂಗ್ ಸಂಗೀತ ಐಡಿ ಮಿತ್ತು ಕೋಪ ಇಜ್ಜ ಆಂಡ 2 ಜನದ ಐಡಿ ಫೇಕ್ ಮಲ್ತದು ಗೊಬ್ಬ ಒಂದು ಇತ್ತೆ ಐಕ್ ಬೆಚ್ಚ ಉಂಡು ಸಪೋರ್ಟ್ ಐಡಿ ಸಪೋರ್ಟ್ ಮಲ್ಪುಂಡ ಆಂಡ ಬೇತೆಕಲ್ನ ಐಡಿ ಫೇಕ್ ಮಲ್ಪುಂಡು ತಪ್ಪದೆ ಅವು ಅಂದು ಬೇತೆಕಲ್ನ ಐಡಿ ಬೇತೆಕಲ್ನ ಬುದಡು ಪೂರ ಬರ್ಪಿನ ಅವು ತಪ್ಪು ಅಕಲ್ನ ಐಡಿಡೆ ಬರೋಡು ನಮಕ್ ಸಪೋರ್ಟ್ ಮಲ್ಪೊಡತಿ ಮಸ್ತ್ ಎಡ್ಡೆ ಉದಯ್ ಮನಸ್ಸು ಮಸ್ತ್ ಎಡ್ಡೆ ಅಂದ್ ಯಾನ್ ಪಣ ಆರ್ನ ಪಾತೆರಕ್ಕೆ ಲಂಚ ಪಂಡಿ ಪಕ್ಕ ಯಾನಾರೆ ತೂತುಜಿ ಯಾರನ್ನ ಗೊತ್ತಜ್ಜಿ ಪುರ ದಾಲ ಗೊತ್ತುಜಿ ಜಸ್ಟ್ ಪಾತೆರ್ ನೆಟ್ ಪನ್ನಿ ಯಾನ್ ಹೌದೌದು ಬಲವಂತ ಮಾಡಿದರೆ ಯಾರು ನಮ್ಮವರಾಗಲ್ಲ ಅದೌದು. ಮುದ್ದು ಭಾಗ್ಯಶ್ರೀ ಐಡಿದ ಅದಕ್ಕೆ ಫೇಕ್ ಮಲ್ತೀನಿ ಅವು ತಪ್ಪತ್ತೆ ಅಂದಂದ ಅವು ತಪ್ಪೆ ಅಕುಲ್ ಫೇಕ್ ಐಡಿ ನಮ್ಮನ್ ಪುರ ಒಂದು ಮಲ್ತು ಫೇಕ್ ಐಡಿ ಮತ್ತೊಂದು ಬರ್ಪೇರತ್ತೆ ನಮ್ಮ ಪೋದ್ರೆ ಅವು ತಪ್ಪೆ ಅವು ಎಲ್ಲ ತಪ್ಪೆ ಮನ್ಪೆ ಬೇತೆ ಕುಲ್ಲೇನ ಫೇಕ್ ಬೇತೆಕಲ್ಲ ಫೇಕ್ ಮಲ್ಪುಡು ಮಲ್ಲ ತಪ್ಪ ಅಂದಂದ ಅವು ಸರಿ ಅವು ತಪ್ಪೆ ಕರೆಕ್ಟ್ ಮಾದೇ ಪ್ರೋಪನ ಅಂದಂದು ಬೇತೆಕಲ್ನ ಐಡಿ ಬರ ನಮಕ್ ಧೈರ್ಯ ಉಂಡ ನಮ್ಮ ಐಡಿ ಬರ್ಪಿನಿ ಸಪೋರ್ಟ್ ಮಲ್ಪುಡು ಪೋಪುನು ಆತಿ ಬಕದಾದು ಉಂಡ ಇಟ್ಟು ವೈಟಿಡು ಪೊಕ್ಕಡೆ ಬೇತೆಕಲ್ನ ಐಡಿ ಬರ್ಪಿನಿ ಅಕಲಿಗೆ ಬೇಜಾರು ಅಕುಲ್ ನೆರ್ಪಿನಿ ಅವಳು ಅವು ಮಲ್ಲ ಕುಡಂಜಿ ವಿಷಯ ಆಪಿನಿ ಕುಡಂಜಿ ಲೈವ್ ಉಡ್ಬೋದು ಅವು ಅಂಚ ಅನ್ಪಿನಿ ಅವು ಮಾತ್ರ ಬೇಜಾರು ಮಸ್ತ್ ಬೇಜಾರು ಕರೆಕ್ಟ್ ಮಾದೇ ಬ್ರೋ. ಹರೀಶ್ ಅವರೇ ಥ್ಯಾಂಕ್ ಯು. ವಾಸ ಬ್ರೋ ಎಂತ ವಾಸ ಬ್ರೋ ಏನಾಯ್ತು ಬರುವಾಗಲೇ ಯೋಚನೆ ಮಾಡ್ತಾ ಇದ್ದೀರಾ ಎಂಕ ಸಪೋರ್ಟ್ ಮಲ್ಪೇರು ಮಾದೇವ್ ಬ್ರೋ ಪನೊಂದುಲ್ಲೇರ ಐಕ್ ಸಪೋರ್ಟ್ ಮಲ್ಪೇರು ಮಾದೇವ್ ಬ್ರೋ ಪನೊಂದುಲ್ಲೇರು ವಾಸ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಕೆಲವೇರ್ನ ಬುದ್ಧಿ ಕಲ್ವೇರ್ನ ಬುದ್ಧಿ ಅಂದಂದು ಅಂಚ ಮಲ್ಪೇರು ಬಲ್ಲಿ ಬಕ್ಕ ನಮ್ಮ ಚಾನಲ್ ತಿನ್ನಕ್ಕೆ ಒಂಥರ ಕೋಡಿಗೆನೆ ನಮ್ಮ ಐಡಿ ಇಡ್ಬೋದು ಅಕುಲ್ ನಮ್ಮಲ ಕಡೆ ಪಾತೇರ್ದು ನಮ್ಮ ಪುದರ ಆಲತೆ ಅವಳು ಅಂಚ ತಿಂಡಿ ಆಯ್ತಾ ವಾಸಬ್ರು ಅಂತ ಕೇಳ್ತಾ ಇದ್ದಾರೆ. ವಾಸಬ್ರು ಕಾಫಿ ಕುಡಿದ್ರಾ? ನಿಮಗೆ ವೆಲ್ಕಮ್ ಲೈವ್ಗೆ. ಸಂಗೀತ ಐಡಿ ಎಂಕ್ ಗೊತ್ತುಂಡು ಎಂಕಲ್ ನಾವು ಇತ್ತಿನ ಜನ ಇತ್ತೆ ಸಂಗೀತ ಐಡಿ ಮಲ್ತು ಸಪೋರ್ಟ್ ಮಲ್ಪೇರು ಆಂಡ ಎಂಕ್ ಸಪೋರ್ಟ್ ಮಲ್ಪುನೇಗೆ ಬೇಜಾರಿಜ್ಜಿ ಆಡ ಫೇಕ್ ಐಡಿ ಅದಕ್ಕೆ ಮಲ್ತೀನಿ ಹೌದು ಸಪೋರ್ಟ್ ಮಲ್ತೀನಿ ಬೇಜಾರಿಜ್ಜಿ ಫೇಕ್ ಐಡಿ ಮಲ್ಪೇನೆ ಅದೇ ಮಾದೇವ್ರು ಎಂಕ್ ಕೊಂಚ ಈಟ ಕೇಂದ್ರಿತ್ತಂಡ ರಂಜಿತ್ ದಾನೆ ಇಜ್ಜಿ ರಂಜಿತ್ ಸಾಲೆ ನೋಡೇ ಪೋತೇರು ಇತ್ತೆ ನಮ್ಮ ಲೈವ್ಗಳ ಬರ್ಪುಜಿರು ವಾ ಲೈವ್ಲೇ ಇಜ್ಜೇರು ಗೊತ್ತುಂಡೇರಿಗೆ ಎನ್ನ ಐಡಿ ಪತ್ತೊಂದು ಬರ್ಪೆ ಪಂದು ಇತ್ತನು ಒಂಜಿ ಫೇಕ್ ಐಡಿ ಆನ ಮಲ್ತು ಬೈಜ್ಜೇರು ಪೊರ್ಚಿ ಐಡಿ ಫೇಕ್ ಐಡಿ ಮಲ್ತು ಬರ್ಪುನ ಪೊರ್ಚಿ ನಮಕ್ಕೆ ಪಕ್ಕ ಒಂದು ಬೇತಲ ನಮ್ಮ ಬುದಡ್ಬೋದು ಏನೇನು ಮೆಸೇಜ್ ಪಾಡಿನ ಪಕ್ಕ ನಮಕ್ಕೆ ಬಂಗಾತೆ ಅಂದ ಹರೀಶ್ ಇರ್ಪನೆ ಸರಿಯೇ. ಒಮ್ಮೆ ಕ್ಷಮಿಸುವ ಮೂಲಕ ಒಳ್ಳೆಯವನಾಗು, ಆದರೆ ಆ ವ್ಯಕ್ತಿಯನ್ನು ಮತ್ತೆ ನಂಬುವ ಮೂಲಕ ಎಂದಿಗೂ ಕೆಟ್ಟವನಾಗಬೇಡ. ಮುದ್ದು ಭಾಗ್ಯ ಶ್ರೀ ಬೊಕ್ಕ ಹೇಮಂತ್ ಗೌಡ ರಡ್ಡ ಐಡಿ ಫೇಕ್ ದಾದಿಗೆ ಮಲ್ತೀನಿ ಅಂದಂದು ಹೇಮಂತ್ ಪಾಪ ಏತು ನೆರೋದಿತ್ತೆ ಐಟಿ ಹೇಮಂತ್ ಎಂಕಲ ನೆರೆದು ಪೋತೆ ಹೇಮಂತ್ ಈ ದಾದ ಪಂಡಲ ಸಂಗೀತಗೆ ನೆರಿಯರೆ ಎಂಕ್ ಮನಸ್ಸಿಜ್ಜಿ ಮಾದೇವು ಅದು ಕೆಲವೊಂದು ಯಾಲ ನೆರ್ಪುಜಿರೆಗಿಲ್ಲ ಬೇತೆಕಲ ಐಡಿ ಮಲ್ತು ದಾದಿಗೆ ಸಪೋರ್ಟ್ ಮಲ್ಪಡ ಅಂದಂದು ಅವು ತಪ್ಪೆ ಅಂದೆ ಎಂಕ್ ಮುರಣಿ ಸಂಗೀತ ಐಡಿ ಬೈದನು ಇತ ಎನ್ನ ಪುದರ್ ಸಂಗೀತ ತೇ ಐತ ನಿಜ ಪುದ ದಾದಂದೆ ಗೊತ್ತುಜಿ ಸಂಗೀತನ ಮುರಣಿ ಎಂಕ್ ರಕ್ಷಿ ಪಂಡೆ ಸಂಗೀತಕ್ಕಾವು ಇರ್ನನೆ ಐಡಿಡು ಇರ್ನನೆ ಪುದರ್ದಿ ಒಂದು ಬೈದಿನ್ ತೋಜೋಡು ಪಂಡೇರಿ ಆನೆಗೆ ಅಪ್ಪಗೆ ಎನ್ನಲ ಇವ್ಡು ಇತ್ತನೊಂದು ಸಂಗೀತ ಯಾನ್ ಬಕ್ಕ ದಾಲ ಪಂಜಿ ಸಂಗೀತ ಪಂದು ಪುದರ್ ಮಸ್ತ್ ಜಂತ ಉಪ್ಪುಣತೆ ಅಂಚ ಇತ್ತೆ ಮಾತೆಲ್ಲ ಅವಳು ಓಲ್ಲ ಅನ್ ಪೋಯಡಕ್ಕೆ ಇನ್ನು ದುರ್ಗ ಶಿಷ್ಯ ಸಂಗೀತ ನಂದಿಕೆ ಇನ್ನು ಕೆಲವು ಕಡೆಗೆ ಅಂಚಾಪುಂಡು ಆಂಡ ಬೇತೆಕಲ್ನ ಐಡಿ ಮಲ್ತು ಬೈದಿಜಿ ಎನ್ನ ಲೈವ್ಗ ಎಂಕ್ ಪೂರ ಗೊತ್ತುಂಡು ಮಂದಾರ ಅಕ್ಕ ಪನೊಂದುಲ್ಲೇರು. ಪ್ರೀತಿ ಸಿಸ್ ಬರ್ತಾರೆ. ಹಾಯ್ ಪ್ರೀತಿ ಸಿಸ್ ವೆಲ್ಕಮ್. ಪ್ರೀತಿ ಸಿಸ್ ಇನಿಯೇ ಬರ್ಪಿನಿ ಎನ್ನೇಟ್ ಅಂಚ ಈ ರಾಜಕುಮಾರಿ ಅದು ಬೈದಿತ್ತೀನತೆ ಪ್ರೀತಿ ಸಿಸ್ ಇನಿತ್ತೆ ನೆಟ್ ಬರ್ತೀನಿ ಅಂಚ ಬೇರೆ ಒಂದು ಇಚ್ಚಿ ಈರ್ನ ದುರ್ಗ ಅಥೆಸಿಸ್ ಅಂದ್ ಎನ್ನ ದುರ್ಗ ಅಣ್ಣ ಎನ್ನ ಪುದರ್ ಸಂಗೀತತೆ ಮಾತೆಲ್ಲ ಒಂದು ಕೇನು ದಾದ ಗೊತ್ತುಂಡು ಕೆಲವು ಒಂದಿಟ್ಟು ಶ್ರೀದುರ್ಗ ನೀವ ಸಂಗೀತ ಯಾನಕ್ಕೆ ಪಂಡ ಯಾನ ಸಂಗೀತ ಯಾನ ಆಡ ಸಪೋರ್ಟ್ ಐಡಿ ಸಂಗೀತ ಯಾನ ಹತ್ತು ಪಂಡ್ ಬರ್ಪಿನಿ
ಉಮೇಶ್ ಗೌಡ ಅವ್ರು ಬಂದ್ರೆ ಹಾಯ್ ಉಮೇಶ್ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡದಿದ್ರೆ. ಪ್ರೀತಿ ಸಿಸ್ ಚಾಪಾರಿಯರ ತಿಂಡಿದಾದೆ, ಉಮೇಶ್ ಚಾಪಾರಿಯರ ತಿಂಡಿದಾದೆ. ಮಂದರ ಸಿಸ್ ಆಯ್ ಪನಂದುಲ್ಲೇರು, ಉಮೇಶ್ ಆಯ್ ಪನಂದುಲ್ಲೇರು. ದುರ್ಗಾ ಅಂದು ಪನಂದುಲ್ಲೇರು. ಉಮೇಶ್ ಅಣ್ಣ ಹಾಯ್ ಪನಂದುಲ್ಲೇರು. ಹರೀಶ್ ಕಂಡವರ ಮನೆ ವಿಷಯ ಕೆಂಡದಂತೆ ಕುದಿಯುತ್ತಿದ್ದರು, ಕಂಡು ಕಾಣದಂತೆ ಕುಳಿತು ಬಿಡು ಕನಕದಾಸ. ಇವರು ಕನಕದಾಸರವರು ವಚನಕ್ಕೆ ಹೋಗಿದ್ದಾರೆ. ವಾಸ್ತವ ಅವರು ಆದಿವೇಶ ಅಣ್ಣ ಗಿಫ್ಟ್ ಕೊಟ್ಟು ಬಂದೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಹಾಕಿ ಆಯ್ತಾ ಸ್ಪಂದನ ಅವರೇ. ನೋಡಿ ಪಿನ್ನೈಡಿಗೆ ಪ್ರೀತಿ ಸಿಸ್ಸು ಪಿನ್ನೈಡಿಗೆ ಒಂದು ಗಿಫ್ಟ್ ಕೊಡಲಿ ಯಾರನ್ನ ಒಂದು ಚಾನಲ್ ಪೋತುಣ್ಗೆ. ಶಾಂತ ಸಾಯಿ ಪ್ರೀತಿ ಸಿಸ್ ಪನೊಂದುಲ್ಲೇರು. ಐಡಿ ಮಲ್ತು ಬತ್ತನ ನೆರ್ಪೆ ಆಡ ಸಂಗೀತಕ್ಕೆ ನೆರ್ಪುಜಿ ಬಂದರೆ ಯಾನಿಗೆ ನೀ ಮುಂತಾರೆ ಆಪುಜಿ ಸಿಸ್ ಲೈವ್ ಬೇಜಾರು ಮಲ್ಪೊಡ್ಚಿ ಇಲ್ಲಡು ಬೇಲೆಗೆ ಜನ ಉಳ್ಳೇರು ಮಸ್ತ್. ಮಲ್ಲಿಜ್ಜಿ ಪ್ರೀತಿಸಿಸ್ ಮಲ್ಲಿಜ್ಜಿ ಅವೇ ಮಲ್ಲಿಜ್ಜಿ ಪೋಲೆ ಇರು ಬೇಲೆ ಮಲ್ಪಲೆ ಅವೇ ಮಲ್ಲಿಜ್ಜಿ ಎಂಕು ಬಕ್ಕ ಬರ್ಪಲ್ಲ ಇವಾಗ ಅವೇ ಮಲ್ಲಿಜ್ಜಿ ಬೇಲೆ ಮಲ್ಪಲೆ ಅವೇ ಐಟಪುರದ ಆಳ ಬೇಜರಿಜ್ಜಿಯೇ ಇರು ಬತ್ತರದಿ ಲೈಕ್ ಕೊಡಿರತ್ತೆ ಯಾವ ಅವೇ ಪ್ರೀತಿ ಸಿಸ್ ಪರೊಂದಲ್ಲೇರು ಪ್ರೀತಿ ಪರೊಂದಲ್ಲೇರು ಮಂದರ ಸಿಸ್ ಲೈಕ್ ಡನ್. ಥ್ಯಾಂಕ್ ಯು ಉಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾಂತಿ ಸಾಯಿ ಪನೊಂದುಲ್ಲೇರು. ಮಂದಾರ ನಮಸ್ತೆ ಪನೊಂದುಲ್ಲೇರು. ಪ್ರೀತಿ ಸಿಸ್ ಹರೀಶ್ ಬ್ರೋ ಹಾಯ್ ಪನೊಂದುಲ್ಲೇರು. ವಾಸವ್ ಬ್ರೋ ಹಾಯ್ ಪನೊಂದುಲ್ಲೇರು. ಮಂದಾರ್ ಉಮೇಶ್ ಹಾಯ್ ಪನೊಂದುಲ್ಲೇರು. ಪಾಪ ಮುದ್ದು ಭಾಗ್ಯಶ್ರೀ ಎಲ್ಲಿಯ ಪೊಣ್ಣು ಅಲ್ಲಿನ ಐಡಿ ಫೇಕ್ ಮಲ್ತೆ ಆಯೇ ಪನೊಂದುಲ್ಲೇರು. ಅಂದು ಮುದ್ದು ಮುದ್ದು ಅವತ್ತೆ ಮುದ್ದು ಪನ್ಪೇರು ಅವ್ ಪ್ರೀಸಿ ಸಾಯಿ ಪನೊಂದುಲ್ಲೇರು. ಇತ್ತೆ ಬರ್ಪುಜಿರ ಅಂದತೆ ಇತ್ತೆ ಇಜ್ಜ ಅಂದು ಫೇಕ್ ಐಡಿ ಬರ್ಪುಜಿರ ಅಂದು ಪ್ರೀಸಿ ಸಾಯಿ ಪನೊಂದುಲ್ಲೇರು. ವಾಸ್ತು ಶಾಂತ ಸಿಸ್ ಪನೊಂದುಲ್ಲೇರು. ಓಕೆ ಬಾಯ್ ಸಿಸ್ ಮಸ್ತ್ ಬಿಸಿ. ಓಕೆ ಪ್ರೀತಿಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೆ ಬತ್ತು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ತರಬೇನೆ ಕಮ್ಮಿ ಅಂಡಿ ಪ್ರೀತಿಸ್ ಹಾಯ್ ಪನೊಂದುಲ್ಲೇರು. ಹರೀಶ್ ಯಾನ್ ಲೈವ್ ಮಲ್ಪುನ ಡೌಟಿನಿ ಅಂದೆ. ಓಕೆ ರೈವಿತ್ರ ಬರ್ಪೇನೆ ಆಡ್ವೆ ಸರ್ಚ್ ಮಲ್ಪ ಅವೇ ದಿನ ಬಕ್ಕ ನೋಟಿಫಿಕೇಶನ್ ಬರ್ಪಣದೆ. ಮಾದೇವ್ ಪನ್ಲೆ ಸಂಗೀತ ಏರಿಯಾ ಉದಯ 10 ಪಂದು ಗೊತ್ತಾಂಡು ಪನೊಂದುಲ್ಲೇರು. ವಾಸ್ತವ್ ಸಿಸ್ಟರ್ ಗಿಫ್ಟ್. ವಾಸ್ತವ್ ಬ್ರೋ ಹೌದು, ವಾಸ್ತವ್ ಸಿಸ್ಟರ್ ಅಲ್ಲ, ವಾಸ್ತವ್ ಬ್ರೋ ಆಯ್ತಾ. ಅವರ ವಿಡಿಯೋ ಕಮೆಂಟ್ ಹಾಕಿ ಆಯ್ತಾ ನೀವು. ರಂಜಿತ್ ಮೆಗಿದಿಗೆ ಮದಿಮೆ ಉಂಡುಗೆ ಅಂಚ ಬಿಸಿ ಉಲ್ಲೇರಾರ. ಓ ಅಂದೆ ಮಸ್ತ್ ಸಮಯಣತೆ ಬರಂದೆ ಏಳಕ್ಕೆ ರಂಜಿತ್ ಒಲ್ಲೆ ರಂಜಿತನಿಗೆ ಈಗಲೇ ಗೊತ್ತಿಜ್ಜೆ ಪನ್ಪೇರು ಐಕ್ಯಾನ್ ಈರಿಗಾಡ ಗೊತ್ತುಂಡತೆ ಇಡ ಕೆಲವೊಂದು ಸಲ ಪಾತಿರೋದಿತ್ತಿರತ್ತೆ ಐಕ್ಯಾನ್ ಜಸ್ಟ್ ಇತ್ತನೇ ಪಂಡ್ ರಂಜಿತನು ಅಂಚಕ್ಕೆ ಎನ್ನಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಪಂದನ ಮುದ್ದು ಐಡಿ ಮುರಣಿ ಫೇಕ್ ಆತೀನಿ ಪನೊಂದುಲ್ಲೇರು ಕೂಡ ಫೇಕ್ ಅದು ಬರ್ತೀರಾ. ಉಮೇಶ್ ಚಾಪರಿಯರೇ ದಾದ ತಿಂಡಿ ನೋಡಿ ಇದು ಪಿನ್ ಐಡಿ ಕನೆಕ್ಟ್ ಆಗದವ್ರು ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ. ಉಮೇಶ್ ಇರ್ ಪಿನ್ ಐಡಿ ಕನೆಕ್ಟ್ ಆಪರೇ ಮಂದಾರ ಯಾನ್ ಬಾನ್ವಿ ಫೇಕ್ ಐಡಿ ಇತ್ತಿನ ఆయన ಚಲಿ ಬುಡ್ಪದ ಎಂಕುಲು ಪಂಡೇರು ಪೂರ ತೂವೊಂದಿತ್ತೆ ಯಾನ್ ಫಸ್ಟ್ ಗೋಪಾಲ ಆಂಡು ಬೊಕ್ಕ ನೇಪಾಳ ಇತ್ತೆ ಸಂಗೀತ ರಡ್ಡ್ ಉಂಡು ಐಟು ಒಂಜಿ ಮೊದ್ದು ಬ್ಯಾಗ್ ಫೇಕ್ ಮಲ್ತು ಪೋತೆ. ಓ ದೇವಾ ಅವೇ ಪೂರ ಒಂದು ಆಪಿನ್ ಮಾರ ಪೊಕ್ಕಡೆ ಫೇಕ್ ಐಡಿ ಗೋಪಾಲಿನ ಆಯ್ನೈತೆ ಎಂಕ್ ಗೊತ್ತಾಣ ಅವು ಗೋಪಾಲಿನ ಸಂಗೀತ ಅಂದು ಹೋದೇರ ಫಸ್ಟ್ ಗೊಂಜಿ ಪ್ರೀತಿ ದಿವಸ ಲೈವ್ ಬತ್ತಿಗೆ ಎಂಚಿನ ಬತ್ತಾರ ಗೋಪಾಲನ ಪಾಪ ಏತ್ ಸಲ ಐಡಿ ಮಲ್ದೆ ಒಂದು ಐಡಿ ಮಲ್ದೇರು ಏತ್ ಸಲ ಒಂದು ಮಲ್ದೇರು ಅರೆ ಮಂಡೆ ಬೆಚ್ಚಾತನು ಪ್ರೀತಿ ದಿವಸ. ಮಾದೇವ್ ಬ್ರೋ ಪನ್ನೊಳ್ಳೇರು ವಾ ಮರ್ಲ ಜನ ಕಂದಿಯೇ ಒಕ್ಕಡೆ ಒಂದು ಮಲ್ತು ಅಂದು ಸಂಗೀತ ಹಿರನೊಟ್ಟಿಗೆ ಇತ್ತಿನ ಜನ ಪಂಡರತೆ ಯಾನ್ ಏರ್ ಪನ್ಲೆ ಮಾರ್ರೆ ಆರ್ ಪುದರ್ ಪನ್ಪು ಜೇರಿಯೇ ಪನ್ಪರೇ ಉಗ್ರಂ ಪುದರ್ ಪನ್ಪರ ಹರ್ಷ ಚೂರು ವಾಲ್ಯೂಮ್ ಕಮ್ಮಿ ಮಲ್ಪು ಹರ್ಷ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ಪಂದನ ರಮೇಶ್. ಸ್ಪಂದನ ಅವರೇ ನೀವು ಮೊದಲನೇ ಚಾನಲಲ್ಲಿ ಸಾಂಗ್ ಆಡ್ತಾ ಇದ್ರಾ, ಸಾಂಗ್ ವಿಡಿಯೋ ಮಾಡ್ತಾ ಇದ್ರಾ ಹೇಳಿ ಅಂತೆ. ನನಗೆ ಗೊತ್ತುಂಟ ಇಲ್ವ ಗೊತ್ತಿಲ್ಲ. ನೀವು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಾ. ಹೋಗುದಾ ನೀವು ಹೋಗುವಾಗ ಹೇಳಿ ಆಯ್ತಾ, ಪಿನ್ ತೆಗಿತೇನೆ. ಗೋಪಾಲನ ಅವತ್ತರ ಜೋರಿತ್ತು ಅಂದಂದು ಮಸ್ತ್ ಜೋರಿತ್ತು. ಆದರ್ಶ್ ಕುಮಟಾ ಉಗ್ರಂ ಟೀಮ್ ಆದರ್ಶ್ ಕುಮಟಾ
ಉಗ್ರಂ ಟೀಮ್ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಹೌದೌದು ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತಾರೆ ಆಯ್ತಾ ಅವರು. ಯಾನ್ ಸಂಗೀತಗ್ ಸಪೋರ್ಟ್ ಕೊರ್ಪೆ ಪಂದ್ ಕೆಲವು ಜನ ಎಂಡ ಪಾತೆರ್ನ ಬಿಡ್ತೀರ ಆನಲ್ಲಿ ಎಂಕ್ ಸಂಗೀತಗ್ ನೆರಿಯರೆ ಮನಸ್ಸಿಜ್ಜಿ ಮಾರೆ ಮಾದೇವು ಪನದುಲೇರು ಅದು ಸಂಗೀತಗ್ ಯಾನ್ಲ ನೆರ್ತುಜಿ ಎನ್ನೆಟ್ಲ ಐಡಿದವರ ಬೈದಿತ್ತೇರು ಯಾನಪ್ಪಗ ಪಂಡೆ ಫೇಕ್ ಐಡಿ ಪೂರ ಮಲ್ಪೊಚ್ಚಿ ಮತ್ತೆ ಸಪೋರ್ಟ್ ಕೊರ್ ನೋಡತ್ತೆ ಸಪೋರ್ಟರ್ ಎಡ್ಡೆ ಸಪೋರ್ಟರ್ ಮಾತ್ರ ಲಾಸ್ಟ್ ಪುರ ಒಂದು ಸಪೋರ್ಟ್ ಕೊರ್ಪೇರು ಆನ ಅಂಚ ಇತ್ತದನ್ನೇ ಎಡ್ಡೆ ಇತ್ತು ನಾಳೆ ಕೂಡ ಫೇಕ್ ಐಡಿ ಪೂರ ಕ್ರಿಯೇಟ್ ಮಾಡ್ದಿನ ಪೊಕ್ಕಡತೆ ಆದರ್ಶ್ ಕುಮಟ ಉಗ್ರಂ ಟಿವಿ ಎಂಕಲ್ನ ಒಟ್ಟಿಗೆ ಇತ್ತಿನ ಬೊಕ್ಕ ಅಮ್ಮ ಕಿಚ್ಚ ಐಡಿ ಆಂಡ್ ಬೊಕ್ಕ ಗೋಪಾಲ ನೇಪಾಳ ಬೇತಾಳ ಸಂಗೀತ ಈ ಅಮ್ಮ ಐಡಿ ಮೇರ್ನತೆ ಅಮ್ಮ ಕಿಚ್ಚ ಐಡಿ ನಮ್ಮ ಉದಯಣ್ಣನತೆ ಅಮ್ಮ ಕಿಚ್ಚ ಐಡಿ ಉದಯಣ್ಣನ ಆರ್ ಎಂಕ್ ಐಟ್ ಅಮ್ಮ ಬಕ್ಕ ಕಿಚ್ಚ ಐಡಿ ರೆಡ್ ಐಡಿ ಬರ್ತದ್ರೆ ಎಂಕ್ ಸಪೋರ್ಟ್ ಮಲ್ತಿತ್ತೇರು ಓರ ದಾದ ಬಂದು ಗೊತ್ತುಜ್ಜಿ ಇಂಕ್ ಮೆಗಿಯಲಕ್ಕ ಮೋಕೆ ಸಂಗೀತಡ ಪನೊಂದುಲ್ಲೆ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸ್ಪಂದನ. ಥ್ಯಾಂಕ್ ಯು ಸ್ಪಂದನ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗಂಧರು ಬಗಿರಿಯಲಿ ಗಂಧರುವರು ನೀವು ಮೋಕೆ ಇಪ್ಪಡಿ ಆಂಡ ಬೇತಕಲ್ನ ಐಡಿದ ಅದಕ್ಕೆ ಫೇಕ್ ಮಲ್ಪುನ ಒಂದು ದಾದೆಗೆ ಫೇಕ್ ಮಲ್ಪೊಡ ಅವೇ ಅಮ್ಮ ಅಪ್ಪ ಐಡಿ ಕುಂದಾಪುರ ಹುಡುಗನಲ ಐಡಿ ಉಂಡು ಅಂದು ಅವು ಅಂದೆ ಕುಂದಾಪುರ ಸ್ಕಿಪ್ ಮೆಸೇಜ್ ಆಂಡೆ ಉಮೇಶ್ ಸ್ಕಿಪ್ ಆಂಡ ಇಜ್ಜಿ ಮೆಸೇಜ್ ಇಜ್ಜಿ ಉಮೇಶ್ అవును మందార యాన్ బాన్ ఫేక్ ఐడి ఇచ్చిన ఆయన చలి బుడుపదే ఇంక్ అవు ఆతే పుని మెసేజ్ ఎన్న మెసేజ్ ಕೆಲವೊಂಜಿ ಮೆಸೇಜ್ ಉಂಡತೆ ಸ್ಕಿಪ್ ಆಪಿನಿ ಬಿಚ್ಚಿ ಮೆಸೇಜ್ ಇಜ್ಜಿ ಅವೇ ಎಪ್ಪುನು ಫೇಕ್ ಐಡಿನ ಚಲಿ ಬುಡುಪಾಯ ಮಾಡತ್ತೆ ಅವೇ ಎಪ್ಪುನು ಬೇತೆ ಮೆಸೇಜ್ ಇಜ್ಜಿರ್ನ ತೂದ್ ಬತ್ತೆ ಹೌದಾ ಸ್ಕಿಪ್ ಆಪಿನಿ ಹರೀಶ್ ಅವಂದು ಹರೀಶ್ ಅವೇ ಬೇತೆಕನ ಐಡಿ ಫೇಕ್ ಮಲ್ಪರೆ ಬಲ್ಲಿ ಬೇತಕಲ ಐಡಿ ಮಲ್ಪನೆಕ್ಕೆ ಎನ್ನ ಸಪೋರ್ಟ್ ಇಜ್ಜ ಅವೇನಿ ಯಾನು ತಪ್ಪು ಪಂದೇ ಪನ್ಪಿನ ಅವು ಅಂದು ಗೋಪಾಲ ನೇಪಾಳ ಸಂಗೀತ ಮುದ್ದು ಬ್ಯಾಗಿಸ್ ಫೇಕ್ ಐಡಿ ಒರಿಯೇ ಅವು ಗೋಪಾಲ ನೇಪಾಳ ಗೊತ್ತುಂಡು ಬಕ್ಕ ಸಂಗೀತ ಗೊತ್ತುಂಡು ಮುದ್ದು ಭಾಗ್ಯಶ್ರೀನ ಅಂದ್ ಮುದ್ದು ಭಾಗ್ಯಶ್ರೀ ದುಂಬೆಂಕಳ ಮುದ್ದು ಪಾತ್ರ ನಿತ್ತಿಜಲ್ಲಿಯೇ ದುಂಬು ಯಾನು ಓವುಲಾಯಿಗೂ ಪೋಂಡಲ ಮುದ್ದೆಂಗಳ ಪಾತಿರೋದಿಚ್ಚಿ ಇತ್ತೆ ಮುದ್ದೆಂಗ್ಲಿಗ ಮುದ್ದು ಪಣ ಪಾತಿರುಂಡು ಅಕ್ಕ ಬಂದು ಪಾತಿರುಂಡು ಅಂಚೆ ನಾವು ಫೇಕ್ ಐಡಿದ ಪಾತಿರ್ನ ನಿಜ ಮುದ್ದು ಪಾತಿರ್ದು ಜಲೆಗಳ್ಡ ಹೆಂಗಿತ್ತ ಒಂದು ಯೋಚನೆ ಬರ್ಕೊಂಡು ಮಾರ್ರೆ ದುಬೈ ಕುಲೊಂದು ಒಂದುವೇ ಬೇಲೆ ಆ ಜನಕ್ಕೆ ಮರಳು ಜೋರುಂಡು ಸ್ಕಿಪ್ಪ ಆಯೆ ಏರೆಂದು ಗೊತ್ತಾವೋಡು ಮರಳು ಚಳಿ ಬುಡ್ಪಾವೆ ಪನೊಂದುಲ್ಲೇರು ಅದು ಅತ್ತೆ ಗೋಪಾಲಗಳ ಶಾಂತಿ ಸಾವದಿತ್ತು ಜೊತೆ ಅದು ಸಂಗೀತಗಳ ಶಾಂತಿ ಸಿಗ್ಲ ಉಮೇಶ್ ಈನ ಮೆಸೇಜ್ ತೋಜಿ ಮುದ್ದು ಐಡಿ ಒಂಜಿ ದಿನ ಮಾತ್ರ ಬೈದಿನಿ ಫೇಕ್ ಎಣ್ಣೆಗೆ ಬೈಜಿ ಎಣ್ಣೆ ಕೊಡದೆ ಹೇಮಂತನ ಫೇಕ್ ಐಡಿ ಮಾತ್ರ ಬೈದಿನಿ ಬಕ್ಕ ಓವು ಫೇಕ್ ಐಡಿಲ ಬೈಜಿ ಎಣ್ಣೆಗೆ ಹೇಮಂತನ ಫೇಕ್ ಐಡಿ ಬೈದನು ಯಾನ್ ಫಸ್ಟ್ ಪಾಪ ಏನಿ ಆಂಡ ಇತ್ತೆ ಗೊತ್ತಾಂಡ ಆ ಜನ ಎಂಚಂದು ಅಂದ ಏನ್ ನಂಬರ್ ಏನೇನು ಬಿಡ್ಪಿ ಅಂದೆ ಗೊತ್ತಾಪುಜಿ ಬಾರ್ರೆ ನಂಬಿ ಕೆಟ್ಟವರಿಲ್ಲವೋ ಎಲ್ಲ ಜನ ಟೈಟಲ್ ನಂಬಿ ಕೆಟ್ಟವರಿಲ್ಲವೋ ಏನಂದೆ ಗೊತ್ತಾಪು ಎಂಚಿಲ್ಲನ ಏರೇನು ನಂಬರ್ ಏರೇನು ಬಿಡ್ತೀನಿ ಪಿನ್ ಐ ಡಿ ಕನೆಕ್ಟ್ ಇದೆ ನೋಡಿ ಅಧಿವೇಶ್ ಅವರು ಸ್ಪಂದನ ಸಿಸ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ ಆಯ್ತಾ ಇತ್ತೆ ದಾನೆ ಸಿಸಿ ಬರ್ಪುಜಿ ಸಂಗೀತ ಅಂದು ಬರ್ಪುಜಿ ಯಾನ್ ಮುನ್ನಡರ ಎಂಚಿನೇಕ ಪಂಡೆ ಸಂಗೀತಡ ಆತ ನಿಕುಲು ಅಲ್ಪೋದು ಗಲಾಟೆ ಮಾಡ್ಬೋದು ಎಂಕುಲು ನಿಕಲ್ಲಕ್ಕೆ ಎಂಗ್ಲಿಗೆ ಅವೇರ ಹಾಪಣ ಪಂಡೆನ್ ನಿಮ್ಮಾಗೆ ನಮಗೆ ಆಗ್ಲಿಕ್ಕೆ ಆಗ್ತದ ನೀವು ಇದು ಗಲಾಟೆ ಮಾಡ್ತೀರ ಅಂತ ನಾವು ಕೂಡ ಗಲಾಟೆ ಮಾಡ್ಲಿಕ್ಕೆ ಆಗ್ತದ ಪಂದ್ ಕೆಲವು ಪುರ ಪಂಡೆ ಐದಕ್ಕೆ ಬರ್ಪುಜಿ ಸಂಗೀತ ಓಲ್ ತುಂಡಲ ಮಕ್ಕ ಪಾತಿರುಡು ಬೇತಂದಿಟ್ಟು ಬೇತ ಐಡಿ ಎಂಕ್ ನರ್ಲು ಸಂಗೀತ ಐಡಿ ಮಾತ್ರ ಎಂಕ್ ನೆರ್ಪುಜಿ ಅಂದು
ಈನ ಲೈವ್ ಪೂರ ಫೇಕ್ ಮಲ್ತು ಪೋತೇರು ಗೊತ್ತುಂಡು. ಏನ ಲೈವ್ ಪೂರ ಫೇಕ್ ಮಲ್ತು ಪೋತೇರು ಗೊತ್ತುಂಡು ಪನೊಂದುಲ್ಲೇರು. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಕೇಳುವುದು ಉತ್ತಮ. ಅದೌದು, ಒಂದು ನಿಜ ಹೇಳಿ ಕ್ಷಮಿಸಿ ಅಂತ ಹೇಳ್ಬೇಕಲ್ವಾ. ಸುಳ್ಳು ಹೇಳಿದರೆ ಮತ್ತೆ ಸುಳ್ಳಿನ ಸರಮಾಲೆ ಆಗ್ತದೆ, ಸುಳ್ಳು ಹೇಳ್ಕೊಂಡೇ ಬರಬೇಕಾಗ್ತದೆ. ಅದಕ್ಕಿಂತ ಒಂದು ಸತ್ಯ ಹೇಳಿದ್ರಲ್ವಾ. ಎನ್ನ ಲೈವ್ಗೂ ಮುದ್ದು ಹೇಮಂತ್ ಫೇಕ್ ಐಡಿ ಬೈಜ್. ಎನ್ನ ಲೈವ್ಡು ಮುದ್ದು ಬೈಜ್ ಹೇಮಂತನ ಫೇಕ್ ಐಡಿ ಬೈದರು. ಒಂಜಿ 2 ಸಲ ಬತ್ತದು ಗಲಾಟೆ ಮಲ್ತು ಪೋತು ಪಂಡ ಅವು ಗಲಾಟೆ ಮಾಡಿ ಹೇಮಂತ್ಗಳ ಬೇಜಾರಾತರು. ಹೇಮಂತ್ಲ ಹೆಂಗೆ ನೆರೆದು ಪೋತೆ ಹೌದೇ ತಾತ್ರ ಸಪೋರ್ಟ್ ಮಲ್ಪಾಡು ಬೊರ್ಚಿ ಪನ್ಪುಣ. ಎನ್ನ ಪ್ರಶ್ನೆ ಫೇಕ್ ಐಡಿ ದಾದೆ ಮಂದಾರ ಎನ್ನ ಐಡಿ ಫೇಕ್ ಮಲ್ತೇನೆ ಪುನಕುಲು ಏರಿಯೇ ಇರ್ನ ಐಡಿ ಫೇಕ್ ಮಲ್ತೀನಿ ಉಮೇಶ್. ಇರ್ನ ಐಡಿಲ ಫೇಕ್ ಆತನ. ಓ ದೇವಾ ಎಂಚಿನ ಕರ್ಮ ಅಂದು ಪನೊಂದುಲ್ಲೇರು. ಮುದ್ದು ರಿಯಲಿ ಐಡಿ ಇಲ್ಲ ಬೈಜಿ ಎನ್ನ ಲೈವ್ಗೂ ಅಂದಂದು ಎಂಗಲ ಲೈವ್ಗೂ ಮುದ್ದು ಬರ್ಪುಜಿ. ಎನ್ನ ಲೈವ್ಗಳ ಮುದ್ದು ಬೈಜಿ ಇದ ಮುಟ್ಟಲ್ಲ ಮುದ್ದು ಪ್ರೀತಿಸ ಲೈವ್ ಬರ್ಪುಂಡು. ಬಕ್ಕ ನವೀನ್ ಬ್ರೋ ಲೈವ್ ಬರ್ಪುಂಡು. ನಾನು 2 ಲೈವ್ಗೆ ಪೋನಾಗ ಇಂಕ ಒಂಜಿ ಹಾಯ್ ಪನ್ಪುಂಡು. ಅವಳ ಮಸ್ತ್ ಸಮಯ ಬಕ್ಕ ಪನ್ಪುನು. ಅವು ಬೇತೆ ಐತೆ ಫೇಕ್ ಐಡಿ ಪನ್ಪಿನ ಆತ ನಿಜ ಮುದ್ದೆ ಪನ್ಪಿನ ಗೊತ್ತುಜ್ಜಿ ಇಂಕ್. ಈನ ಲೈವ್ ಬತ್ತಿತ್ತಂದು ಬೇತಕನ ಲೈವ್ ಪೋದೆ. ಈನ ಲೈವ್ ಬತ್ತಿಪ್ಪಂದು ಬೇತಕನ ಲೈವ್ ಪೋದ ನಾನು ಎನ್ನ ಲೈವ್ ಬೈಜಿ. ತುಳು ಕಲಿಸಿ ನಮಗೆ ಖಂಡಿತ ಕಲಿಸುವ ಆದಿವೇಶ್ ಅವರೇ. ನಿಮಗೆ ನಾವು ತುಳು ಮಾತಾಡ್ತಾ ಇದ್ದೇವೆ ಅಲ್ವಾ. ದಾದ ಮಲ್ಲು ಪಾತೇರ್ನ ಜನವರ ಉಮೇಶ್ ಟೈನ್ ಇಲ್ಲೋದು ಅಲ್ದೇರ್ಗೆ. ಅಯ್ಯೋ ದೇವರ ಉಮೇಶ್ ಅಂದು ಫೇಕ್ ಐಡಿ ದಾಯ ಮಲ್ಪೋಡು ಅವಿತ್ತು ಒಂಜಿದ ಆದರ ಆತನಿ ವೈಟ್ ಫೇಕ್ ಐಡಿ ಇದನೇ ಸಾಮ್ರಾಜ್ಯ ಆತನಿ ಅಂಚ ಫೇಕ್ ಐಡಿ ಮಲ್ತೋದು ಬರ್ಪಿರು ಅದೆಲ್ಲ. ಯೂಟ್ಯೂಬ್ಗೆ ಬಂದು ಕೆಲವರನ್ನು ಅರಿತೆ, ಕೆಲವರಿಂದ ಕಲಿತೆ, ಕೆಲವರನ್ನು ಅರಿತು ಮರೆತೆ, ಇನ್ನು ಕೆಲವರನ್ನು ಅರಿಯದೆ ಹೊರಟೆ. ಹೌದೌದು, ಅದೆಲ್ಲ ಆಗ್ತದೆ ನಮ್ಮ ಜೀವನದಲ್ವಾ. ಯೂಟ್ಯೂಬ್ಗೆ ಬಂದ ಮೇಲೆ ಅದುವೇ ಕೆಲವರಿಂದ ಕಲಿತೇವೆ, ಕೆಲವರಿಂದ ಅಂದರೆ ಕೆಲವರಿಗೆ ಕಲಿಸ್ತೇವೆ, ಹಾಗೆ ಕೆಲವರನ್ನು ಮರೆಯುತ್ತೇವೆ. ಹಾಗೆ ಕಳಪೆರೆ ದಾದು ಸಜ್ಜಿಗೆನಾ. ಅಯ್ಯೋ ಅವು ಕಳಪೆರೆ ಹತ್ತು ಕಲ್ಪೆರೆ. ಹಾಯ್ ಮಾರೆ, ಊಟ ಆಯ್ತಾ? ಊರಿಗೆ ಹೋಗಿ ಮುಟ್ಟಿದ್ರಾ ರವಿ ಅವರೇ? ಊರಿಗೆ ಹೋಗಿ ಮುಟ್ಟಿದ್ರಾ? ಅಲ್ಲ ಟ್ರೈನಲ್ಲಿ ಇದ್ದೀರಾ? ಶಾಂತ ಸಿಸ್ಟರ್ ಎಲ್ತೊಂದುಲ್ಲೇರು. ಏನು ಸ್ಪೆಷಲ್ ಮಾರಿ ಇವತ್ತು ನನಗೆ ಇವತ್ತು ದೋಸೆ, ಅಮ್ಮ ಮಾಡಿದ ದೋಸೆ, ದುಂಡು ದೋಸೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಇಲ್ಲ ಮಾರ್ರೆ ಹೋಗ್ಲಿಲ್ವಾ? ಎಷ್ಟೊತ್ತಾಗ್ತದೆ ಮುಟ್ಟುವಾಗ? ಅಕ್ಕಲ್ನ ಐಡಿಗೆ ಸಪೋರ್ಟ್ ಮಲ್ಪೋಡು, ಬೇತೆಕಲ್ನ ಐಡಿಗೆ ದಾದೆಗೆ ಫೇಕ್ ಮಲ್ಪೋಡು. ಇತ್ತೆ ಯಾನು ಮಲ್ತಿನ ಮೆಸೇಜ್ ತಗೊಂಡಿತ್ತಂಡ ಇನಿತ್ತು ಬೊಕ್ಕ ಸರಿ ಆವೋಡು. ಬೊಕ್ಕಲ ಒಂದುವೇ ತಪ್ಪು ಮಲ್ತೀನಿ ಬೊಕ್ಕ ಯಾನ್ ದಾದ ಮಲ್ಪೋಡು. ಆಮೇಲೆ ಮಲ್ಪಲೆ ಇರು ದಾದ ಆ್ಯಕ್ಷನ್ ವರ್ದೆ ತೊಲ್ನೆ ಫೇಕ್ ಐಡಿ ದಕ್ಲೆ ಅವೇ ದೆತ್ತೊಲ್ನೆ ಆ್ಯಕ್ಷನ್ ಎಂಕುಲ್ಲ ದಾಗೊಂದು ಫೇಕ್ ಐಡಿ ಮಲ್ತು ಬರ್ಪಿದ್ರೆ ಎಗ್ಲೆಲ್ಲ ಇಷ್ಟ ಇಜ್ಜಿ ಏರ್ಲ ಪೂರ ಮೆಸೇಜ್ ಉಂಡು ಎನ್ನಡ ಎನ್ನ ಒಟ್ಟುಗು ಗೊಬ್ಬೊಚ್ಚಿ ಪನೊಂದುಲ್ಲೇರು. ಸರಿ ಒಂದು ಮಲ್ಪಲೆ ಐತ ಬಗ್ಗೆ ಇನ್ವೆಸ್ಟಿಗೇಷನ್ ಆವಡು ಐತ ಬಗ್ಗೆ ಸರಿ ಏರಂದೆ ಸರಿ ಗೊತ್ತಾದೆ ಬಕ್ಕ ಅವೇನು ಐಕ್ದಾದನ ಕ್ರಮದೆ ತೊಗೊಂಡು ಇಜಿನ ಪಾಪ ನಮ್ಮ ಬೇತಕಲ್ ಏನದ್ದು ಅವದೇ ತೊಂಡಲ ಕ್ರಮದೆ ತೊಂಡಲ ಸರಿ ಅಪ್ಪಿ ಸರಿ ಆಯ್ತಾ. ಬುಡ ಮುಟ್ಟ ಪೋಡು ನಮ್ಮ ಬುಡ ಮುಟ್ಟ ಪೋಣ ಮಾತ್ರ ಅವು ಗೊತ್ತಾಪಿ ನಾವು ಏರಂದು 1 ಗಂಟೆ ಓಕೆ ಅಂದು ಗ್ರಾಮ ಅಂದು ಆ್ಯಕ್ಷನ್ ಮಲ್ಪಲೆ ಅಂದು ಮಲ್ಪಲೆ ಮಾದೇವೆ ಎನ್ನೆಲ್ಲ ಸಪೋರ್ಟ್ ಉಂಡು. ಒಂಜಿ ಪಾಪದ ಪೊಣ್ಣುಲೇನ ಫೇಕ್ ಮಲ್ಪುಂಡು ತಪ್ಪು ಅಂದಂದು ಪೊಣ್ಣುಲೇನ ಫೇಕ್ ಮಲ್ಪುಂಡು ಅತ್ತ ಆನುಲೇನಲ್ಲ ಫೇಕ್ ಐಡಿ ಮಲ್ಪುನೇ ತಪ್ಪು. ನಮ್ಮ ಹೇಮಂತನ ಫೇಕ್ ಐಡಿ ಮಲ್ದಿದ್ದೀರಲ್ಲ ಹೇಮಂತ್ ಬತ್ತಿತ್ತೆ ಹೇಮಂತ್ಗೆ ಬೆಚ್ಚಾದ ದಾಲ ಬಲ್ಲಿ ಹೇಮಂತ್ ಆನೆ ಮಿನಿ ಆಯ ಮಿನಿ ಹೇಮಂತನ ಕೈ ತಿಕ್ಕದು ಬೇಡ ನಕ್ಕೆ ಆತ್ವೆ ಹೇಮಂತನ ಸಾರಿ ಪೆಟ್ಟು ಕೊಡ್ತವೆ ಹೇಮಂತ ಆಯ್ತು ಯಾನ್ ಬೇಲೆ ಪೋಪುನು ಬೇಲೆ ಪೋದ್ ಬಲೆ ಹೇಮಂತ್ರ ಕೈಗೆ ತಿಕ್ಕದು ಜಾಯ ನೀ ಫೇಕ್ ಐಡಿದಾಯಿ ಜಿನ ಹೇಮಂತ್ರ ನಾನು ಜುಟ್ಟು ಪತ್ತದು ನೆಲಕ್ಕೆ ಹಾಕಿದ್ವಿ. ನಮ್ಮ ಊರಿಗೆ ಮಾರೆ ಬರುವ ರವಿಯವರೇ ಖಂಡಿತ ಬರುವ ನಿಮ್ಮ ಊರಿಗೆ ಖಂಡಿತ ಬರುವ. ಹೇಮಂತ್ ಬಾಬನ ಫೇಕ್ ಮಲ್ದಿನಿ ಪಾಪ ಅಂದು ಹೇಮಂತ್ನ
ಎನ್ನ ಐಡಿ ಸಪೋರ್ಟ್ ಐಡಿ ಆಂಡ ಎರೆಗ್ಲ ಫೇಕ್ ಮಲ್ತ್ ಪೋತುಜಿ ಸಪೋರ್ಟ್ ಮಲ್ಪರೆ ತಿಂದ ಮಲ್ಪುಂಡು ಇಜ್ಜ ಮನಿ ಪಂದ ಇಪ್ಪುಡು ಅಂದನ್ನು ಶಾಂತ ಅಕ್ಕ ಪನೊಂದುಲ್ಲೆರ್ ಎಂಡ ಬತ್ತು ಬತ್ತುದು ಪನೊಂದಿತ್ತೆರ್ ಏಮಂತ್ ಪಾಪ ಅಂದ್ ಈಟ ಬತ್ತು ಬತ್ತು ಪನೊಂದಿತ್ತೆರ್ ಎಂಗು ಮೊನ್ನೆರ್ದು ಪೋಪಿನಿ ಯಾನ್ ಆಯಾಗ್ ನೆರ್ಪುಜಿ ಅಂದ್ ಯಾನ್ ಎರೆಗಂದು ನೆರ್ಪಿನಿ ಯಾನ್ ಎರೆಗಂದು ನೆರ್ಪಿನಿ ಎಂಚಿನಂದು ನೆರ್ಪಿನಿ ಯಾನು ಯಾವಾಗ ಮಾರೆ ಬರುವ ಖಂಡಿತ ಬರುವ ಒಂದಿನ ಅದಕ್ಕೆ ಕೂಡ ಒಂದು ದಿನ ಬರ್ಬೇಕಲ್ಲ, ಒಂದು ಟೈಮ್ ಬರ್ಬೇಕು ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ. ಬರುವ ಖಂಡಿತ, ಎಲ್ಲಿಯಾದ್ರೂ ಸಿಗುವ. ನನ್ನ ಗುರ್ತು ಉಂಟಲ್ಲ ನಿಮ್ಗೆ ರವಿ ಅವರೇ, ನನ್ಗೆ ನಿಮ್ದು ಆದ್ರೆ ಸರಿ ಮುಖ ಕಾಣುದಿಲ್ಲ, ಗೊತ್ತಾಗ್ತಾ ಇಲ್ಲ, ಆದ್ರೆ ನಿಮ್ಗೆ ನಂದು ಗುರ್ತುಂಟ, ನೀವು ಬಂದು ಮಾತಾಡ್ಬಹುದು. ನಾನು ಅಲ್ಲಿಗೆ ಹಾಸನಕ್ಕೆ ಬಂದ್ರೆ ಬರುವ ಖಂಡಿತ ಬರುವ. ನಮ್ದೊಂದು ಚಾನಲ್ ಮೋನೋ ಆಗ್ಲಿ ಫಸ್ಟ್, ಈಗ ಅದರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಈಗ. ದಿನ ನಿನ್ನೆ ಹೀಗೆ ನಾ ನೋಡಿದೆ, ಆ ಖುಷಿಯಲ್ಲಿ ನಾ ತೇಲಾಡಿದೆ, ಈ ಪ್ರೀತಿಲೇನೋ ಜಾದು ಇದೆ, ಈ ಪ್ರೀತಿಲೇನೋ ಜಾದು ಇದೆ. ಓಕೆ ಬಾಯ್ ಸಿಸ್, ಮತ್ತೆ ನಾಳೆ ಸಿಗುವ. ಓಕೆ ಆದಿವೇಶ್ವರ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎನ್ನ ಲೈವ್ಗೆ ಏಮಂತ ಪೇಕ್ ಬರ್ಪುಜಿ ನಾನು ಎಂಚ ನೆರ್ಪಿನಿ ಅವಸ್ಥೆ ಆತನ ಪಗ ಪಾಪ ಹೇಮಂತ್. ನೀವು ನೀವು ಗೊತ್ತು ಮಾರ್ರೆ, ನಿಮ್ಮ ಹಲ್ಲು ಕೂಡ ಗೊತ್ತು. ಈಗ ಹಲ್ಲು ಫೇಮಸ್ ಆಯ್ತಲ್ಲ ನಂದು. ಅಯ್ಯೋ ದೇವ, ಅಲ್ಲಿ ನನಗೆ ಗುರ್ತಿಡಿತೀರಲ್ಲ ನೀವು ನಂದು. ಓಕೆ ಓ ದೇವ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ರಾಘವೇಂದ್ರ, ಕೋಡೆ ಮುಟ್ಟಲ್ಲ ಯಾನು ಉದಯ್ ಪಂದಿ ಎನ್ನಿನಿಯೇ ಸಂಗೀತ ಆಂಡ ಅವು ಉದಯ ಹತ್ತು. ಹೌದು ಮಾರ್ರೆ, ಹೌದು ಅಲ್ಲಿದ್ದು ಗುರ್ತು ಸಿಗ್ತದಲ್ಲ ಅಲ್ವಾ. ಮುಖದಾದ್ರೆ ಸ್ವಲ್ಪ ಮೇಕಪ್ ಇರ್ತದೆ, ಒಮ್ಮೊಮ್ಮೆ ಮೇಕಪ್ ಇರ್ತಿಲ್ಲ, ಹಲ್ಲಾದ್ರೆ ಅಲ್ವಾ. ಓ ದೇವಾ. ನಾಲ್ಕು ನೀರಲ್ಲಾದ ರಾಘವೇಂದ್ರ ಸ್ವಾಮಿ ಎಲ್ಲಿದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ರಾಘವೇಂದ್ರ. ನನಗೆ 8 ನಿಮಿಷ ಒಳ್ಳೆ ಪೂರೆಲ್ಲ ಉಂತುಲೆ 8 ನಿಮಿಷ ಇದ್ದೇನೆ, ಎಲ್ಲರೂ ನಿಲ್ಲಿ ಮತ್ತೆ ಹೋಗಿ ಆಯ್ತಾ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ಮಂದರಕ್ಕ ಈರ ಆಯನ ನಂಬುದಿಪ್ಪುಲೆ ಎಂಕ್ ದಾದ್ಲ ಪನಿಯರ ಆಪುಜಿ ನಂಬಿಕೆ ದೀವುನ ಇರೆಗ್ ಬುಡ್ನ ಪರಂದ್ರೆ ಸಂಗೀತನೇ ನಾ ಮುದ್ದು ಬೊಕ್ಕ ಹೇಮಂತ್ ಪೇಕ್ ಮಲ್ದಿನ ಸಂಗೀತನೇ ಅವೇ ಗೋಪಾಲೆಲ್ಲ ಅವೇ ಗೋಪಾಲನೇ ಬರ್ತೀನಿ ಫೇಕ್ ಮಲ್ತೊಂದು ಹೇಮಂತ್ರ ಅವು ಹೆಂಗ್ ಗೊತ್ತುಂಡು ಗೋಪಾಲನೇ ಹೇಮಂತ್ರ ಫೇಕ್ ಐಡಿ ಪತ್ತೊಂದು ಬೈದೀನಿ. ಯಾನ್ ನೀವು ಸಾಂಗ್ ಹಾಡಿ ಮಾರೆ ಗೊತ್ತು ಮಾರೆ, ನೀವು ಸಾಂಗ್ ಹಾಡಿ ಮಾರೆ. ಹೌದೌದು. ಅಯ್ಯೋ ಸಾಂಗ್ ಎಂತ ಹಾಡುದು, ಸ್ವರ ಇಲ್ಲವಾ ನನಗೆ. ಬಂದ ಬ್ಯಾಂಗಲ್ ಬಂಗಾರಿ ಅದು ಬರುದಿಲ್ಲ. ಅದೆಂತ ಗೊತ್ತನಾ, ಕಂಗ್ರಾಚುಲೇಷನ್ ಜಾನು, ಈ ರಾಜನ್ ನೀನೇ ಕ್ವೀನು, ಬ್ಯಾಂಗಲ್ ಬಂಗಾರಿ ಅಷ್ಟೇ ಬರೋದು. ಅದು ಕಲಿಬೇಕಂತ ಮನಸ್ಸು ಮಾಡುದು ಮಾರ, ಅದು ಲಿರಿಕ್ಸ್ ಬರೆದಿಡ್ಬೇಕಲ್ಲ, ಅದುವೇ ಕಷ್ಟ, ಬರೆಯುವುದೇ ಕಷ್ಟ ಒಂದು ನನಗೆ. ಟೈಮ್ ಬೇಕಲ್ಲ ಬರ್ಲಿಕ್ಕೆ, ಎಲ್ಲ ಇದು ಲೈವ್ಗೆ ಬರಬೇಕು, ಮನೆ ಕೆಲಸ ಅಡಿಗೆ ಕೆಲಸ ಅದೆಲ್ಲ ಆಗುವಾಗಲೇ ಆಗ್ತದೆ. ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಮೊಬೈಲ್ ಇಟ್ಕೊಂಡು ಸ್ವಲ್ಪ ಮಲಗ್ಲಿಕ್ಕೆ ಉಂಟು ಹಾಗೆ. ಅಯ್ಯೋ ಹೌದು, ಬ್ಯಾಂಗಲ್ ಬಂಗಾರಿ ಪದ್ಯ ಚಂದ ಅಲ್ಲ. ಬ್ಯಾಂಗಲ್ ಬಂಗಾರಿ ಒಂದು 4-5 ನಿಮಿಷ ಉಂಟು, ಎಲ್ಲ ನಿಲ್ಲಿ ಆಯ್ತು. 5-6 ನಿಮಿಷ ಉಂಟು. 6 ನಿಮಿಷಗೂ ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ. ಬೇಡ ಮಾರ್ರೆ ಅಂತ ಹೇಳ್ತಾರೆ. ಅಯ್ಯೋ ರವಿ ಅವರು ಭಾವ ಬಂದರು ನನಗೆ
ಪರಬಗ ಪೊಣ್ಣ ಮರಳು ಜೋರುಂಡು ತೋಜುಂಡು ಐಕ್ ಫೇಕ್ ಐಡಿ ಮಲ್ಪುನು ತೋಜುಂಡು ಅಂದೆ ಅಂದ ಅದು ಪಾರು ಮಲ್ಲ ಅದು ದಾಯ ಪಂಡ ಯಾನುಡದೆ ಯಾನ್ ಪಂಡೆ ಒಂದಿನ ಸಂಗೀತ ನೀವು ನನಗೆ ಒಂದು ಪಂಡೆ ಸಂಗೀತ ಅವು ಸಂಗೀತ ಪಂಡ ಪೊಣ್ಣನ ಬುದಾಡು ಬರ್ಪಿನಂತೆ ಪೊಣ್ಣತ್ತವು ವಾಣ್ ಯಾನ್ ಪಂಡೆ ಈರೆನ ಮೆಗ್ಗೆ ಪಂಡೆ ಐಕ್ ಇಜ್ಜಿಜ್ಜಿ ಯಾನೀರ್ನ ಮೆಗ್ಗೆ ಅತ್ತಿ ಯಾನೀರ್ನ ಅಣ್ಣೆ ಪಂಡು ಈರೆನ್ನ ಮೆಗ್ದಿ ಪಂಡು ಅಂಚನೆ ಎಂಗ್ಲೇನು ಮಲ್ಲನೆ ಉಪ್ಪವು ನೀರು ಪಂಪಿನ ಲೆಕ್ಕ ಕೊಡ್ತುಂಡ ಅವು ಪೂರ ಐಕ್ಲ ನೆಕ್ಲ ಲಿಂಕ್ ಮಲ್ತಂಡೆ ಇನ್ನೊಂದು ಎಕ್ಲ ಪರಬೆ ಪಣ್ಣಗೆ ಇಂಕ ಉಂದಾಂಡು ವೈಟ್ಡಿ ಎಂಕ್ ನಂಬಿಕೆ ಇಜ್ಜ ಆಂಡ ಸಂಗೀತಕ್ಕೆ ನೆರೆಯರೆ ಆವೊಂದು ಇಜ್ಜ ಅಂದಂದು ಕೆಲವೊಂದ್ಸಲ ದಾದ ಹೋಗ್ತೀನಿ ಕೆಲವರಿಗೆ ನೆರ್ರೆ ಆಪುಜಿ ನಮ್ಮಕ್ಕ ಅವು ನಮ್ಮ ನೆರ್ರೆ ಬಂದು ಬಾಯ್ದೆತ್ತಿನಲ್ಲ ನೆರ್ರೆ ಆಪುಜಿ ನಮ್ಮ ಏನು ನಕ್ಲೆಗ ಇನಿ ಬತ್ತನೆ ನಕ್ಲೆ ನೆರ್ಪೆ ಅಂದಿಲ್ಲ ಆಪುಜಿ ಅವು ನಮಕ್ಕ ನಂಬಿಕೆ ಬಂದತ್ತು ನಂಬಿಕೆ ನಮಕೊಂದಿಟ್ಟು ನಾ ದಾದ ನಂಬುನು ನಮಕ್ ಪೂರೆಲ್ಲ ಸಪೋರ್ಟ್ ಮಾಡ್ಬು ನಕಲು ಉಪ್ಪುನು ಕೆಲವೇರು ನಮಗೆ 15 ಮಿನಿಟ್ಸ್ ಸಪೋರ್ಟ್ ಕೊಡ್ಪೇರು ನಮ್ಮಲ್ಲ ಅಂಚೆ 15 ಮಿನಿಟ್ಸ್ ಸಪೋರ್ಟ್ ಕೊಡ್ದು ಬರ್ಪೀನಿ ಅಂಚ ಕೆಲವು ನಮಗೆ 1 ಗಂಟೆ ಹೋಗ್ಪೇರು ನಮ್ಮಲ್ಲ 1 ಗಂಟೆ ಕೊಡ್ದು ಬರ್ಪೀನಿ ಅಂಚ ನಂಬಿಕೆ ಬಂದತ್ತ ಅವು ಸಪೋರ್ಟ್ಗೂ ಅಕ್ಕಳು ಕೊರನೆ ಸಪೋರ್ಟ್ಗೂ ನಮ್ಮ ಸಪೋರ್ಟ್ ಮಾಡ್ಬೋದು ಅಂಚ ಯಾನು ಏತನೆಲ್ಲ ಪಿರ ನೆರ್ಪುಜವು ಅಂದಂದು ಎಂಕ ನೆರೋದಿತ್ತುಜಿ ಎಂಡಲ ಪಾತಿರೋದಿತ್ತು ನೆರೋದಿತ್ತುಜಿ ಪಾತಿರುಂಡು ಯಾಲ ನೆರ್ರೆ ಪೂಪುಜಿ ಎಂಕ ಅಂಚಪುರ ಒಟ್ರಸಿ ನೆರ್ರೆಲ ಎಂಕ್ ಒಂದು ಆಪುಜಿ ಯಾನಿತ ಎಣ್ಣೆ ಮಾಡ್ಬಿಡ ಜನ ಪೂರ ಪೋಪೆರ ಅಂದ್ರೆ ಡೇಜರ್ ಒಪ್ಪು ಒಂದು 4 ನಿಮಿಷ ಉಂಡು ಐತೆ ಎಂಡ್ ಮಲ್ಪನ ಬಂದರಸಿ ಸುಲ್ಲರತೆ ಈರ ನೆರ್ಲೆಂದು ಯಾನು ಪನ್ಪುಜ ಆಂಡ ಫೇಕ್ ಐಡಿ ಮಲ್ಪೆರ ಬಲ್ಲಿ ಪನುಡು ಆಯನ ಐಡಿ ಸಪೋರ್ಟ್ ಮಲ್ಪಡ ಬೇತಕ್ಕನ ಐಡಿ ಮಲ್ ಸಪೋರ್ಟ್ ಮಲ್ಪೆರ ಬಲ್ಲಿ ಅವು ಪನ್ಪೈಕುಲು ಖಂಡಿತ ಅವು ಪನ್ಪೈಕುಲು ದಾಯ ಪಂಡ ಇತ್ತೆ ಗೊತ್ತಾಣತೆ ಅಕುಲೆ ಎಂದು ದಾಯ ಮಲ್ತೊಂದು ಬೇಡ ಅವು ಎಂಕಲ್ಲ ಲೈವ್ಗೆ ಇತ್ತೆ ಬರ್ಪುಜಿಯೇ ಎಂಕುಲು ಬತ್ತನ ಪನ್ಪತೆ ಐಕಿತ್ತೆ ಬರ್ಪುಜಿ ಲೈವ್ಗೆ ಎಂಕಲ್ಲ ಲೈವ್ಡಿ ಬರ್ಪುಜಿ ಎನ್ನ ಲೈವ್ಡಿ ಅಪ್ಪಕ್ಕರ್ ತಿಂಚ ಬರ್ಪುಜಿ ಗೋಪಾಲನ ರಡ್ಡು ಕ್ರಿಯೇಟ್ ಆಣತೆ ಐದು ದುಂಬೆ ಆಯ್ತು ದುಮ್ನಾನಿ ಬೈದಿತ್ತೇನೆ ಲೈವ್ ಆಯ್ತಾ ಮನದಾನಿ ಗೋಪಾಲನ ರಡ್ಡು ಕ್ರಿಯೇಟ್ ಅದು ಗೋಪಾಲಗೆ ನೆರ್ಪಿನಿ ಆಯನೇ ಕ್ರಿಯೇಟ್ ಮಾಡ್ತದ್ದು ಆಯನೇ ನೆರ್ಪಿನಿ ಅವು ಐದು ಪಕ್ಕ ಬರ್ಪುಜಿ ಎನ್ನ ಒಂದೇ ರಡ್ಡು ಗೋಪಾಲ ಅವು ಪುರ ಎನ್ನ ಲೈವ್ ಬೈಜಿದ ಮುಟ್ಟಲ್ಲ ಸಂಗೀತ ಐಡಿ ಬ್ಯಾಡ್ ಮೆಸೇಜ್ ಮಲ್ಪುಜಿ ಅವು ಅಂತ ಸಂಗೀತ ಐಡಿ ಬ್ಯಾಡ್ ಮೆಸೇಜ್ ಮಲ್ಪುಜಿ ಅಂತ ಮರ್ಲು ಕಟ್ಟನು ಆತೆ ಬಕ್ಕ ನೆರ್ಪಿನಿ ಓ ಎರೆಗರೆ ಎಂಚಿನ ನೆರ್ಪಿನಿ ನಮ್ಮ ಕತ್ತು ನೆರ್ಪಿನಿ ಜಾಸ್ತಿ ಅನೆ ಬರ್ತೀನಿ ಸಂಗೀತ ಎನ್ನೆಲ್ಲ ಈಗ ಸಂಗೀತ ಮಾತ್ರ ಬರ್ತೀನಿ ಬೇತೆ ಫೇಕ್ ಐಡಿ ಬರ್ಪುಜಿ ಸಂಗೀತ ಏನಿದು ಮಂಡೆ ಬಿಸಿ ನಾನು ಬಂದೆ ಲೈಕ್ ಕೊಟ್ಟಿ ಅಯ್ಯೋ ದೇವ ಹಿಂಗೆ ಸಂಗೀತವನ್ನ ತಿಳಿಕೇರ ಅರ್ಪುಡು ಸಂಗೀತ ಬಂದೆಯಾ ಬನ್ನಿ ನೋಡಿ ಉಗ್ರಮ ಅವರಿದ್ದಾರೆ ಸಂಗೀತ ಮಾತಾಡೋದಾದ್ರೆ ಅಲೆ ಬತ್ತೀನಿ ಅಂದು ಬತ್ತನತೆ ಅವೇ ಬನ್ಪಿನಿ ಇತ್ತೆ ಬತ್ತನ ತಂದು ಎನ್ನಡಿ ಬಾರಿ ಕಮ್ಮಿ ಬರ್ತೀನಿ ಅಲ್ವಾ ಸಂಗೀತ ಕಡಿಮೆ ಬರುದಲ್ಲ ಸಂಗೀತ ಬಂದೆ ಅಂತ ಕೇಳ್ತಾ ಇದ್ದಾರೆ ಉಗ್ರಮ ಅವರು ಈಗ ಬರೋದಿಲ್ಲಲ್ಲ ಈಗ ಯಾರ ಐಡಿ ಕೂಡ ಫೇಕ್ ಮಾಡಬೇಡ ಆಯ್ತು ಸಂಗೀತ ನಿನ್ನ ಐಡಿಯಲ್ಲೇ ಬಾ ನೀನು ಬಂದು ನಮಗೆ ಸಪೋರ್ಟ್ ಮಾಡು ಅದುವೇ ಒಳ್ಳೇದು ಬಂದೇ ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಈ ಸಂಗೀತ ಇವಾಗ ಮರಳು ಕಟ್ಟು ಅಯ್ಯೋ ದೇವ ಏರಲ್ಲಿ ಎತ್ತೋದು ಬರ್ತೀವಿ ಜೋಡು ದುರ್ಗಾ ಸಿಸ್ ಅವನವ ಪಾತ್ರ ಕೇಳತಿ ಶಾಂತಿ ಸಿಸ್ ಸಂಗೀತ ನೀನು ಬೇಕಂತ ಗೊತ್ತು ಆದರೆ ಮುದ್ದು ಮತ್ತು ಹೇಮಂತ್ರ ಐಡಿ ನೀನು ಮಾಡಿದ್ದ ಹೌದು ಅದೊಂದು ಹೇಳ್ಬೇಕಾ ಮುದ್ದು ಮತ್ತೆ ಹೇಮಂತ್ ಮುದ್ದು ಪಾಪವ ಯಾಕೆ ಸುಮ್ಮನೆ ಅವರ ಐಡಿಯನ್ನೆಲ್ಲ ಹಾಗೆ ಮಾಡೋದು ಪಾಪದ ಹುಡುಗಿ ಅದು ಮುದ್ದು ಮತ್ತೆ ಹೇಮಂತ್ ಕೂಡ ಅವರು ಕೂಡ ಯಾರು ತಂಟೆಗಿಲ್ಲ ಹೇಮಂತ್ ಅವನು ಬರುವುದೇ ಒಂದು ನಮ್ಮ 3 ಲೈವಿಗೆ ಬರ್ತಾನೆ ಅಷ್ಟೇ ಹೇಮಂತ್ ಬರುವುದು ನನ್ನ ಲೈವಿಗೆ ಮಂದರ ಸಿಸ್ನ ಲೈವಿಗೆ ಮತ್ತೆ ಪ್ರೀತಿ ಸಿಸ್ನ ಲೈವಿಗೆ ಮತ್ತೆ ಹೋದ್ರೆ ಕೂಡ ಅವನು ಹಿಂದಿ ಲೈವಿಗೆ ಹೋಗ್ತಾನೆ ಮತ್ತೆ ಬೇರೆ ಯಾರು ಈ ಬೇರೆ ಲೈವಲ್ಲಿ ಯಾವ ಲೈವಲ್ಲಿ ಕೂಡ ಹೇಮಂತ್ ಇಲ್ಲ ಸುಮ್ಮನೆ ಯಾಕೆ ಅವರದೆಲ್ಲ ಐಡಿಯನ್ನು ಫೇಕ್ ಮಾಡೋದು ಯಾಕೆ ಫೇಕ್ ಐಡಿ ಮಾಡಿ ಹೋಗೋದು ಏನು ನಿನ್ನ ಮರಲ್ ಅಂತ ಹೇಳ್ತಾ ಇದ್ದಾರೆ ಸಂಗೀತ ನಿನ್ನ ಅಮ್ಮೆಯರಿಗೆ ಅಯ್ಯೋ ದೇವ ನೀವೆಲ್ಲ ನಮ್ಮವ್ರು ನಿಮಗೆ ಖುಷಿಪಡಿಸೋದು ನನ್ನ ಖುಷಿ ಹೌದು ಖುಷಿಪಡಿಸೋದು ಓಕೆ ಸಂಗೀತ ಆದರೆ ಫೇಕ್ ಐಡಿ ಮಾಡಬಾರ್ದಲ್ಲ ಇವತ್ತಿನಿಂದ ಅದೆಲ್ಲ ಬಿಟ್ಟು ಬಿಡು ಆಯಿತಾ ನೀನು ನಿನ್ನ ಐಡಿಯಲ್ಲೇ ಬಾ ನಮಗೆ ಸಪೋರ್ಟ್ ಮಾಡು ನಮಗೆ ಕೂಡ ಖುಷಿ
ಆದರೆ ಬೇರೆಯವರ ಐಡಿ ಫೇಕ್ ಮಾಡಿ ಅಲ್ಲ, ನೀನು ಉದಯ ಅಂತ ನೆನೆಸಿದ್ದು ನಾನು, ಆದರೆ ನೀನು ಉದಯ ಅಲ್ಲ ಅಂತೆ. ಮಂದಾರ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ನೀನು ಹೇಳು ಅಂತ ಹೇಳ್ತದೆ. ಹೌದು ಸಂಗೀತ ನೀನು ಹೇಳು, ಅದು ಫೇಕ್ ಐಡಿದು ಎಂಥ ವಿಷಯ ಹೇಳು, ಬೇಗ ಹೇಳಬೇಕು, ಮತ್ತೆ ನಾನು ಲೈವ್ ಎಂಡ್ ಮಾಡು, ನನಗೆ ಸ್ವಲ್ಪ ಕೆಲಸ ಉಂಟು ಇನ್ನು. ನಿನ್ನ ದೆಸೆಯಲ್ಲಿ ನನ್ನ ಹತ್ರ ಯಾರು ಮಾತಾಡಲ್ಲ ಅಂತ ಹೇಳಿದೆ. ಸಂಗೀತ ನಾನು ಬೇರೆ, ಸಂಗೀತ ಉದಯ್ ಯಾರು ಗೊತ್ತಿಲ್ಲ, ನಾನು ಬೇರೆ, ಸಂಗೀತ ಉದಯ್ ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಯ್ ಯಾರೇ ಗೊತ್ತಿಲ್ಲ, ಅದು ಬೇಡ, ಉದಯ್ ಬೇಡ, ಅದು ಅವರು ಹೇಳಿದ್ದು ಈಗ ಫೇಕ್ ಐಡಿದು, ನೀನು 2 ಐಡಿ ಫೇಕ್ ಮಾಡಿದ್ಯಲ್ಲ ಅದನ್ನು ಕೇಳಿದವರು. ಶಾಂತ ನಗ್ತಾ ಇದ್ದಾರೆ. ಹೌದು, ಅವು ಪನ್ಪುಂಡೆ, ಅವು ಪನ್ಪುಜಿತ್ತೆ. ನನ್ನ ಮಾತ್ರ ಇನ್ನು ಮೇಲೆ ಫೇಕ್ ಐಡಿಯಲ್ಲಿ ಬರಬೇಡ ಆಯ್ತಾ. ಯಾಕೆ ಸುಮ್ಮನೆ ಯಾರ್ದು ಐಡಿ ಫೇಕ್ ಮಾಡುದು, ಪಾಪ ಅವರಿಗೆ ಕೂಡ ಬೇಜಾರು, ನಮ್ದು ಫೇಕ್ ಆಯ್ತಲ್ಲ ಐಡಿ ಅಂತ. ಹೇಮಂತ್ ಮಾತ್ರ ನೀನು ಕೈಗೆ ಸಿಕ್ಕಿದ್ರೆ, ಹೇಮಂತ್ರ ಕೈಗೆ ಸಿಕ್ಕಿದ್ರೆ ನಿನ್ನನ್ನು ಬಜ್ಜಿ ಬೋಂಡ ಮಾಡ್ತಾನೆ ಅವನು. ಸಂಗೀತ ನಿನ್ನ ಮರಳು ಬುಡ್ಪವೇ ಬಲ ಬರೋದಿಲ್ಲ, 2 ಫೇಕ್ ಇಲ್ಲ, ಇರೋದು ಇದು ಒಂದೇ ಅಂತ ಹೇಳ್ತಾರೆ. ಈಗ ಇದು ಅದೆಲ್ಲ ಸರಿ ಮಾಡಿದ್ಯಾ, ಫೇಕ್ ಐಡಿ ಮಾಡಿದ್ದೆಲ್ಲ. ದುರ್ಗಾ ಸಿಸ್ ಅಂದು ಹೇಮಂತ್ರ ಕೈಗೆ ತಿಕ್ಕಡಮೆ ಒರಿಯಾಯಿ ಸತ್ಯ. ಹೇಮಂತ್ ಬಾರಿ ಕೋಪಡುಪ್ಪಿ, ಎಣ್ಣನೆ ನೆರೆದು ಬೋತ್ಯಾನಿ. ಆದರೆ ನೀನು ಬೇರೆಯವರ ಫೇಕ್ ಐಡಿ ಮಾಡೋಕೆ ಕೂಡ ಸಪೋರ್ಟ್ ಕೊಟ್ಟಿಲ್ಲ, ನೀನು ಯಾರು ಅಂತ ಕೂಡ ಗೊತ್ತಿಲ್ಲ. ಇದು ನಾನು ನಂಬುವ ನನ್ನ ದೇವರಾಣೆ ಅಂತ ಹೇಳ್ತಾ ಅವ ನಮ್ಮ ಕೊರ್ತುಜೆ. ಅವ ಅಕುಲಕುಲೆ ಬಂದು ನಮ್ಮ ಏಡಲ್ಲ ಪನ್ಪನ, ನೀನು ಫೇಕ್ ಐಡಿ ಮಾಡ್ಕೊಂಡು ಬಾ ಅಂತ ನಮ್ಮ ಪನ್ಪನ. ಅವ ಅಕಲ ಮಂಡೆಗೆ ಎಂಚಿನೆಲ್ಲ ಪೋಗುದು ಪೋಪುನ ಇದೇ ಗೊತ್ತು, ಬೇರೆ ಬೇತೆಕಲ್ಲ ಒಂಜಿ ವಿಷಯಕ್ಕೆ ಪೋಣ ಎಡ್ಡೆ ಹಾಪುಣ ಅಂದ ಅಕಲ ಮಂಡೆಯಲ್ಲಿ ಪೋಗುದು ಪೋತುಡು ಅಂಚ. ನಿಮ್ಮ ಪ್ರಕಾರ ನಾನು ಏನು ಹೆಸರು ಕೊಡಲಿ ಹೇಳಿ, ನಿಂದು ನಿಜವಾಗಿ ನಿನ್ನ ಹೆಸರು ಸಂಗೀತವಾ? ನಾನು ಕೇಳೋದು, ನನ್ನದೊಂದೇ ಪ್ರಶ್ನೆ, ನಿಜವಾಗ್ಲೂ ನಿನ್ನ ಹೆಸರು ಸಂಗೀತವಾ? ನಿನಗೆ ನಿಜವಾದ ಹೆಸರಿಲ್ವಾ? ಅಪ್ಪ ಅಮ್ಮ ಯಾವ ಹೆಸರಿಟ್ಟಿದ್ದಾರೆ ಅದು ಹೇಳು ನನಗೆ, ಅದರಿಂದ ಬಾ. ವಿಸ್ಮಯ ಐಡಿ ಇವಾಗ ಸಂಗೀತ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಉಗ್ರಮ್ಮ. ಹೌದು ಹೇಳಿ, ಸಂಗೀತ ಎಷ್ಟು ಇಡಿ ಇದೆ ಮಾರಾಯ ಅಂತ ಕೇಳ್ತಾ ಇದ್ದಾರೆ. ಮಹಾದೇವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಉಗ್ರಂ ಟೀಮ್ ಮಹಾದೇವ್, ಶಾಂತಕ್ಕ ಅಂತ ಹೇಳ್ತಾರೆ. ಮಹಾದೇವ್ ಬ್ರೋ ಅಂತ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂದಿಯೇ ಶಾಂತ ಸಿಸ್ಟರ್ ಒಂದು ವಿಚಾರಣೆ ಮಲ್ಪರೆ ಬಾರಿ ಬಂಗೊಂಡು ಸಂಗೀತನ ಅವು ಬಾಯಿ ಉಡ್ಪುಜಿರ ಓಡೆ ವಿಚಾರಣೆ ಮಲ್ಪುಂಡು ಅವೇನ ಹೈಕೋರ್ಟ್ ಕೊರೋಣಾವು ಇವನೇನು ಸಂಗೀತನ ಅವನುಂತವಡು ಎಡ್ಡೆ ಲಾಯರ್ ಪತ್ತೋಡವು ಅಂದ ದುರ್ಗ ಸಿಸ್ ಪಲ್ಲೆ ಪರದೊಲ್ಲೆ ನಂದಿಯೇ ಹೆಸರು ಇರಿ ಅಲ್ಲೇ ಆದ್ರೆ ನೀನು ಹುಡುಗ ಅಲ್ಲವಾ? ಹೌದೌದು, ಎಂಕ್ ಡೌಟ್, ನೀವು ಹುಡುಗ, ಸಂಗೀತ ಹೆಸರಲ್ಲ ನಿಮ್ಮದು, ನೀವು ಹುಡುಗ. ನನ್ನ ಪ್ರಕಾರ ಸಂಗೀತ ಹೆಸರು ಇಟ್ಟದ್ದು ನಿಮ್ಮದು ನಿಜ ಹೆಸರು ಅಪ್ಪ ಅಮ್ಮ ಇಟ್ಟದ ಹೆಸರು ಇದೆ, ಅದರಿಂದ ಬನ್ನಿ. ಅದಕ್ಕೆ ಯಾಕೆ ನಾಚಿಕೆ ಆಗೋದು ನಿಮ್ಗೆ ಆ ಹೆಸರಲ್ಲಿ ಬರಲಿಕ್ಕೆ? ನನ್ನ ಒಂದು ಪ್ರಶ್ನೆ. ಸಂಗೀತ ಹೆಸರು ಇರಿ ಅಲ್ಲೇ ಇದ್ರೆ ನೀನು ಹುಡುಗ ಅಲ್ಲವಾ ಅಂತ ಹೇಳಿದೆ. ಸಂಗೀತ ಅನ್ನೋ ಐಡಿ ಎಲ್ಲರಿಗೂ ಹಿಂಸೆ ಬೇರೆ ಕೊಡ್ತಿತ್ತು, ಅದಕ್ಕೆ ಆ ಐಡಿಯಲ್ಲಿ ಬಂದೆ ನಾನು. ಯಾರಿಗೂ ಕೆಟ್ಟ ಮೆಸೇಜ್ ಮಾಡಲಿಲ್ಲ. ಹೌದು, ಕೆಟ್ಟ ಮೆಸೇಜ್ ಮಾಡಲಿಲ್ಲ, ಓಕೆ, ಕೆಟ್ಟ ಮೆಸೇಜ್ ಮಾಡಲಿಲ್ಲ ಸರಿ, ಆದರೆ ಬೇರೆಯವರ ಫೇಕ್ ಐಡಿ ಮಾಡ್ಕೊಂಡು ಬರಬಾರ್ದಲ್ವ ಬೇರೆಯವರ ಹೆಸರಲ್ಲಿ, ಅದು ಹೇಳುದು ನಾವು. ನನ್ನ ಬಗ್ಗೆ ಯಾರು ಏನಿದೆ ನನಗೆ ಬಿಟ್ಟು ಹೋಗಲ್ಲ, ನನಗೆ ಯಾವ ಫೇಕ್ ಕೂಡ ಗೊತ್ತಿಲ್ಲ. ಸಂಗೀತ ಹುಡುಗ ಅಂತ ಗೊತ್ತು, ಹೌದು ನನಗೆ ಎಂಕಲ ಗೊತ್ತು ಸಂಗೀತ ಹುಡುಗ ಅಂತ, ಆದರೆ ಹುಡುಗಿ ಹೆಸರು ಯಾಕೆ ಇಟ್ಕೊಂಡು ಬಂದದ್ದು, ಬೇರೆ ಹೆಸರಿಲ್ವಾ ಅಂತ ನಾವು ಕೇಳುದು. ಆ ಮಗೆ ಸಂಕಪ್ಪೆ ಉಂಟು ದುರ್ಗ ಸಿಸ್. ಸಂಕಪ್ಪನ ಯಾಕೆ ಮತ್ತೆ ಮತ್ತೆ ಸುಳ್ಳು ಮೇಲೆ ಸುಳ್ಳು ಹೇಳ್ತೀಯ? ಹೌದು, ಮುಕುಂದ್ ಅವರು ಬಂದು ಕರ್ನಾಟಕ ಪ್ರಶಸ್ತಿ ಲಿಸ್ಟ್ ಇದೆ, ವಿಷ್ಣುವರ್ಧನ್ ಸಾರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ, ವಿಷ್ಣುವರ್ಧನ್ ಸಾರಿಗೆ ಇದು ಸಪೋರ್ಟ್ ಐಡಿಯಾ. ಓಕೆ ಮುಕುಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದೆ, ಥ್ಯಾಂಕ್ ಯು. ಸಂಗೀತ ಪಾಪ ನನ್ನ ಲೈವಲ್ಲಿ ಮಹಾದೇವ್ ಅವರಿಗೆ ಹುಚ್ಚು ಇಡಿಸಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ದಾದಾಂಡಿಯೇ ಮಹಾದೇವ್ಗೆ ಕೂಡ ಮಹಾದೇವ್ ದಾದ ಒಂದು ಯಾರ ಮಹಾದೇವ ಕುಳಂಜಿ ಮೇರತ್ತತೆ. ಸಂಗೀತ ಪಾಪ ನನ್ನ ಲೈವಲ್ಲಿ ಮಹಾದೇವರಿಗೆ ಕಿಚ್ಚಿಡಿಸ್ಬಿಟ್ಟು. ಸಂಗೀತ ಪೋಯರಾ? ಸಂಗೀತ ಇದ್ರೆ ಮಾತಾಡಿ, ಇಲ್ಲದಿದ್ರೆ ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ ಆಯ್ತಾ? ಇದ್ರೆ ಮಾತಾಡುವ, ಇಲ್ಲದಿದ್ರೆ ಮತ್ತೆ ನಾನು ಹೋಗ್ತೇನೆ, ನನಗೆ ಕೆಲಸ ಉಂಟು. ಸಂಗೀತ ಅಂತ ಐಡಿಯಾ ಅವರು ಎಲ್ಲರಿಗೂ ಫೇಕ್ ಮಾಡುತ್ತಿತ್ತು, ನಾನು ಒಳ್ಳೆ ಮೆಸೇಜ್ ತಿಳಿಸಬೇಕಂತ ಎಲ್ಲ. ಸಂಗೀತ ಅಂತ ಐಡಿ ನೀನು ಒಬ್ಬಳೇ ಬಂದದಲ್ಲ, ಬೇರೆ ಯಾರಿದ್ದಾರೆ ಹೇಳು? ಸಂಗೀತ ಅಂತ ಬೇರೆ ಯಾರು ಬರಲಿಲ್ಲ, ನೀನೇ ಬಂದದ್ದು ಸಂಗೀತ ಅಂತ. ಇದೇ ನಿಂದು DP ಅಲ್ಲಿ ನೀನೇ ಬಂದದ್ದು ಸಂಗೀತ ಅಂತ.
ಬೇರೆ ಯಾವ ಐಡಿಯಲ್ಲಿತ್ತು ಸಂಗೀತ? ಸಂಗೀತ ಬೇರೆ ಯಾವ ಐಡಿ ನಾನು ಕಾಣಲಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಮಂದರಸಿ ಸೀರ್ ಬೇತೆ ನನ್ನ ಸಂಗೀತ ಬಂದ ಪುದದ ಐಡಿ ತೂತಾರೆ. ನಾನು ಎಲ್ಲಿ ಹೋದೆ, ನನಗೆ ಸಪೋರ್ಟ್ ಮಾಡುವೆ ಅನ್ನೋ ಅಪವಾದ ಬಂದಿದೆ ಸಂಗೀತ. ನಿನ್ನ ತಾಯಿ ಕೂಡ ಹೆಣ್ಣು ಸಂಗೀತ, ಸುಳ್ಳು ಹೇಳಬೇಡ. ನಿನ್ನ ಮೇಲೆ ತುಂಬ ಮಾತಿದೆ, ಪರ್ಸ್ನಲ್ ವಿಷಯ ಹೇಳಲ್ಲ ನಾನು, ಆದರೆ ನೀನು ಫೇಕ್ ಐಡಿ ಮಾಡಬೇಡ ಯಾರ್ದು ಅಂತ ಹೇಳ್ತಾ ಇದ್ದೆ. ಕರೆಕ್ಟ್ ಹೆಸರು ಹೇಳಿ ನೀವು. ಹೌದು, ನನ್ನ ಲೈವ್ಗೆ ನೀನು ಬರೋದಲ್ವಾ ಅಂತ ಹೇಳ್ತಾ ಇದ್ದಾರೆ ಸಂಗೀತ. ಮತ್ತೆ ಮತ್ತೆ ಸುಳ್ಳು ಹೇಳಬೇಡ. ಹೌದೌದು, ಮತ್ತೆ ಮತ್ತೆ ಸುಳ್ಳು ಹೇಳಬೇಡಿ, ಸತ್ಯ ಇದ್ರೆ ಹೇಳಿ. ಅದು 100 ಸುಳ್ಳು ಹೇಳುವುದಕ್ಕಿಂತ ಒಂದು ಸತ್ಯ ಹೇಳಿ, ಹಾಗೆ ನಮಗೆ ಕೂಡ ಖುಷಿಯೇ. ಸತ್ಯ ಹೇಳಿದೆ. ಇಲ್ಲ DP ಸ್ಕ್ರೀನ್ಶಾಟ್ ಹಾಕಿದ್ದೇನೆ, ಇಲ್ಲ DP ಸ್ಕ್ರೀನ್ಶಾಟ್ ಹಾಕಿದ್ದೇನೆ. ಯಾರ್ದು ಸಂಗೀತನದ? ಮತ್ತೆ ಅದು ಸಂಗೀತ ಎಲ್ಲಿ ಹೋಯ್ತು ಹಾಗಾದ್ರೆ? ನೀನೀಗ ಅದರ ಇದರಲ್ಲಿ ಬಂದದಂತ ಹೇಳ್ತೀಯಲ್ಲ, ಅದು ನಿಜವಾದ ಸಂಗೀತ ಎಲ್ಲಿ ಹೋಯ್ತು ಹಾಗಾದ್ರೆ? ನೀನು ಪರಭವ ಸಂಗೀತ ಅಂತ ಕೇಳ್ತಾ ಇದ್ದಾರೆ. ಶಾಂತ ಸಿಸ್ಟೆಲ್ತೊಂದಲ್ಲೇರು ಅಲ್ಲಿ ಸಂಗೀತ ಪಂದ ಐಡಿ ಬೈದಿನೇ ಒಂದು ಫಸ್ಟ್ ಐಡಿ ನೆಡ್ದು ಒಳ್ಳೆ ಐಡಿ ಬೈದಿತ್ತಲ್ಲ ಸಂಗೀತ ಪಂದು ಬೇತಕ್ಲಿಗೆ ಉಪದ್ರ ಕೊರೋದಿತ್ತನ ಎಂಕು ಗೊತ್ತುಜಿ. ರಾಹುಲ್ ಬರ್ತೀರಾ? ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್ ಚಾಪರಿಯಾರ ತಿಂಡರಾ? ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ನಿನ್ನ ಫೇಕ್ ಐಡಿ ಫೇಕ್ ಮಾಡೋದು ಅಂತ ಹೇಳ್ಬೇಡ. ಫೇಕ್ ಮಾಡೋದು ನೀನು, ಬೇರೆ ಯಾರು ಮಾಡಲ್ಲ. ನನ್ನ ಜೊತೆ ಆಟ ಆಡಬೇಡ ಅಂತ ಹೇಳ್ತಾ ಇದ್ದಾರೆ ಮಹಾದೇವ್ ಅವರು. ಅವರು ಯಾವ ಸಂಗೀತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಬೇರೆ ಸಂಗೀತ ಇಲ್ಲವೇ ಇಲ್ಲ, ನನ್ನ ಪ್ರಕಾರ ಬೇರೆ ಸಂಗೀತ ಇಲ್ಲವೇ ಇಲ್ಲ. ನೀನೇ ಸಂಗೀತ ಆಗಿ ಬಂದದ್ದು ಅಷ್ಟೇ. ಹುಲೆ ಉಂಡು ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನಾನು ಹುಡುಗ ಅಲ್ಲ ಅಂತ ಹೇಳ, ಅದು ಹುಡುಗಿ ಅಂತೆ ಮಾರ್ರೆ. ನನಗೆ ನೀನು ಅಂದರೆ ಸ್ವಲ್ಪ ಮುದ್ದು ಮಾರ್ರೆ ಸಂಗೀತ, ಹೇಳು ನೀನು ಯಾರು ಅಂತ ಹೇಳ್ತಾ ಇದ್ದಾರೆ. ಈ ನನ್ನ ಪಾತ್ರೆ ಅಪ್ಪುಜಿ ದಯ ಗೊತ್ತುಂಡೆ, ನನ್ನ ಸಂಗೀತದ ಪಾತ್ರೆ ಅಪ್ಪುಜಿ. ನಾನು ಹುಡುಗ ಅತ್ತು ಹುಡುಗಿಯೇ ಪಂದಾಂಡು, ನನ್ನ ಹೆಂಚಿನ ಕರ್ಮ ಪಾತ್ರೆರು. ನನಗೆ ನೀನು ಅಂದರೆ ಸ್ವಲ್ಪ ಮುದ್ದು ಮಾರ್ರೆ. ನಿನ್ನ ಪರಿಚಯ ನನ್ನ ಪರಿಚಯ ಇಲ್ವಾ? ನಿನಗೆ ಇಷ್ಟು ಹೇಳಿದ್ರು ಮತ್ತೆ ಮತ್ತೆ ಅದೇ ಬಿಟ್ಟು ತೋರಿಸ್ತೀಯಾ ಅಂತ. ಓಕೆ, ನಾನೀಗ ಲೈವ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ ಸ್ವಲ್ಪ ಹೋಗ್ಲಿಕ್ಕುಂಟು, ಹೊರಗೆ ಹೋಗ್ಲಿಕ್ಕುಂಟು. ಹೊರಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಉಂಟು, ಕೆಲಸ ಮಾಡಿ ಹೋಗಬೇಕು. ಮತ್ತೆ ಒಂದು ನನ್ನದೊಂದು ಫೈಲ್ ಹುಡುಕಬೇಕು, ಎಲ್ಲ ತುಂಬ ಕೆಲಸ ಉಂಟು. ಓಕೆ, ಸಂಗೀತ ರೆಡ್ನೇ ಐಡಿ ಉಂಟು ಅಂದೆ. ಸಂಗೀತ ರೆಡ್ ಐಡಿ ನೆನ್ನೆಗೆ ಬೈದ್ದೆ, ಎನ್ನೆ ಕೊಂಚ ಬೈದಿ. ಬಾಯ್ ಸಿಸ್ಪಾನದಲ್ಲಿರು, ಬಾಯ್ ಆಲ್ ಪಾನದಲ್ಲಿರು. ಒಂದಿಟ್ಟು ರೆಡ್ ಸಬ್ಬು ಕೊಡೊಂಜಿ ಇಟ್ಟು 22 ಸಬ್ಬು ಉಂಡು ಅಂದೆ. 1 ನಿಮಿಷ ಇರು ಮಾರಾಯ್ತು. ಹೇಳಿ ಎಂತಾಯ್ತು? 1 ನಿಮಿಷ ಒಂತಾರೆ ಪಂಡ, 1 ನಿಮಿಷ ಉಂತ್ವೆ ತೂಕದಾದ ಹಾಕೊಂಡು. ಸಂಗೀತ ರೆಡ್ ಐಡಿ ಉಂಡಾ? ಗೋಪಾಲ ರಡ್ಡು ಇತ್ತಂಡು, ಹೇಮಂತಲ ರಡ್ಡಾಂಡು. ನನ್ನ ಮೂಜ ಅಪ್ಪುಜಿಂದು ಆ ಗ್ಯಾರಂಟಿ. ಇಂಚ ಮಲ್ತೊಂದು ಮಣ್ಣ ಇಲ್ಲ ಆಪುಂಡು 10 ಆಪುಂಡು ಐಡಿ. ಸಂಗೀತ ನಿನ್ನ ಮೆಸೇಜ್ ಏನಿದೆ ಎಲ್ಲ ಹಾಕ್ಬೇಕಾ? ನಿನ್ನ ಹುಚ್ಚು ಮೆಸೇಜ್ ಯಾರಿಗೆ ಮಾಡಿದ್ದೆ ಎಲ್ಲ ಇದೆ ನನ್ನ ಜೊತೆ ಹಾಕ್ಬೇಕಂತ ಕೇಳ್ತಾ ಇದ್ದಾರೆ. ಈ ಸಂಗೀತ ಎಂಡ ಪಾತೆ ರುಚಿ ಏತ ಮರ್ಲ ಆಗಲ್ವಾ ಮಾಡೋದು ಲೈಕ್ ಡನ್. ಥ್ಯಾಂಕ್ ಯು ರಾಹುಲ್. ಒಂದು ಅವ್ವೇ ಇತ್ತೆ ನಾಟಕ ಮಲ್ಪುನು ಅಂದಿಯೇ ನಮ್ಮ ಪಾತೆರ ಪ್ರಯೋಜನಿಜ್ಜಿ ದಯಮಾಡ ಯಾನಿತ್ತೆ ಆನತ್ ಪೊಣ್ಣು ಪಣದುಂಡು ನಮಕ ಪೊಣ್ಣತ್ತು ಅನ್ಪ ನಮ್ಮ ಎಲ್ಲರೂ ತಿಂಡಿ ಆಯ್ತಾ ಅಂದು ಒಂದು ನೇಪಾಳ ಐಡಿ ಇತ್ತೆ ಸಂಗೀತ ಪನದುಲೇರು ಅಂದು ಮಹಾದೇವ್ರೋ ಪನದುಲೇರು ಅಂದು ಎನ್ನ ಗುರ್ತೇ ಇಲ್ವಾ? ಮಂದರ ಸಿಸ್ರ ಗುರ್ತೇ ಇಲ್ವಾ ಸಂಗೀತ? ಒಮ್ಮೆ ಮಂದರ ಸಿಸ್ರ ಅಂತ ಮಾತಾಡ ಅವೇ ಸಿಸ್ ಅವು ಪನದುಲ್ಲೇರು. ಸಂಗೀತ ಎಲ್ಲರಿಗೂ ಕಾಟ ಕೊಡ್ತಿದ್ದರು. ನಾನು ಈ ಐಡಿ ಕ್ರಿಯೇಟ್ ಮಾಡಿದ ಮೇಲೆ ಆ ಸಂಗೀತ ಓಡಿ ಹೋದರು. ಹಾಗೆ ಈಗ ಸಂಗೀತ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದರು. ನೀವು ಆ ಕ್ರಿಯೇಟ್ ಮಾಡಿದ ನಂತರ ಅವರು ಓಡಿ ಹೋದದ್ದು. ಯಾವ ಸಂಗೀತನ ನೀನು? ಹೌದು, ಯಾವ ಸಂಗೀತ? ನಮ್ಗೆ ಕನ್ಫ್ಯೂಸ್ ಬರ್ರೆ. ನನಗೆ ಇದು ಸಂಗೀತ ಕನ್ಫ್ಯೂಸ್ ಆಗ್ತದೆ, ಮತ್ತೆ ಗೋಪಾಲ ಕನ್ಫ್ಯೂಸ್ ಆಗ್ತದೆ, ಮತ್ತೆ ಹೇಮಂತ್ ಕೂಡ ಕನ್ಫ್ಯೂಸ್ ಆಗ್ತದೆ. ನನಗೆ ಗೊತ್ತಾಗುದಿಲ್ಲ ಮಾರ್ರೆ. ಮೆಸೇಜ್ ನೋಡು ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಲಾಸ್ಟ್ ವೀಕ್ ಕ್ರಿಯೇಟ್ ಮಾಡಿದ್ದು ಇವರು. ಲಾಸ್ಟ್ ವೀಕ್ ಕ್ರಿಯೇಟ್ ಮಾಡಿದಂತೆ ಮಾರ್ರೆ. ಅದಕ್ಕಿಂತ ಮುಂಚೆ ಇದ್ದದ್ದು ಯಾರಾಗಾದ್ರೆ? ಅಲ್ಲ, ನಿಮಗೆ ಮತ್ತೆ ಅದೊಂದು ಐಡಿ ಇತ್ತಲ್ಲ, ಎಲ್ಲರಿಗೂ ಉಪದ್ರ ಕೊಡುವ ಐಡಿಯಾನೇ ಯಾಕೆ ನೀವು ಹೆಸರಿಟ್ಟದ ಸಂಗೀತ? ಸುಮ್ಮನೆ ಅಲ್ವಾ ಅದರ DP ಹಾಕಿದ್ದು? ಸುಮ್ಮನೆ ಜನರಿಗೆ ಚರ್ಚೆಗೆ ಒಂದು ನೀವು ದಾರಿ ಮಾಡಿ ಕೊಟ್ಟದಲ್ಲ ಅದು.
ಯಾವ ಸಂಗೀತನ ಪುನಃ ನೀನು ಇಲ್ಲ, ಇದೇ ನಿನ್ನ ಮೆಸೇಜ್, ಬ್ಯಾಡ್ ಮೆಸೇಜ್. ನಿನ್ನ ಬುದ್ಧಿ ಎಲ್ಲರಿಗೂ ತೋರಿಸ್ಬೇಕಾ ಹೇಳು ಅಂತ ಹೇಳ್ತದೆ. ಈಗ ನೀವು ಬ್ಯಾಡ್ ಮೆಸೇಜ್ ತೋರಿಸಿದ್ರೆ ಅದು ಅವರು ಹೇಳ್ತಾರೆ, ಅದು ಅವನು ಸಂಗೀತ, ಆ ಸಂಗೀತ, ಅದಕ್ಕೆ ನಾನು ಈ ಐಡಿಯಲ್ಲಿ ನಿಮಗೆಲ್ಲ ಉಪದ್ರ ಕೊಡಬಾರ್ದು ಅಂತ ಬಂದೆ ಅಂತ ಹೇಳ್ತಾನೆ. ಈಗ ನನಗೆ ಎಂತ ಹೇಳುದ ನನಗೆ ಗೊತ್ತಾಗೋದಿಲ್ಲ ಮಾರ. ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ಆ ಐಡಿ ಕ್ರಿಯೇಟ್ ಮಾಡಿ ಅವನು ನೋಡಿಸುವೆ ಅಂತ ಹೇಳ್ತಾ ಇದ್ದಾರೆ. ನೀನು ಬಂದ ತಕ್ಷಣ ಅವರು ಓಡಿ ಹೋಗ್ತಾರಾ? ಕರ್ಮ ಮಾರ ಎಂಕೆಂಜಿನಂತೆ ಅರ್ಥ ಆಪುಜಿ ಒಂದು ಮಲ್ಲ ಪುನರ ಅವ್ರು ಇತ್ತದಾದ ನಮ್ಮ ಪೊಕ್ಕಡೆ ವಿಚಾರಣೆ ಮಲ್ಪುರು ಯಾರಿತೆ ಪೋಪೆ. ಸಂಗೀತ ನೀನು ಸಪೋರ್ಟ್ ಮಾಡ್ತೀಯ, ಆದರೆ ಬೇರೆಯವರ ಐಡಿ ಯಾಕೆ ಫೇಕ್ ಮಾಡ್ತೀಯ ಅಂತ. ಹೌದೌದು, ಫೇಕ್ ಮಾಡಿ ಬರಬೇಡವ, ನಿನ್ನ ಐಡಿಯಲ್ಲಿ ಬಾ. ನೀನು ಸಂಗೀತ ಅಲ್ಲ, ನಿಜ ಸಂಗೀತ ಅಲ್ಲ, ಸಾಕು ಅಷ್ಟೇ ಸಾಕು, ನಿಜ ಸಂಗೀತ ಅಲ್ಲ, ನೀನು ಅದರಲ್ಲೇ ಇರು. ನನ್ನ ಮೇಲಾಣೆ ನಾನಲ್ಲ ಸಂಗೀತ, ಹೋ ದೇವರೇ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಅದು ಪದ್ಯ ನೆನಪಿಗೆ ಬರ್ತದೆ ಮಾರೆ, ನೀವು ಹಾಗೆಲ್ಲ ಹೇಳುವಾಗ. ನನಗೆ ಎಷ್ಟೊಂದು ಮೆಸೇಜ್ ಮಾಡಿದರೆ ಓಡಿ ಹೋಗುವರಿಯ ಇಲ್ಲವ, ಸುಮ್ಮನೆ ಯಾರು ಓಡಿ ಹೋಗುವುದಿಲ್ಲ ಅಲ್ಲ. ಮತ್ತೆ ನಾನೊಂದು ಹೇಳ್ತೇನೆ, ಈಗ ಪ್ರೀತಿಸಿದ ಲೈವಲ್ಲಿ ಸಂಗೀತನನ್ನು ಹೈಡ್ ಮಾಡ್ತೇವೆ ನಾವು. ನಾನು ನೀನು ಫೇಕ್ ಐಡಿ ಅಂತ ಹೇಳ್ತೇನೆ, ನಾನು ಅವರ ಫೇಕ್ ಐಡಿ, ಅದಕ್ಕೆ ನಾನು ಬಂದದ್ದು ಅವರನ್ನು ಓಡಿಸ್ಲಿಕ್ಕೆ ಅಂತ ಹೇಳ್ತೀನಿ. ಈಗ ಪ್ರೀತಿಸಿದ ಲೈವಲ್ಲಿ ಸಂಗೀತನನ್ನು ಹೈಡ್ ಮಾಡಿದ್ರು, ನೀನು ಬಂದು ಯಾಕೆ ಪುನಃ ಅನ್ನ ಹೈಡ್ ಮಾಡೋದು ಅದು ಹೇಳು ನನಗೆ. ಅದಕ್ಕಿದ್ರೆ ನೀವಿಬ್ಬರು ಒಂದೇ ಅಲ್ವಾ? ಯಾರನ್ನ ಹೈಡ್ ಮಾಡಿದ್ರು ಕೂಡ ನೀನು ಅನ್ನ ಹೈಡ್ ಮಾಡ್ತೀಯ, ಅದು ಯಾಕೆ? ನೀನು ಒಪ್ಪಲ್ಲ ಅಲ್ವಾ? ನೋಡು ಮತ್ತೆ ಆ ಸಂಗೀತ ಡಿ ಪಿ ನಿನಗೆ ಯಾಕೆ ತೆಗಿ. ಹೌದು, ಆ ಡಿ ಪಿ ತೆಗಿ, ಬೇರೆ ಹೆಸರಿಡು. ಅದು ಸಂಗೀತ ಹೆಸರೇ ಬೇಡ, ಅದವರದಲ್ವಾ, ಬೇರೆಯವ್ರದ್ದಲ್ಲ, ಹೆಸರೇ ಬೇಡ ನನ್ನ ಪ್ರಕಾರ. ಮಂಗಿಯಲ್ಲ ಹೇಳ್ಬೇಡ ನಿನ್ನನ್ನು ಮಂಗ ಸುಳ್ಳು ಪಾಲ್ಪುಳಿಸಿ ಸವ್ವೆ ಒಂದು ಹೆಂಚಿನ ಹೆಂಗ್ ಗೊತ್ತುಜಿ ಮಾರ್ರೆ. ಆಯನೆ ಐಡ್ ಮಾಲ್ಪುನ, ಆಯನೆ ಅಣ್ಣ ಐಡ್ ಮಾಲ್ಪುನ ಪ್ರೀತಿ ಸೈಡ್ ಮಾಲ್ತೇಡೆ ಮೇ ಪೊದ್ದೆಪ್ಪುಜೇನ ಎತ್ತೋದಿತ್ತುಜೇನೆ ಪಲ್ಲೆ ಶಾಂತಿಸ್ ಐಡಿ ಕೆಳಗೆ ಗೂಗಲ್ ನಂಬರ್ ಇದೆ, ಅದನ್ನು ನೋಡಿ ಸರಿಯಾಗಿ ಅಂತ ಹೇಳ್ತದೆ. ಆಯ್ತು ತೆಗಿತೀನಿ ಬಿಡು ಮಂಗ್ಯ, ತೆಗಿ ಆಯ್ತಾ. ಮತ್ತೆ ಬಾ ನೀವು, ಇದು ನನ್ನ ಸಂಗೀತ ಅಂತ ಹೇಳ್ತಾ ಇದೆ. ಈರನೇ ಸಂಗೀತ ಮತ್ತೊಂದು ಬೋಲೆ ಆಯ್ಕೆ ಸಾರಿ ಬುದ್ಧಿ ಬಲ್ಲೆ 15,000 ಪತ್ತು ಬೋಲಿ ಸಾರಿ ಯಾರನ್ನು ಮಾಡ್ತೇನೆ. ಡಿ ಪಿ ತೆಗಿತೀನಿ, ನನ್ನ ಹೆಸರು ಹೇಳ್ತೀರಾ? ಓಕೆ ಅದು ಆಗ್ಬೋದು. ಮಂಗಿ ಹೆಂಗ್ ಬಂದಿನಿ, ಇವಾಗ ಬಂದಿನ ಅಂದಿಸಿ ಸೀರು ನಂಬರ್ ಚವ್ವೆ ಒಂದು ಮಂದರ ನಿಮ್ಮ ಲೈವ್ ಬರುವ ಐಡಿ ಇನ್ನೊಂದು ಗೂಗಲ್ ನಂಬರ್ ಸರಿ ನೋಡಿ. ಅದು ಎಂಥವರು ಗೂಗಲ್ ನಂಬರ್ ನನಗೆ ಗೊತ್ತಿಲ್ಲ ಮಾರ್ರೆ, ಹೇಗೆ ನೋಡುದಂತ. ಇದು ಡಿ ಪಿ ತೆಗೆದು ನನ್ನ ಹೆಸರು ಹಾಕುವೆ. ಆಯ್ತಾಯ್ತು, ನಿನ್ನ ಹೆಸರು ಹಾಕು, ಎಂತ ನಿನ್ನದು ನಾಮಕರಣ ಮಾಡಿದಾರಲ್ಲ ಅದನ್ನೇ ಹಾಕು ಆಯ್ತಾ. ಸಂಗೀತ ಪವಿ ಅಂತ ಕರಿತಾ. ಓಕೆ, ನಾನು ಲೈವ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಇದು ತುಂಬ ಉಂಟು. ಇದಕ್ಕೆ ಒಂದು ನಾನು ಬೇಗ 8 ಗಂಟೆಗೆ ಬನ್ನಿ, ನಾಳೆ ಚರ್ಚೆ ಮಾಡುವ ಇದರ ಬಗ್ಗೆ. ಸಂಗೀತ ನೀನು ನಾಳೆ 8 ಗಂಟೆಗೆ ನಾನು ಲೈವ್ಗೆ ಬರ್ತೇನೆ, ಅಲ್ಲಿಗೆ ಬಾ. ಮತ್ತೆ ಉಗ್ರಂ ನೀವು ಕೂಡ ಬನ್ನಿ, ಪುರ್ಸೊತ್ತಿದ್ರೆ ಬನ್ನಿ, ಆಗ ಚರ್ಚೆ ಮಾಡಿದರೆ ಇಷ್ಟರವರೆಗೆ ನಮ್ದು 2 ಗಂಟೆದು ಲೈವ್ ಇದು ಆಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಂಗೀತದಿಂದ ಪ್ರಾಮಿಸ್ ಮಾಡು ಅಂತ ಹೇಳ್ತೇವೆ. ಮೆಂಟಲ್ ಹಾಸ್ಪಿಟಲ್ಗೆ ಕೊನೋಲೆ ಪನೋದು ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅವರ ಹೆಸರು ಇಡುವೆ ಅಂತ ಹೇಳ್ತೀವಿ. ಸಂಗೀತ ಸತ್ಯ ಹೇಳು ಅಂದರೆ ಸಾಯು ನೋಡು ದಾದಿ ಮಂದರ ಸಿಸ್ ಮರಳು ಜೋರು ನೀರು ದಾದಿ ಆಯ್ಲ ಕಡೆ ಪಾತೇರ್ನು ಮಂದರ ಸಿಸ್ ಅಂಚಪುರ ಪಾತೇರ್ಚು. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು, ಲೈಕ್ ಕೊಟ್ಟದಕ್ಕೆ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ಕೂಲರ್ ಬೇಡವೇನೆ ನಿನಗೆ ಮಂಗಿ ಒಂದು ಮಾರು ಜೋರು. ಓಕೆ, ಬಾಯ್ ಆಲ್, ಬಾಯ್ 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 ಬಾಯ್.